ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟೇ ಹೋಮ್ ಸ್ಟೇ ಸೇಫ್ ಅನ್ನುವಂತಹ ಮಾತು ಎಲ್ಲರ ಬಾಯಲ್ಲಿ ಕೇಳ್ತಾ ಇರುವಂತಹ ಮಾತು. ಯಾಕಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವದಾದ್ಯಂತ ತನ್ನ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಸಂದರ್ಭಗಳಲ್ಲಿ ಕೇವಲ ಒಂದೇ ಒಂದು ಎಲ್ಲದಕ್ಕೂ ಕೂಡ ಬ್ರಾಹ್ಮಬಾಣ ಲಕ್ಷ್ಮಣ ರೇಖೆ ಅನ್ನುವಂತಹ ಮಾತು ಪ್ರಧಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಮನೆಯಲ್ಲಿರಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅನ್ನುವಂತಹ ಮಾತುಗಳು. ಎಸ್, ನಾವು ಕೂಡ ಹೇಳ್ತಾ ಇರುವಂತದ್ದಷ್ಟೇ, ಮನೆಯಲ್ಲಿರಿ, ಖುಷಿಯಾಗಿರಿ. ಈ ಒಂದು ಕೊರೋನಾ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಎಸ್, ಮನೆಯಲ್ಲಿ ಇರ್ತೇವೆ, ಖುಷಿಯಾಗಿರ್ಬೇಕು ಅಂತ ಆದ್ರೆ ಮನೆಯಲ್ಲಿ ಇರಬಹುದು, ಆದ್ರೆ ಖುಷಿಯಾಗಿರಬೇಕು ಅಂತ ಆದ್ರೆ ಹಲವಾರು ಸಮಸ್ಯೆಗಳು ಬರುತ್ತೆ. ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಎಲ್ಲರೂ ಕೂಡ ದುಡಿಯುವವರೇ, ಹಣ ಬೇಕು, ದುಡಿಬೇಕು, ಜೀವನ ಸಾಗಿಸಬೇಕು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಏನಾದರೂ ಮಾಡಲೇಬೇಕು. ಆದ್ರೆ ಮಾಡುವಂತಹ ಸಂದರ್ಭಗಳಲ್ಲಿ ನಾವಿಲ್ಲ. ಅನೇಕ ಕಷ್ಟಗಳಿವೆ. ದೇಶವೇ ಲಾಕ್ಡೌನ್ ಆಗಿದೆ, ರಾಜ್ಯ ಲಾಕ್ಡೌನ್ ಆಗಿದೆ, ನಮ್ಮ ಜಿಲ್ಲೆಯು ಕೂಡ ಹೊರತಾಗಿಲ್ಲ, ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿರುವಂಥದ್ದು. ಈ ಸಂದರ್ಭ ಹಲವಾರು ಸಮಸ್ಯೆಗಳು ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರತಿ ವಾರ ಪ್ರತಿದಿನ ಒಂದು ಕಾರ್ಯಕ್ರಮ ಮಾಡುತ್ತೆ. 7 ರಿಂದ 8 ಗಂಟೆ ತನಕ ಪ್ರತಿಯೊಬ್ಬರು ಕ್ಷೇತ್ರದ ಶಾಸಕರು, MLA, MP ಗಳು ಬಂದಿದ್ರು, ಉಸ್ತುವಾರಿ ಸಚಿವರು, DC ಎಲ್ಲರೂ ಕೂಡ ಬಂದಿದ್ರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಜನಪ್ರಿಯ ನಾಯಕರಿದ್ದಾರೆ. ಜನಸ್ನೇಹಿ ಆಗಿರುವಂತಹ ಕೆಲಸಗಳನ್ನು ತನ್ನ ಕ್ಷೇತ್ರದಲ್ಲಿ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿರುವಂತಹ ಜನಪ್ರಿಯವಾಗಿರುವಂತಹ ಶಾಸಕರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಬಿಫೋರ್ ದಟ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಸ್, ಸ್ಟೇ ಹೋಮ್ ಸ್ಟೇ ಸೇಫ್ ಅನ್ನುವಂತಹ ಕಾರ್ಯಕ್ರಮ ಇದೊಂದು ವಿಶಿಷ್ಟವಾಗಿರುವಂತಹ ಅಭಿಯಾನ. ಪ್ರತಿ ಬಾರಿ ಎಲ್ಲರೂ ಕೂಡ ಹೇಳ್ತಾರೆ, ಮನೇಲಿದ್ರೆ ಎಲ್ಲರೂ ಕೂಡ ಸರಿಯಾಗಿರುತ್ತೆ. ಈ ಒಂದು ಕೊರೋನಾ ಅನ್ನುವಂತಹ ಮಹಾಮಾರಿಯ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಹೋರಾಟ ಮಾಡಬೇಕಂದ್ರೆ ಏಕೈಕ ಅಸ್ತ್ರ ಅಂತ ಹೇಳಿದ್ರೆ ಅದು ಸಾಮಾಜಿಕ ಅಂತರ ಅನ್ನುವಂಥದ್ದು. ಆದ್ರೆ ಮನೇಲಿರ್ತೇವೆ, ಹೇಗೆ ಇರುವುದು, ಅನೇಕ ಕಷ್ಟಗಳಿವೆ. ದಿನನಿತ್ಯದ ಸಾಮಾನುಗಳು, ದಿನಚರಿಯಾಗಿರುವಂತಹ ನಮ್ಮ ಚಟುವಟಿಕೆಗಳು ಹೇಗೆ ನಡೆಸುವುದು ಅನ್ನುವಂತಹ ಪ್ರಶ್ನೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಕೂಡ ಆಗಿರುವಂತಹ ವಿಷಯಗಳ ಬಗ್ಗೆ ನಾವು ಎಲ್ಲವೂ ಕೂಡ ಮಾತಾಡಬೇಕು. ಬಿಫೋರ್ ದಟ್ ಮಾರ್ಚ್ 22 ಜನತಾ ಕರ್ಫ್ಯೂ ಆಗುತ್ತೆ. ಆಮೇಲೆ ನಮ್ಮ ದೇಶದ ಪ್ರಧಾನಿಗಳು ಬರ್ತಾರೆ. 21 ದಿನಗಳ ಕಾಲ ದೇಶ ಲಾಕ್ ಡೌನ್ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆ 21 ದಿನಗಳ ಕಾಲ ದೇಶ ಲಾಕ್ ಡೌನ್ ಆಗುವಂತಹ ಸಂದರ್ಭಗಳಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ, ಇನ್ನೂ ಕೂಡ ವಿಸ್ತರಣೆ ಆಗುತ್ತೆ, ಲಾಕ್ ಡೌನ್ ಅನ್ನುವಂಥದ್ದು ವಿಸ್ತರಣೆ ಆಗುತ್ತೆ, ಏಪ್ರಿಲ್ 30ರವರೆಗೆ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಚರ್ಚೆ ಅತ್ಯವಶ್ಯಕವಾಗಿರುವಂತದ್ದು. ಎಸ್, ಈ ಶಾಸಕರು ಜನಪ್ರಿಯವಾಗಿರುವಂತಹ ಕಾರ್ಯಕ್ರಮಗಳನ್ನು ಅವರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅವಶ್ಯಕ. ಯಾಕಂದ್ರೆ ಏಪ್ರಿಲ್ 30ರ ತನಕ ನಮ್ಮ ದೇಶ, ನಮ್ಮ ರಾಜ್ಯ ಲಾಕ್ ಡೌನ್ ಆಗ್ಲಿಕ್ಕಿದೆ. ಹಲವಾರು ಸಮಸ್ಯೆಗಳು ಇರುತ್ತೆ, ಹಲವಾರು ಪ್ರಶ್ನೆಗಳು ಇರುತ್ತೆ, ಗೊಂದಲಗಳು ಇರುತ್ತೆ. ಇಂತಹ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಏನೆಲ್ಲ ಸೌಲಭ್ಯಗಳು ನಮಗೆ ಸಿಗುತ್ತೆ, ಏನೆಲ್ಲ ಸರ್ಕಾರದಿಂದ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಎಲ್ಲವೂ ಕೂಡ ಮಾತಾಡಬೇಕು. ನಮ್ಮ ಜೊತೆ ಇದ್ದಾರೆ ಮುಲ್ಕಿ ಮೂಡಬಿದ್ರೆ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯನವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಎಸ್, ಉಮಾನಾಥ್ ಕೋಟ್ಯನವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ. ಆ ಕ್ಷೇತ್ರದಲ್ಲಿ ಅನೇಕ ಜನಪರವಾಗಿರುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಜನಸ್ನೇಹಿ ಆಗಿರುವಂತಹ ಶಾಸಕರು ಹೌದು. ಬಡವರ, ಅದೇ ರೀತಿ ಎಲ್ಲಾ ವರ್ಗದವರ ಸಮಸ್ಯೆಗಳು ಏನು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಗೊತ್ತಿರುವಂತಹ ಒಬ್ಬ ನಾಯಕ. ಅದೇ ರೀತಿ ಹಲವಾರು ಸಮಸ್ಯೆಗಳಿದೆ. ಎಲ್ಲಾ ಸಮಸ್ಯೆಗಳನ್ನು ನಾವು ಹೇಳಬೇಕಾಗುತ್ತೆ ಶಾಸಕರ ಮುಂದೆ. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ. ಆಯ್ದ ಕರೆಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಅಂಡ್ ನಿಜವಾಗ್ಲೂ ಕೂಡ ತಮ್ಮ ಕರೆಗಳು ಬೇಕು ಈ ಸಂದರ್ಭಗಳಲ್ಲಿ. ಅಂದ್ರೆ ನಮ್ಮಲ್ಲಿ ಸಮಸ್ಯೆ ಇದೆ, ತಮ್ಮಲ್ಲಿ ಗೊಂದಲಗಳಿವೆ, ಪ್ರಶ್ನೆ ಇದೆ ಅನ್ನುವಂಥದ್ದು ಗೊತ್ತಿದೆ. ಕರೆ ಮಾಡಬಹುದು, ಮಾತಾಡಬಹುದು, ಶಾಸಕರ ಜೊತೆ ಮಾತಾಡಬಹುದು. ಪ್ರಶ್ನೆಗಳು, ಗೊಂದಲಗಳು, ಅದೇ ರೀತಿ ಏನಾದರೂ ಸಮಸ್ಯೆಗಳು ಅಂತ ಇದ್ರೆ ಎಸ್, ಪರಿಹಾರ ಅನ್ನುವಂಥದ್ದು ಬೇಕಾಗುತ್ತೆ. ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕು. ಮೊದಲದಾಗಿ ಶಾಸಕರಿಗೆ ಒನ್ಸ್ ಅಗೇನ್ ವೆಲ್ಕಮ್ ಸರ್. ಸದ್ಯದ ಪರಿಸ್ಥಿತಿ ಈಗ ನಮ್ಮ ದೇಶ ಲಾಕ್ಡೌನ್, ನಮ್ಮ ರಾಜ್ಯ ಲಾಕ್ಡೌನ್, ಎಲ್ಲವೂ ಕೂಡ ಲಾಕ್ಡೌನ್ ಆಗಿದೆ. ಜನಸಾಮಾನ್ಯನ ಪರಿಸ್ಥಿತಿ ಅತಂತ್ರವಾಗಿರುವಂತ ಗೊತ್ತಿರುವಂತಹ ವಿಚಾರ ತಮಗೆ. ಸದ್ಯದ ಪರಿಸ್ಥಿತಿ ಇವತ್ತು ಮುಖ್ಯಮಂತ್ರಿಯವರು ಯಡಿಯೂರಪ್ಪರವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಈ ವಿಸ್ತರಣೆ ಆಗುತ್ತೆ, ಲಾಕ್ಡೌನ್ ಏಪ್ರಿಲ್ 30ರವರೆಗೆ ವಿಸ್ತರಣೆ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಈ ವಿಷಯದ ಬಗ್ಗೆ ಬರಬೇಕು ಸರ್. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್, ಏಪ್ರಿಲ್ 30ರವರೆಗೆ ವಿಸ್ತರಣೆ ಲಾಕ್ಡೌನ್. ಬಹುಶಃ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತಹ ಲಾಕ್ಡೌನ್ ನಾಡದು 14ನೇ ತಾರೀಕಿಗೆ ಮುಗೀತದೆ. ಮುಗಿಲೇಬೇಕು ಅಂತ ನಾವೆಲ್ಲರೂ ದೇವರ ಹತ್ರ ಬೇಡುವುದು, ದೇವರ ಹತ್ರ ಪ್ರಾರ್ಥನೆ. ಅದೇ ಪರಿಸ್ಥಿತಿಯನ್ನು ನೋಡಿದಾಗ ಇದು ಮುಗಿಯುತ್ತದೆ ಅನ್ನಿಸುವುದಿಲ್ಲ. ಆದ್ದರಿಂದ ಬಹುಶಃ ಇವತ್ತು ರಾತ್ರಿ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೇಶವನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವಾಗ ಏನು ಅವರು ತೀರ್ಮಾನ ತಗೊಳ್ತಾರೆ, ಆ ತೀರ್ಮಾನಕ್ಕೆ ಇಡೀ ದೇಶದ ಹಲವಾರು ರಾಜ್ಯಗಳು ಅದನ್ನು ಒಪ್ಪಿ ಜನರ
ಆರೋಗ್ಯಕ್ಕಾಗಿ ಜನರ ಬದುಕಿಗಾಗಿ ಅದನ್ನು ಒಪ್ಪಿಕೊಳ್ಬೇಕಾಗ್ತದೆ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯಕ್ಕೂ ಇದು ಮುಂದುವರಿದರೆ ಖಂಡಿತವಾಗಿಯೂ ನಾವು ಇದನ್ನು ಒಪ್ಪಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಹೊರಗೆ ಬರಬಾರ್ದು, ಮನೆಯಿಂದ ಹೊರಗೆ ಬರಬಾರ್ದು, ಮನೆ ಒಳಗೆ ಕೂತ್ಕೊಳ್ಬೇಕು. ಇದು ಯಾವುದೇ ಒಬ್ಬ ದೇಶದ ಪ್ರಧಾನಿ ಯಾರಾದ ವಿರುದ್ಧ ಮಾಡಿದ್ದಂಥದ್ದಲ್ಲ. ನನ್ನ ದೇಶವನ್ನು ನಾನು ರಕ್ಷಿಸಿಕೊಳ್ಬೇಕು, ನನ್ನ ದೇಶದ ಜನತೆಯ ಜೀವವನ್ನು ನಾನು ಉಳಿಸಿಕೊಳ್ಬೇಕು, ದೇಶದ ಜನತೆಯ ಬದುಕು ಹಸನಾಗಬೇಕನ್ನೋ ಕಾರಣಕ್ಕೋಸ್ಕರ ದೇಶದ ಪ್ರಧಾನಿ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಆದ್ದರಿಂದ ನಮ್ಮ ಬದುಕಿಗಾಗಿ, ನಮ್ಮ ಒಳಿತಿಗಾಗಿ ಅನೇಕ ಅಡಚಣೆಗಳು ಬರ್ಬೋದು. ಆದರೆ ಇದನ್ನು ನಾವು ಸಾವಕಾಶವಾಗಿ ಮತ್ತು ವಿನಮ್ರತೆಯಿಂದ ಇದನ್ನ ಏನೇ ಬಂದರೂ ನಾಡ್ದು 30 ತಾರೀಕುವರೆಗೆ ಘೋಷಣೆ ಆದ್ರೂ ನಾವು ಇದನ್ನು ವಿನಮ್ರತೆಯಿಂದ ಒಪ್ಪಿಕೊಳ್ಬೇಕು ಅಂತ ನನ್ನ ಭಾವನೆ. ಎಸ್ ಲಾಕ್ಡೌನ್ ಅನ್ನೋದು ಅನಿವಾರ್ಯ ಈ ಸಂದರ್ಭಗಳಲ್ವಾ? ಪ್ರಧಾನಿ ಅವರು ಹೇಳ್ತಾರೆ. ಅದೇ ರೀತಿ ಆರೋಗ್ಯ ತಜ್ಞರು ಕೂಡ, ವಿಶ್ವ ಮಟ್ಟದ ಆರೋಗ್ಯ ತಜ್ಞರು ಹೇಳುವಂತಹ ಮಾತು ಒಂದೇ, ಸಾಮಾಜಿಕ ಅಂತರ ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ನಾವು ಫಾಲೋ ಮಾಡಬೇಕು. ಆ ಸಂದರ್ಭಗಳಲ್ಲಿ ಮಾತ್ರ ಇಂತಹ ಮಹಾಮಾರಿಯನ್ನು ಓಡಿಸಬಹುದು ಅನ್ನುವಂತಹ ಮಾತು. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಆ ಕ್ಷೇತ್ರದಲ್ಲಿ ಮೂಡಬಿದ್ರೆ ಮುಲ್ಕಿ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿವೆ. ಅನೇಕ ಜನರು ನಮ್ಮ ಕಚೇರಿಗೆ ಕರೆ ಮಾಡಿ ಹೇಳ್ತಾ ಇದ್ರು, ನಮಗೆ ಸಮಸ್ಯೆ ಇದೆ, ಶಾಸಕರ ಜೊತೆ ಮಾತಾಡಬೇಕು, ನಮಗೆ ಪರಿಹಾರ ಬೇಕಾಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸುಖೇಶ್ ಶೆಟ್ಟಿ, ನನ್ನ ಊರು ಎಣ್ಣೆಹೊಳೆ, ಕಾರ್ಕಳ ತಾಲೂಕಿನದ್ದು. ಓಕೆ ಮಾತಾಡಿ. ನಾನೀಗ ಆಕ್ಚುಲಿ ಪೂನಾದಲ್ಲಿದ್ದೇನೆ. ಹಲೋ, ಮಾತಾಡಿ ಸರ್. ಶಾಸಕರಿದ್ದಾರೆ. ಎಸ್. ಶೆಟ್ರ ಹೇಳಿ. ಸರಿ, ನಾನು ಪೂನೂರ್ದು ಬಾತಿರ್ನು. ಪೂನಾ, ಎಸ್ ಪಲ್ಲೆ. ಆಕ್ಚುಲಿ ಎನ್ನ ಊರು ಎಣ್ಣೆಹೊಳೆ, ಸುಖೇಶ್ ಶೆಟ್ಟಿ ಎಣ್ಣೆಹೊಳೆ ಬಂದದ್ದು. ಮಾತಾಡ್ಲೆ ಎಂಕುಲ್ ಮೂಲು ಪೂನಡುಲ್ಲ ಹೆಚ್ಚಿನ ಜನಕ್ಕಳು ಊರ್ದಕ್ಕಳು ಬಕ್ಕ ವರ್ಕರ್ಸ್ ಕೂಡ ಮಸ್ತ್ ಜನ ಉಲ್ಲ ಎಂಕುಲ್ ಮುಲ್ಪ ಎಂಕಲ್ ಊರು ಪೋಪಿನಂಚಿನ ವ್ಯವಸ್ಥೆದ ಬಾರಿ ಪ್ರಾಬ್ಲಮ್ ಉಂಟು. ಕೊರೋನಾದ ಒಂದು ಮಾತ್ರೆಗಳ ಪ್ರಾಬ್ಲಮ್ ಉಂಟು. ಅಂದ ಎಂಕ್ಲಿಗಿಂತ ಊರು ಮತ್ತ ಬರ್ರ ಪನ್ನೊಂದು ಬಲ್ಲೆ ಪನ್ನೋದು ಎಂಕಲ್ ಪೋಪಿನಂಚಿದಾದ ವ್ಯವಸ್ಥೆ ಒಂದು ಮಲ್ಪೋಲಿ. ಸರ್, ಒಂದು ಹೇಳ್ತಾ ಇದ್ದೇನೆ ನಾನು, ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮನ್ನು ಪೂರ್ಣದಲ್ಲೇ ಉಳಿಸಿಕೊಳ್ಳುವಂತಹದ್ದೇ ವ್ಯವಸ್ಥೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ನಿಮ್ಮನ್ನು ಕರೆಸಿಕೊಳ್ಳುವಂತಹದ್ದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂತಹದ್ದಕ್ಕೆ ನೀವು ಆಸೆ ಪಡುವುದು ಅಥವಾ ನಿಮ್ಮ ಊರಿನವರು ನಿಮ್ಮನ್ನು ಕರೆದು ತರಬೇಕು ಅಂತ ಆಸೆ ಪಡುವಂತಹದ್ದು ತಪ್ಪಲ್ಲ. ಆದ್ರೆ ನಿಮ್ಮ ಒಂದು ರಕ್ಷಣೆಯ ದೃಷ್ಟಿಯಿಂದ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ಅಲ್ಲೇ ಇದ್ದು ನಿಮ್ಮ ಮನೆಯವರ ಹತ್ರ ಫೋನ್ ಮುಖಾಂತರ ಮಾತಾಡಿಕೊಂಡು ಆದಷ್ಟು ದಿನವನ್ನು ಕಳೆಯುವುದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಬರುವಾಗ ನೀವು ಯಾವುದರಲ್ಲಿ ಬರ್ತೀರಿ, ಕಾರಲ್ಲಿ ಬರ್ತೀರಾ ಅಥವಾ ಬೇರೆ ಬೇರೆ ವಾಹನಗಳಲ್ಲಿ ಬರ್ಬೋದು. ಆದ್ರೆ ಬರುವಂತ ವ್ಯವಸ್ಥೆಯನ್ನ ಅಲ್ಲಲ್ಲಿ ಜಿಲ್ಲೆಯ ಬೇರೆ ಬೇರೆ ಗಡಿಗಳಲ್ಲಿ ಮತ್ತು ಬಂದ್ ಮಾಡಿದ್ದಾರೆ. ಆದ್ದರಿಂದ ನೀವು ಬಂದು ಎಲ್ಲೋ ಸಿಕ್ಕಿ ಹಾಕಿಕೊಳ್ಳುವುದಕ್ಕಿಂತ ಇದ್ದಲ್ಲೇ ಸುರಕ್ಷಿತವಾಗಿದ್ದುಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಭಾವನೆ. ಹೌದು, ನೀವು ಹೇಳುವ ಮಾತು ಸರಿ ಸರ್. ಮತ್ತೊಂದು ವಿಷಯ ಏನಂದ್ರೆ, ಈಗ ನಮ್ಮಲ್ಲಿ ಇಲ್ಲಿ ಹೆರಿಗೆ ಆಗುವವರೆಲ್ಲ ಇದ್ದಾರೆ ಇಲ್ಲಿ, ಅವರನ್ನು ಸಹ ಆಕ್ಚುಲಿ ನಮ್ಗೆ ಅರ್ಜೆಂಟ್ ಊರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಇದಕ್ಕೆ ಏನಾದ್ರೂ ಬೇರೆ ಪರ್ಯಾಯ ಇದೆಯಾ? ನಾನು ಹೇಳಿದ್ದೆ, ಅರ್ಜೆಂಟ್, ಏನೇ ಅರ್ಜೆಂಟ್ ಇದ್ರು ನಮ್ಮ ಪ್ರಾಣ ಪ್ರಥಮ, ನಮ್ಮ ಜೀವ ಪ್ರಥಮ. ಈ ಜೀವ ಉಳಿಬೇಕು, ನೀವು ನಿಮ್ಮ ಕುಟುಂಬವನ್ನು ಉಳಿಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ದೇಶದ ಪ್ರಧಾನಿ, ಪ್ರಪಂಚದ ಯಾವ ದೇಶದ ಪ್ರಧಾನಿ ಕೈಗೊಳ್ಳದಂತ ಒಂದು ಗಟ್ಟಿ ತೀರ್ಮಾನವನ್ನ ತೆಕ್ಕೊಂಡಿದ್ದಾರೆ. ಅದು ನಮ್ಮ ಬದುಕಿಗಾಗಿ, ನನಗಾಗಿ, ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಅಂತ ತಾವು ತಿಳ್ಕೊಂಡಾಗ ಅಲ್ಲಿಂದಲೇ ಎಲ್ಲರೂ ಸೇರಿಕೊಂಡು ಅವರ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು ಅಂತ ನನ್ನ ಭಾವನೆ. ಹೌದು ಸರ್, ಮುಂದೆ ಎಷ್ಟು ದಿವಸದೊಳಗೆ ಇದಕ್ಕೊಂದು ನಿರ್ಣಾಯಕ ನಮ್ಗೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸಬೇಕು, ದೇವರಲ್ಲಿ ನಾವು ಕೈ ದೇವರಿಗೆ ಕೈ ಮುಗಿಬೇಕು. ಆದಷ್ಟು ಬೇಗ ಇದರಿಂದ ನಮ್ಮನ್ನು ಪಾರು ಮಾಡೋ ದೇವನೇ ಅಂತ ಅಷ್ಟೇ ನಾನು ಹೇಳಬಲ್ಲೆ, ಬೇರೆ ಏನು ಹೇಳುವುದಿಲ್ಲ ಸರ್. ನಮಸ್ಕಾರ. ರೈಟ್ ಸರ್, ಥ್ಯಾಂಕ್ ಯು. ಉಮನಾಥ್ ಕೋಟಿನವರೇ, ತಮ್ಮ ಒಂದು ಮಾತುಗಳನ್ನು ನಾನು ಗಮನಿಸ್ತಾ ಇದ್ದೆ. ದೇವರ ಮೇಲಿರುವಂತಹ ಅಗಾಧವಾಗಿರುವಂತಹ ನಂಬಿಕೆ. ಎಸ್, ಈ ಸಂದರ್ಭಗಳಲ್ಲಿ ನಾವು ಮಾಡಬೇಕಾಗಿರುವಂತದ್ದು ಅಷ್ಟೇ ಅಲ್ವಾ? ಇಡೀ ವಿಶ್ವ ನಲುಗ್ತಾ ಇದೆ, ಇಡೀ ವಿಶ್ವ ಸಮಸ್ಯೆಯಲ್ಲಿದೆ. ಅನೇಕ ಜನರು ಹೇಳ್ತಾ ಇದ್ದಾರೆ, ಅನೇಕ ಕರೆಗಳು ಕೂಡ ನಮ್ಮ ಕಚೇರಿಗೆ ಬರ್ತಾ ಇತ್ತು. ಇನ್ನಿತರ ಪ್ಯಾನೆಲ್ಗಳು ಮಾಡಿದಾಗ್ಲೂ ಕೂಡ ಅನೇಕ ಜನರು ಕರೆ ಮಾಡಿ ಹೇಳ್ತಾ ಇದ್ರು, ಇವತ್ತು ನಮ್ಗೆ ಊಟ ಮಾಡ್ಲಿಕ್ಕೆ ಫಿಶ್ ಇಲ್ಲ, ಮಾಂಸ ಸಿಗ್ಲಿಲ್ಲ, ನಮ್ಗೆ ಹೊರಗಡೆ ಹೋಗ್ಬೇಕು, ನಮ್ಗೆ ಬದುಕಬೇಕು, ತಿರುಗಾಡಬೇಕು ಅನ್ನುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ನಿಜವಾಗ್ಲೂ ಕೂಡ ಇದು ಬೇಕಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಂಡ್ ನಿಜವಾಗ್ಲೂ ಉಮನಾಥ್ ಕೋಟಿನ ಒಂದು ಮಾತು ಹೇಳಿದ್ರು, ಜೀವ ಬೇಕು, ಜೀವ ಇದ್ರೆ ಎಲ್ಲವೂ ಕೂಡ ಹೌದು. ಎಸ್ ಸರ್, ಇದು ಒಂದು ವಿಷಯದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ತಾವು ಶಾಸಕರಾಗಿ? ಅಂದ್ರೆ ಜನರಿಗೆ ಇನ್ನೂ ಕೂಡ ಈ ಲಾಕ್ ಡೌನ್ ನ ಒಂದು ತೀವ್ರತೆ ಅಥವಾ ಲಾಕ್ ಡೌನ್ ನ ಒಂದು ಪರಿಣಾಮ, ಇದರೊಂದು ಗಂಭೀರತೆ ಅರ್ಥ ಆಗ್ತಾ ಇಲ್ಲ, ಇದರ ಉಪಯೋಗಗಳು ಅರ್ಥ ಆಗ್ತಾ ಇಲ್ಲ. ಇದು ಆಗ್ತಾ ಇರುವಂತಹ ಸಮಸ್ಯೆ. ಎಸ್ ಸರ್, ಬರ್ತೇನೆ ಸರ್. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿನೇಶ್ ಕೋಲಾಲ್ ಅಂತ, ಕೆಲ್ಲ ಪುತ್ತಿಗೆಯಿಂದ. ಹೇಳಿ ದಿನೇಶ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮಿದ್ದೇನೆ ಸರ್. ಹೇಳಿ ಸರ್. ಈಗ ಪುನಃ ಈಗ 30 ತಾರೀಕುವರೆಗೆ ಲಾಕ್ ಡೌನ್ ವಿಸ್ತರಣೆ ಆಯ್ತಲ್ಲ ಸರ್? ಆಗ್ಲಿಲ್ಲ, ಆಗ್ಬಹುದಾ? ಆಗ್ಬಹುದಾ? ಹೌದು.
ಗ್ಯಾರಂಟಿ ಇಲ್ಲ ಸರ್. ಇಲ್ಲ ಆಗ್ಲಿಲ್ಲ, ನಾನು ಹೇಳಲಿಕ್ಕೆ ಬರಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ಬೇಕು, ದೇಶದ ಪ್ರಧಾನಿ ಹೇಳ್ಬೇಕು. ಹಂಗೆ ಸರ್. ಒಂದ್ ವೇಳೆ ವಿಸ್ತರಣೆ ಆದ್ರೆ ಇದು ಹಾರ್ಡ್ವೇರ್ ಅಂಗಡಿ ಒಂದು 11 ಗಂಟೆವರೆಗೆ ಓಪನ್ ಇಡಬಹುದಾ ಸರ್? ಏನಾದ್ರು ಮಾಡ್ಬೋದಾ ನಿಮ್ಮಿಂದ? ಸರ್ ಕೆಲ ಪಾಪದವರು ಮನೆ ಅರ್ಧ ಗೆಚ್ಚಿ ಇದು ಮಾಡಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಈಗ ಸಿಮೆಂಟ್ ಸಿಗುದಿಲ್ಲ, ಅವರಿಗೆ ಬೇಕಾದ ಸಾಮಗ್ರಿ. ದಿನೇಶ್ ಅಣ್ಣ, ನಾವು ಬದುಕಿದ್ರೆ ದೇವರ ದಯೆಯಲ್ಲಿ ಮನೆಯನ್ನು ಕಟ್ಟಬಹುದು, ಮನಸ್ಸನ್ನು ಕಟ್ಟಬಹುದು, ಬದುಕನ್ನು ಕಟ್ಟಬಹುದು. ಆದ್ದರಿಂದ ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ಒಳಿತಿಗಾಗಿ ಈ ಒಂದು ನಿರ್ಧಾರ. ದಯವಿಟ್ಟು ನಾವು ನಮ್ಮ ಜೀವವನ್ನ ಉಳಿಸಿಕೊಳ್ಳೋಣ, ಏನಾದ್ರೂ ಗಂಜಿ ಚಟ್ನಿಯನ್ನ ಊಟ ಮಾಡಿ ಮನೆಯಲ್ಲಿ ಇರೋಣ. ದಯವಿಟ್ಟು ಇಲ್ಲದಿದ್ರೆ ಇದ್ದವರ ಹತ್ರ ಕೇಳಿ ಕೊಡುವಂತಹ ಒಂದು ಕ್ರಮವನ್ನ ನಾವು ನಮ್ಮ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನಿಮಗೆ ನಾವು ನಿಮ್ಮೊಟ್ಟಿಗೆ ನಾವಿದ್ದೇವೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಉಮರತ್ ಕೋಟೆನವರು ನೀವು ಒಂದು ಮಾತು ಹೇಳಿದ್ರಿ ನಿತಿನ್, ಏನು ಅಂತ ಕೇಳಿದ್ರೆ ಕೆಲವರಿಗೆ ಇದರ ಬಗ್ಗೆ ಯಾಕೋ ಇದನ್ನು ಹೇರಿದ್ದಾರೆ ನಮ್ಮ ಮೇಲೆ, ಯಾಕೋ ಇದನ್ನು ಮಾಡಿದ್ದಾರೆ ಎಂಬ ಭಾವನೆ ಇರ್ಬೋದು. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೊಂದು ಮಾತು ಹೇಳಿದಿರಿ, ನಮಗೆ ಮಾಂಸದಲ್ಲಿ ಊಟ ಮಾಡಬೇಕು, ಮೀನಿನಲ್ಲಿ ಊಟ ಮಾಡಬೇಕು, ಕೋಳಿ ಪದಾರ್ಥ ಮಾಡಬೇಕು ಅಂತ. ನೋಡಿ, ಹಿಂದೆ ತಿರುಗಿ ನೋಡಿದಾಗ, ನಾನೊಂದು ಹಳ್ಳಿಯಿಂದ ಬಂದವ, ನಮ್ಮ ಹಿರಿಯರೆಲ್ಲರೂ ಕೃಷಿ ಬದುಕಿನಲ್ಲಿ ಬದುಕಿದಂತ ಜನ. ಅವರೆಲ್ಲರೂ ಈ ಒಂದು ಏನು ಪ್ರಕೃತಿಯಲ್ಲಿ ಏನು ಆಗ್ತಾ ಇದೆ ನೋಡಿ, ಏನು ಇದು ಹಲಸಿನಕಾಯಿ ಇರ್ಬೋದು, ಅಥವಾ ತೊಜಂಕು ಸೊಪ್ಪು ಇರ್ಬೋದು, ಅಥವಾ ನಿಮಗೆ ಹೀರೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ತಮ್ಮ ಗದ್ದೆಯಲ್ಲಿ ಮಾಡಿದಂತ, ತಮ್ಮ ಕುಮೇರುಗಳಲ್ಲಿ ಮಾಡಿದಂತಹ ತರಕಾರಿಗಳನ್ನ ಬೆಳೆಸಿ, ಅಥವಾ ಇದು ಮಾವಿನಕಾಯಿ ಇರ್ಬೋದು ಅದರ ಚಟ್ನಿ, ಅಥವಾ ಹಲಸಿನಕಾಯಿದು ಚಟ್ನಿ, ಇಂಥದ್ದೆಲ್ಲ ಪದಾರ್ಥ ಇದನ್ನೆಲ್ಲ ಮಾಡಿ ಕೃಷಿ ಬದುಕಿನಿಂದ ಬದುಕಿದಂತ ಜನ ಇವತ್ತು 100 ವರ್ಷ ಬದುಕಿದನ್ನು ನಾವು ಕಾಣಬಹುದು. ಬಹುಶಃ ನಮಗೆ 1 ತಿಂಗಳು 1.5 ತಿಂಗಳು ಮೀನಿಲ್ಲದೆ, ಮಾಂಸ ಇಲ್ಲದೆ, ಕೋಳಿ ಇಲ್ಲದೆ ನಮಗೆ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಿಜವಾಗಿ ನಾನು ಹೇಳ್ತೇನೆ, ಈ 1 ತಿಂಗಳು ಅಥವಾ 3 ವಾರದ 21 ದಿನಗಳ ಈ ಒಂದು ಏನು ಕರ್ಫ್ಯೂ ಇದೆ, ಈ ದಿನಗಳಲ್ಲಿ ಆದರೂ ನಾವು ತರಕಾರಿಯನ್ನು ತಿಂದು, ಈ ದಿನಗಳಲ್ಲಿ ಆದ್ರೂ ನಾವು ತರಕಾರಿಯನ್ನು ತಿಂದಾಗ ನಮ್ಮ ಆರೋಗ್ಯಕ್ಕೂ ಒಳ್ಳೆದು ಮತ್ತು ಒಳ್ಳೆ ಆರೋಗ್ಯಪೂರ್ಣವಾದ ಬದುಕು ನಮಗೆ ಸಿಗ್ತದೆ. ನಾವು ಯಾವಾಗಲೂ ಕೋಳಿ ತಿಂತೇವೆ, ಯಾವಾಗಲೂ ಮಾಂಸ ತಿಂತೇವೆ, ಯಾವಾಗಲೂ ಮೀನು ತಿಂತೇವೆ. ಆದ್ರೆ ಏನದು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಾಲದಲ್ಲಿ ನಾವು ಮಕ್ಕಳಿರುವಾಗ ಈ ದೊಡ್ಡ ದೊಡ್ಡ ರೋಗಗಳು ಬರ್ತಿದ್ದದ್ದು ಯಾರಿಗೆ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅದು ಸಹ 1-2 ಜನಕ್ಕೆ ಒಂದು ಊರಲ್ಲಿ. ಬಡವರಿಗೆ ಅದು ಇಲ್ವೇ ಇಲ್ಲ. ಜ್ವರ, ಕೆಮ್ಮು, ಶೀತ ಬರ್ಬೋದು, ಅದನ್ನ ಹಳ್ಳಿಯ ಮದ್ದುಗಳಲ್ಲಿ ಗುಣ ಮಾಡ್ತಾ ಇದ್ದೆವು. ಆದ್ರೆ ಇವತ್ತು ನೀವು ನೋಡಿ, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತ ಒಬ್ಬ ಮನುಷ್ಯನಿಗೆ ಅವನಿಗೆ ಸಹಿಸಿಕೊಳ್ಳದಂತಹ ರೋಗ ಬರ್ತದೆ. ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಫೇಲಿಯರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು. ಇದೆಲ್ಲ ಬರುವುದು ಹೇಗೆ ಹೇಳಿ? ಒಂದು ಕಾಲದಲ್ಲಿ ಬೆವರ ಸುರಿಸಿ ನಾವು ದುಡಿತಾ ಇದ್ದೆವು, ಬೆವರ ಸುರಿಸಿ ನಾವು ಕೆಲಸ ಮಾಡ್ತಾ ಇದ್ದೆವು. ಇವತ್ತು ನಾವು ತಿನ್ನುವಂತ, ಕುಡಿಯುವಂತ ನೀರು ವಿಷ, ತಿನ್ನುವಂತ ಪ್ರತಿಯೊಂದು ಪದಾರ್ಥ ವಿಷ, ಪ್ರತಿಯೊಂದಕ್ಕೂ ಇವತ್ತು ಕೆಮಿಕಲ್ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ. ಇವತ್ತು ಪಾಪ ಅದನ್ನು ತಿಂತಾರೆ ಜನ. ಕೋಳಿಗೂ ಇಂಜೆಕ್ಷನ್ ಕೊಡ್ತಾರೆ, ಕೆಮಿಕಲ್ ಹಾಕ್ತಾರೆ, ಏನೇನೋ ಕೊಡ್ತಾರೆ, ಮೀನಿಗೂ ಇಂಜೆಕ್ಷನ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಫ್ರೂಟ್ಸ್ ಇರ್ಬೋದು, ಈ ಪ್ರತಿಯೊಂದು ನಾವು ಕಾರ್ಪೊರೇಷನ್ ನೀರು ಕುಡಿತೇವೆ, ಅದು ನೀರಲ್ಲ, ಅದು ವಿಷ. ಪ್ರತಿಯೊಂದರಲ್ಲಿ ಇದೆ. ಆದ್ದರಿಂದ ಇವತ್ತು ನಮ್ಮ ಪಾಪ ದುಡಿದು ತಿನ್ನುವಂತ, ಒಂದು ಹೊತ್ತಿಗೂ ಗತಿಲ್ಲದಂತವರಿಗೆ ಕ್ಯಾನ್ಸರ್, ದೊಡ್ಡ ದೊಡ್ಡ ರೋಗ ಬರುವಾಗ ನಮ್ಮ ಹತ್ರ ಅವರು ಹೇಳುವಾಗ, ಸರ್ ನಾವು ಹೇಗೆ ಬದುಕಬೇಕು, 2 ಕಿಡ್ನಿ ಇಲ್ಲ, ಕ್ಯಾನ್ಸರ್ ಆಗಿದೆ, ಬಾಯಲ್ಲಿ ಆಗಿದೆ, ಹೃದಯದಲ್ಲಿ ಆಗಿದೆ, ಎಲ್ಲಿ ಆಗಿದೆ ಅಂತ ಹೇಳುವಾಗ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಬಾಲ್ಯದಲ್ಲೆಲ್ಲ ಯಾರಿಗೋ 1-2 ಜನಕ್ಕೆ ಊರಲ್ಲಿ ಬರ್ತಿತ್ತು. ಇವತ್ತು ಪ್ರತಿಯೊಬ್ಬನಿಗೆ ಬರ್ಲಿಕ್ಕೆ ಕಾರಣ ನಾವು ತಿನ್ನುವಂತ ಆಹಾರ, ನಾವು ಕುಡಿಯುವಂತ ನೀರು, ಪ್ರತಿಯೊಂದರಲ್ಲಿ ಬರ್ತದೆ. ಆದ್ದರಿಂದ ನಾನೊಂದು ಹೇಳ್ತೇನೆ, ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಒಳಿತಿಗಾಗಿ, ನಮ್ಮ ಬದುಕಿಗಾಗಿ ಯಾವ ಪಕ್ಷವೂ ಅಲ್ಲ, ಯಾವ ಸರ್ಕಾರವಲ್ಲ, ಯಾವ ಅಧಿಕಾರವಲ್ಲ, ನಾವು ಈ ದೇಶದಲ್ಲಿ ಬದುಕುಳಿಬೇಕು. 130 ಕೋಟಿ ಜನ ನಾವಿದ್ದೇವೆ. ಬಾಕಿ ದೇಶದಲ್ಲಿ 30 ಕೋಟಿ 15 ಕೋಟಿ ಜನ ಇದ್ದಾರೆ. ಅಷ್ಟು ದೊಡ್ಡ ದೇಶದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನನ್ನ ದೇಶದ ಜನ, ನನ್ನ ಕುಟುಂಬದವರು, ನನ್ನ ಬಂಧುಗಳು ಯಾರಿಗೂ ಏನಾಗಬಾರ್ದು, ಒಂದು ಮಗುವಿಗೆ ಏನಾಗಬಾರ್ದು, ಕಟ್ಟ ಕಡೆಯ ವ್ಯಕ್ತಿಗೂ ಏನಾಗಬಾರ್ದು, ಅಥವಾ ಬದುಕು ಹಾಕಿದೆ ಅವನನ್ನು ಬದುಕಿಸಬೇಕು ಅಂತ ಅವರು ತಂದಿದ್ದಾರೆ ಈ ನಿರ್ಧಾರವನ್ನ. ಆದ್ದರಿಂದ ನಾವು ಉಪ್ಪಿನಕಾಯಿ ಇರ್ಬೋದು, ಚಟ್ನಿ ಇರ್ಬೋದು, ಖಾಲಿ ಗಂಜಿಗೆ ಉಪ್ಪು ಹಾಕಿರ್ಬೋದು, ಅದನ್ನು ತಿನ್ನಬೇಕು. ನಾವು ಇವತ್ತು ತಿಂದು ನಾವು ಬದುಕಿ ತೋರಿಸಬೇಕು. ನರೇಂದ್ರ ಮೋದಿ ಅವರಿಗೆ, ದೇಶಕ್ಕೆ ನಾವು ಬದುಕಿ ತೋರಿಸಬೇಕು. ಇವತ್ತು ನಾನು ಒಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಭಾರತ ದೇಶದ ಜನ ನಿತಿನ್ ಸ್ವಾಭಿಮಾನದಿಂದ ಬದುಕಿದವರು, ಯಾರ ಕೈ, ಯಾರ ಬಾಯಿ, ಯಾರ ಹತ್ರ ಬೇಡಿ ತಿನ್ನುವವರಲ್ಲ. ನಾವು ದುಡಿದು ತಿನ್ನುವ ಜನ. ಆದ್ರೆ ಇವತ್ತೇನಾಗಿದೆ, ದುಡಿಲಿಕ್ಕೆ ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಮನೆಯ ಒಳಗೆ ಕೂತ್ಕೊಳ್ಬೇಕು. ಆದ್ದರಿಂದ ಇದ್ದವರಿಂದ ನಾವು ತೆಗೆದವರಿಗೆ ಕೊಡ್ತೇವೆ. ನೀವು ಒಳಗೆ ಕೂತು ಊಟ ಮಾಡ್ಬೇಕು ಅಂತ ಮನೆಗೆ ಹೋಗಿ ಕೊಡ್ತೇವೆ. ಸ್ವಾಭಿಮಾನದಿಂದ ಬದುಕುವ ಜನ, ಯಾವತ್ತು ಇನ್ನೊಬ್ಬರ ತಟ್ಟೆಯನ್ನು ನೋಡಿದವರಲ್ಲ. ಆದ್ರೆ ಇವತ್ತು
ಈ ಪರಿಸ್ಥಿತಿಯಲ್ಲಿ ನೀವು ಯಾರ ತಟ್ಟೆಯನ್ನು ನೋಡಬಾರ್ದು, ಯಾರ ಕೈಯನ್ನು ನೋಡಬಾರ್ದು, ಯಾರ ಬಾಯಿಯನ್ನು ನೋಡಬಾರ್ದು. ಅದಕ್ಕಾಗಿ ಇದ್ದವರ ಹತ್ರ ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಾವು ಕಾಡಿ ಬೇಡಿ ತಂದು ನಿಮಗೆ ಅದನ್ನು ಕೊಡ್ತಾ ಇದ್ದೇವೆ. ಇವತ್ತು ನಿಮಗೆ ಕೊಡ್ತಾ ಇದ್ದೇವೆ. ಯಾಕೆ? ನಾವು ಬದುಕಬೇಕು, ನಾವೆಲ್ಲರಾಗಿರ್ಬೇಕು. ನರೇಂದ್ರ ಮೋದಿ ಅವರ ಏನು ತೀರ್ಮಾನ, ದಿಟ್ಟ ನಿರ್ಧಾರ ಇದೆ, ಅದನ್ನು ಪಾಲಿಸಬೇಕು. ಇದು ನಮಗಾಗಿ ತೆಕ್ಕೊಂಡ ತೀರ್ಮಾನ. ದಯವಿಟ್ಟು ತಿಳ್ಕೊಳ್ಳಿ, ಇದು ನಮಗಾಗಿ ತೆಕ್ಕೊಂಡಂತ ನಿರ್ಧಾರ. ನಿಜವಾಗ್ಲೂ ಸರ್ ಅದ್ಭುತವಾಗಿರುವಂತ ಮಾತುಗಳು. ನಮಸ್ಕಾರ. ಆ ಒಂದು ಮಾತಿಗೆ ಒಂದು ಮಾತು ಹೇಳ್ತಾರೆ ಶಾಸಕರು, ಕೈ ಮುಗಿದುಕೊಂಡು ಹೇಳ್ತಾರೆ ನಾವು ಬದುಕಬೇಕು ಅನ್ನುವಂಥದ್ದು. ಎಸ್, ಪ್ರಧಾನಿ ಮೋದಿ ಅವರು ಹೇಳಿರುವಂತಹ ಮಾತು ಅಷ್ಟೇ, ನಾವು ಬದುಕಬೇಕು ಅನ್ನುವಂಥದ್ದು. ವಿಶ್ವದಲ್ಲಿರುವಂತಹ ಇನ್ನಿತರ ರಾಷ್ಟ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಅಮೆರಿಕ, ಸ್ಪೇನ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನುವಂಥದ್ದು. ಪ್ರತಿಯೊಂದು ರಾಷ್ಟ್ರಗಳು ಆ ರಾಷ್ಟ್ರದ ಆರ್ಥಿಕತೆಯ ಮೇಲೆ, ಎಕೋನಾಮಿಕ್ ಅನ್ನುವಂಥದ್ದು ಏನಿದೆ ಅದರ ಮೇಲೆ ಕೇಂದ್ರೀಕೃತವಾಗಿತ್ತು. ಯಾವುದೇ ರೀತಿಯ ಜನರ ಭಾವನೆಗಳು ಅವರ ಜೀವಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ಆದ್ರೆ ನಮ್ಮ ದೇಶದ ಪ್ರಧಾನಿಯವರು, ನಮ್ಮ ದೇಶ ನಿಜವಾಗ್ಲೂ ಕೂಡ ಜೀವ ಮುಖ್ಯ, ಜೀವ ಉಳಿದ್ರೆ ಯಾವುದು ಕೂಡ ಪಡೆದುಕೊಳ್ಬಹುದು, ಮರಳಿ ಪಡೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಲಾಕ್ಡೌನ್ ಅನ್ನುವಂಥದ್ದು ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಮಾತನ್ನು ಹೇಳ್ತಾರೆ ಉಮನಾಥ್ ಕೋಟ್ಯಾನ್ ಅವರು. ಮೊನ್ನೆ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನನಗೆ ಫಿಶ್ ಬೇಕಿತ್ತು, ಮಾಂಸ ಬೇಕಿತ್ತು, ನಾನು ಹೋಗಿದ್ದೆ, ನನಗೆ ಸಿಗ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈ ಒಂದು ಮಾತು ಕೇಳಬೇಕಾಗುತ್ತೆ. ಗಂಜಿ ಆದ್ರೂ ಪರವಾಗಿಲ್ಲ, ಚಟ್ನಿ ಆದ್ರೂ ಪರವಾಗಿಲ್ಲ, ನಾವು ಊಟ ಮಾಡಬೇಕು, ಊಟ ಮಾಡಿ ಬದುಕಬೇಕು, ಬದುಕಿ ತೋರಿಸ್ಬೇಕು. ಯಾರಿಗೆ ತೋರಿಸ್ಬೇಕು? ಇಡೀ ವಿಶ್ವಕ್ಕೆ ತೋರಿಸ್ಬೇಕು. ನಮ್ಮ ಒಂದು ದೇಶ, ಪವಿತ್ರ ಭಾರತ ದೇಶ ಏನಿದೆ, ಈ ಒಂದು ಕೊರೋನಾ ಅನ್ನುವಂತಹ ಮಹಾಮಾರಿಯ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಗೆದ್ದಿದ್ದೇವೆ. ನಮ್ಮ ದೇಶ ಗೆದ್ದಿದೆ ಅಂತ ಹೇಳುವಾಗ ಅದು ನಮ್ಮ ಗೆಲುವು, ಅದು ನನ್ನ ಗೆಲುವು, ನಮ್ಮೆಲ್ಲರ ಗೆಲುವು. ಆ ಗೆಲುವು ನಮಗೆ ಬೇಕು ಅನ್ನುವಂಥದ್ದು ಅದ್ಭುತವಾಗಿರೋ ಮಾತು ಸರ್. ಗಂಜಿ ಆದ್ರೂ ಸರಿ, ಚಟ್ನಿ ಆದ್ರೂ ಸರಿ, ಊಟ ಮಾಡಿ ನಾವು ಬದುಕಬೇಕು, ಬದುಕಿ ತೋರಿಸಬೇಕು. ಈಗ ನಮ್ಮ ಕಣ್ಣ ಮುಂದೆ ಇರುವಂತದ್ದು ಐಷಾರಾಮಿ ಆಗಿರುವಂತಹ ಜೀವನ ಅಲ್ಲ, ಐಷಾರಾಮಿ ಆಗಿರುವಂತಹ ಊಟ ಅಲ್ಲ, ಲಕ್ಸುರಿ ಲೈಫ್ ಅಲ್ಲ. ಬದುಕಿ ತೋರಿಸಬೇಕು, ನಾವು ಉಳಿಬೇಕು ಅನ್ನುವಂತಹ ಒಂದು ಧ್ಯೇಯ ಮಾತ್ರ ನಮ್ಮ ಕಣ್ಣ ಮುಂದೆ ಇರುವಂತದ್ದು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಸರ್. ಬಾಳ ಯಾರು? ಬಾಳದಿಂದ ಹೇಳಿ. ಓಕೆ ಸರ್, ಇರ್ನ ಪುದರ್ ಪುದರ್ ಹಿತೇಶ್ ಬಂದ್ ಸರ್. ಓಕೆ ಹಿತೇಶ್, ಪಾತಿರ್ಲ ಹಿತೇಶ್ ಸರ್. ಮೂಲು ಮತ್ತ ಪ್ರಾಬ್ಲಮ್ ಡುಲ್ಲೇರು ವನಸಿಗ್ಲ ಅರಿಲ ಇಜ್ಜಿ ಮುಲ್ಪ ಬಾರಿ ಮತ್ತ ಪ್ರಾಬ್ಲಮ್ ಡುಲ್ಲೇರು ಬಾಳದಕಲ್ನ ಪುದರ್ಗೆ ತೊಂದರೆ ಪಂತೆ ತಾಲೂಕ್ ಪಂಚಾಯತ್ ಸದಸ್ಯರು ಶಶಿಕಲಕಡ ಪಂತೆ ನಿಕ್ಲೆಗೆ ಸೋಮವಾರ ಜಿನ ಮಂಗಳವಾರ ನಿಕ್ಲೆಗಡೆಗೆ ಕಿಟ್ಟಿ ಕೊರ್ಪುನಂಚಿನ ವ್ಯವಸ್ಥೆ ಮಲ್ಪ. ಖಂಡಿತ ಪ್ರತಿ ವರಿಯನೆಲ್ಲ ಪಟ್ಟಿಗೆ ತೊಂದರೆ ಪಂತ ಒಂಜಿ ರೌಂಡ್ ಆತನು ಸೆಕೆಂಡ್ ರೌಂಡ್ ಎಂಕ್ಲೆಗೆ ಏದವ ಕೋಟ್ಯಾನ್ ಸಾಧಾರಣ 1,000 ಜನಕ್ಕೂ ಬೋಡಾಪನ ಅರಿನ ಕೊರ್ಪೆ ಅಂತ ಬಂದೇರ ಐನು ನಿಕ್ಲೆಗೆ ಮಾತೆರೆಗ್ಲ ಬಚ್ಪೆ ಪೆರ್ಮುದೆ ಬಾಳ ಈ ಭಾಗದ ಜನಕ್ಲೆಗೆ ಕೊರಿಯರ್ ಎಂಕ್ಲು ಸೋಮವಾರಜಿ ನಂಗಾರ್ದ ನಿಕ್ಲಕ್ಕಂತ ಬಿಟ್ಟವ. ಎಸ್, ನಮಸ್ಕಾರ. ರೈಟ್. ಇದು ಬಾಳದಿಂದ ಸರ್, ಅಲ್ಲಿ ತಾವು ಹೇಳಿರುವಂತಹ ಸಮಸ್ಯೆ ಏನ್ ಸಮಸ್ಯೆ ಸರ್? ಅಲ್ಲಿ ಕೆಲವರಿಗೆ ಇನ್ನೂ ಕೂಡ ಮುಟ್ಲಿಲ್ವಾ ಹೇಗೆ ಅಂತ ಹೇಳಿ? ಕೆಲವರಿಗೆ ಸಾಧ್ಯ ಇದ್ದಷ್ಟು ನಾವು ಮುಟ್ಟಿದ್ದೇವೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಿತಿನ್, ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ, ಅವರ ಮನೆಗೆ ಕೊಟ್ಟಿದ್ದಾರೆ, ನಮಗೆ ಕೊಡ್ಲಿಲ್ಲ ಅಂತ. ಓಕೆ, ಪರಿಸ್ಥಿತಿ ನನಗೆ ಬಹಳ ಬೇಸರ ಆಗುದೇನು ಅಂತ ಕೇಳಿದ್ರೆ ನಾನು ನಿಮಗೆ ಒಂದು ಹೇಳಿದೆ, ಯಾರು ಇನ್ನೊಬ್ಬರ ತಟ್ಟೆಯನ್ನು ನೋಡಿ ಹಸಿವಿನಿಂದ ಬಳಲಬಾರದು, ಯಾರ ಕೈಯನ್ನು ನೋಡಬಾರ್ದು, ಯಾರ ಮುಖವನ್ನು ನೋಡಬಾರ್ದು, ನಮಗಿಲ್ವಲ್ಲ ಅಂತ ಅಂತವರಿಗೆ ನಾವು ಕೊಡ್ಬೇಕು. ರೈಟ್. ಅಂತವರು ಯಾರಿದ್ದಾರೆ ಆ ಬದಿಯ ಮನೆ ಹೇಳಬೇಕು ನಮ್ಮ ಮನೆ ಹತ್ರ ಇಂತ ಕಷ್ಟದವರಿದ್ದಾರೆ ಅಂತ. ಅದು ಬಿಟ್ಟು ಅವರಿಗೆ ಕೊಟ್ಟಿದ್ದೀರಾ ನನಗೆ ಕೊಡ್ಲಿಲ್ಲ ಅಂತ ಹೇಳಬಾರ್ದು. ದಯವಿಟ್ಟು ಕ್ಷಮಿಸಿ. ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲರಿಗೆ ನನ್ನ ಕ್ಷೇತ್ರದಲ್ಲಿ 3-3.5 ಲಕ್ಷ ಜನ ಇದ್ದಾರೆ, ಎಲ್ಲರಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಯಾರಿಂದ ಕೊಡುವುದು ನಾವು? ನನ್ನಲ್ಲಿ ಇದೆಯಾ? ನಾನು ಯಾರ್ಯಾರ ಹತ್ರ ಬೇಡಿ ಸಂಘ ಸಂಸ್ಥೆಗಳು, ನಾವು ಉದ್ಯಮಿಗಳು, ದಾನಿಗಳು ಕೊಟ್ಟದ್ದನ್ನು ಸರ್ವೆ ಮಾಡಿ ಕೊಡ್ತಾ ಇದ್ದೇವೆ. ನಿಜವಾಗಿ ಯಾರ ಶಕ್ತರು, ಯಾರು ಒಳಗಿದ್ದಾರೆ, ಪಾಪ ಹಿರಿಯರಿದ್ದಾರೆ, ಅವರಿಗೆ ಹೊರಗೆ ಬರ್ಲಿಕ್ಕಾಗಲ್ಲ, ಅಂಗವಿಕಲರಿದ್ದಾರೆ, ಅಥವಾ ಏನೋ ರೋಗದಿಂದ ಬಳಲುತ್ತಿರೋ ಸಮಸ್ಯೆಯಿಂದ ಇದ್ದಾರೆ, ಅಂತವರನ್ನು ಕೊಡಿ ಅಂತ ಕೊಡ್ತೇವೆ. ಅಂತವರನ್ನು ನೋಡಿದಾಗ ಅವರಿಗೆ ಕೊಟ್ಟಿದ್ದೀರಿ, ನಮಗೆ ಕೊಡ್ಲಿಲ್ಲ, ಅವರಿಗೆ ಹಾಲು ಕೊಟ್ಟಿದ್ದೀರಿ, ನಮಗೆ ಕೊಡ್ಲಿಲ್ಲ. ಈ ರೀತಿಯಾಗಿ ಕೆಲವು ಜನ ಅಂದ್ರೆ ಕೊಡ್ಲೇಬೇಕು ನಾವು ಅಂತ ಅವರ ಅನಿಸಿಕೆ. ಅದೇ ಕೊಡಬೇಕು, ಆದ್ರೆ ದೇವರು ಕೊಟ್ಟದ್ದಿರುವಾಗ ದಯವಿಟ್ಟು ಅದನ್ನು ಸುಧಾರಿಸಿಕೊಂಡು ಹೋಗಿ ಅಂತ ನನ್ನ ಮನವಿ. ಎಲ್ಲರಿಗೂ ಬೇಕು ಅನ್ನುವಂತ ಒಂದು ಸಂದರ್ಭ ಅಲ್ವಾ? ಆದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇದೆ, ಹೇಳಿ ನೀವು. ಎಸ್, ರೈಟ್ ಸರ್. ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ, ದುಬೈಯಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಿತಿನ್ ಅವರ ಚಿರಾಗ್ ಅಂತ ದುಬೈನ ಮಾತಾಡ್ತಿದ್ದೇನೆ. ಓಕೆ ಚಿರಾಗ್ ಅವರೇ, ನಮಸ್ತೆ. ಮಾತಾಡಿ ಚಿರಾಗ್ ಅವರೇ. ನಿಮ್ದು ಸೌಂಡ್ ಕೇಳ್ತಾ ಇಲ್ಲ. ಎಸ್ ಚಿರಾಗ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ಎಲ್ಲ ಕೇಳ್ತಾ ಇದೆ. ಹೇಳಿ ಮಾತಾಡಿ ಚಿರಾಗ್ ಅವರೇ. ಉಮಾನಾಥ್ ಸರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕಿತ್ತು. ಹೇಳಿ. ನಮಸ್ತೆ. ಏನಂದ್ರೆ ದುಬೈಯಲ್ಲಿ ಈ ಸುವರ್ಣ ಚಾನೆಲ್ ಮತ್ತೆ ಪಬ್ಲಿಕ್ ಟಿವಿ ಅಂತ ಚಾನೆಲ್ ನೋಡಿಟ್ಟು ಎಲ್ಲ ಇಲ್ಲಿರುವ ಅನಿವಾಸಿ ಹಿಂದೂ ಸ್ಪೆಷಲ್ ಆಗಿ ಹಿಂದೂ ಹುಡುಗರ ತಲೆಯನ್ನು ಕಂಪ್ಲೀಟ್ ಅವರ ಒಂದು ಬ್ರೈನ್ ವಾಶ್ ಮಾಡಿಟ್ಟಿದ್ದಾರೆ ಅಲ್ಲಿಂದ ನ್ಯೂಸ್ ತೋರಿಸಿಕೊಂಡು. ಅದರಿಂದಾಗಿ ಮೊನ್ನೆ 2 ದಿವಸದಿಂದ ಇಲ್ಲಿ ಒಬ್ರು ಬಾಲಕೃಷ್ಣ ಅಂತ ಹೇಳಿ, ಮತ್ತೆ ಮನೋಹರ್ ಅಮೀನ್ ಅಂತ ಹೇಳಿ, ನಿತಿನ್ ಕೃಷ್ಣ,
ಅದೇ ರೀತಿ ಸೀನಿದೊಕ್ಕ, ರಾಕೇಶ್ ಕಿಟ್ಟು ಮತ್ತು ಇಂಥವರ ಮೇಲೆಲ್ಲ ಇಲ್ಲಿ ಕೇಸ್ ಹಾಕಲಾಗಿದೆ. ಅಂದ್ರೆ ಅವರಿಂದ ಉದ್ರೇಕಗೊಂಡು ಅಲ್ಲಿ ನೋಡುವ ನ್ಯೂಸ್ ಅನ್ನು ನೋಡಿ ಉದ್ರೇಕಗೊಂಡು ಇಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತಾರೆ ಅದನ್ನು ಶೇರ್ ಮಾಡ್ತಾ ಇರ್ತಾರೆ. ಸೊ ರಾಕೇಶ್ ಏನು ಕಂಪ್ಲೇಂಟ್ ಆದ ನಂತರ ಟ್ವೀಟ್ ಮಾಡಿ ಹೇಳ್ತಾನೆ, ನನ್ನ ಈ ಪೋಸ್ಟ್ ಹಾಕ್ಲಿಕ್ಕೆ ಕಾರಣ ಊರಿನ ಅಂದ್ರೆ ಚಾನೆಲ್ಗಳು ಅಂತ. ಈಗ ಅವ ಹೇಳ್ತಿದ್ದಾನೆ ಸಾರಿ ಕೇಳಿ, ಆದ್ರೆ ಮಾಡಕ್ಕಾಗಲ್ಲ. ಇಲ್ಲಿನ ನ್ಯಾಯಾಲಯ ಅಂದ್ರೆ ಇಲ್ಲಿನ ಕಾನೂನು ಅದಕ್ಕೋಸ್ಕರ ನಿಮ್ಮ ಮನವಿ ಮಾಡುವುದು ಅಷ್ಟು ಉದ್ದ ಬೇಡ, ವಿಷಯ ಅಂತ ಹೇಳಿ. ಎಸ್, ವಿಷಯ ಅರ್ಥ ಆಗಿಲ್ಲ ಅಂದ್ರೆ ತಾವು ತುಂಬಾ ಸುದೀರ್ಘವಾಗಿ ಮಾತಾಡ್ತಿದ್ದೀರಲ್ವಾ, ಏನು ವಿಷಯ ಅನ್ನುವಂಥದ್ದು ಸರಿಯಾಗಿ ಆಗಿಲ್ಲ ಸರ್, ಶಾರ್ಟ್ ಆಗಿ ಹೇಳ್ತೀರಾ? ಅಂದ್ರೆ ಚಾನಲ್ ಅಲ್ಲಿ, ಕನ್ನಡ ಚಾನಲ್ಗಳಲ್ಲಿ ಅಜಿತನಂತನ ಅವರು ವಿಷಕಾರು ಆ ಒಂದು ನ್ಯೂಸ್ ಅನ್ನು ಪ್ರಸಾರ ಮಾಡ್ತಾ ಇರ್ತಾರಲ್ಲ, ಕೋಮುದ್ವೇಷ ಕಾರುವಂತಹ ತಬ್ಲೀಗ್ ವೈರಸ್ ಆತರ ಅಂತ, ಅದರಿಂದ ಉದ್ರೇಕಗೊಂಡು ಇಲ್ಲಿನ ಅನಿವಾಸಿ ಹಿಂದೂಗಳು ತಮ್ಮ ಸಾಮಾಜಿಕ ತಾಣಗಳಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತಾರೆ. ಇಲ್ಲಿ ಅದನ್ನು ಇವಾಗ ಜನ ತುಂಬಾ ಫ್ರೀ ಆಗಿರುವುದರಿಂದ ಅದನ್ನೆಲ್ಲ ವಾಚ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸರಿ ಸರಿ, ಈಗ ಒಂದು ನೋಡಿ ಅಣ್ಣ, ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ಹೊಟ್ಟೆಪಾಡಿಗಾಗಿ ಭಾರತ ದೇಶದಿಂದ ಬೇರೆ ದೇಶಕ್ಕೆ ಹೋಗಿದ್ದೀರಿ. ನಿಮ್ಮ ಜನ್ಮಭೂಮಿ ಇದಾದ್ರೂ ಕರ್ಮಭೂಮಿಯಲ್ಲಿ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿ ಅನ್ನ ನಿಮಗೆ ಕೊಡ್ತಾ ಇದೆ. ದೇಶದ ಮೇಲೆ ನಿಮಗಿರುವಂತಹ ಅಭಿಮಾನಕ್ಕೆ ನಾವು ತುಂಬಾ ಅಭಾರಿಗಳಾಗಿದ್ದೇವೆ. ಒಂದು ನಿಮಿಷ ಕೇಳಿ ಧೀರಜನ್ನ, ಒಂದು ನಿಮಿಷ ಕೇಳಿ. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ನಾವು ಎಲ್ಲೋ ಒಂದು ಹಳ್ಳಿಯಲ್ಲಿ, ಎಲ್ಲೋ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ಉಮಾನಾಥ್ ಕೋಟೆಯನ್ನು ಇವತ್ತು ದೇಶ ಸೇವೆ ಅಥವಾ ಈ ರಾಜ್ಯದ ಜನತೆಯ ಸೇವೆ ಮಾಡ್ಲಿಕ್ಕೆ ನೀವೆಲ್ಲ ನಮ್ಮನ್ನು ಆರಿಸಿ ಕಳಿಸಿದ್ದೀರಿ. ನಾನು ಭಾರತ ಮಾತೆಯ ಸುಪುತ್ರ. ಈ ದೇಶದ, ಈ ಭಾರತ ಮಾತೆಗೆ ಏನಾದ್ರೂ ಕಿಂಚಿತ್ತು ಎಲ್ಲಿಯೂ ತೊಡಕು ಬಂದಾಗ ಬಹುಶಃ ನಮ್ಮ ಸಾವಧಾನ ಅಥವಾ ನಮ್ಮ ಬಾರಿ ಒಂದು ಮೌನ ಯಾವತ್ತು ಯಾರು ಬಹುಶಃ ಅದನ್ನ ನಮ್ಮ ಏನು ವೀಕ್ನೆಸ್ ಅಂತ ಅಥವಾ ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಅದು ಮೂರ್ಖತನ. ನರೇಂದ್ರ ಮೋದಿ ಅವರಿಗೆ ಈ ದೇಶದ ಪ್ರಧಾನಿಯಾಗಿ ಈ ದೇಶದ 135 ಕೋಟಿ ಜನಕ್ಕೂ ಅವರು ಪ್ರಧಾನಿ, ಪ್ರತಿಯೊಬ್ಬನಿಗೂ ಅವರು ಪ್ರಧಾನಿ. ಯಡಿಯೂರಪ್ಪನವರು ಈ ರಾಜ್ಯದ 6 ಕೋಟಿ ಜನರಿಗೆ ಮುಖ್ಯಮಂತ್ರಿ. ಉಮಾನಾಥ್ ಕೋಟ್ಯಾನ ನನ್ನ ಕ್ಷೇತ್ರದಲ್ಲಿ 1 ಲಕ್ಷ ಜನ ನನಗೆ ಮತ ಕೊಟ್ಟಿರಬಹುದು, 3.5 ಲಕ್ಷ ಜನಕ್ಕೂ ನಾನೊಬ್ಬ ಜನಪ್ರತಿನಿಧಿ ಅಂತ ನನ್ನ ತಲೆಯಲ್ಲಿದೆ. ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ, ಪ್ರಧಾನಿಗಳು ಕೆಲಸ ಮಾಡ್ತಾರೆ. ಆ ಪಾರ್ಟಿಯವನಿಗೆ ಮುಖ್ಯಮಂತ್ರಿ, ಈ ಪಾರ್ಟಿಯವನಿಗೆ ಶಾಸಕ ಅಥವಾ ಇನ್ನೊಂದು ಪಾರ್ಟಿಯವನಿಗೆ ಆ ಜಾತಿ ಈ ಜಾತಿ ಅಂತ ಇಲ್ಲ. ಆದರೆ ನಾವೆಲ್ಲ ಈ ದೇಶದ ಭಾರತ ಮಾತೆಯ ಸುಪುತ್ರರು. ನಾನು ಸುಪುತ್ರ ಈ ಭಾರತ ಮಾತೆಯ. ನಾನು ಎಲ್ಲರನ್ನು ನನ್ನವರಂತ ತಿಳಿದುಕೊಂಡಾಗ ಒಬ್ಬ ದೌರ್ಬಲ್ಯ ಅಂತ ಬಯಸಿದರೆ ಬಹುಶಃ ನನಗೂ ಗೊತ್ತಿದೆ. ಈ ರಾಷ್ಟ್ರಭಕ್ತ ಸೇನಾನಿಗಳು ನಮ್ಮನ್ನು ಆರಿಸಿ ಕಳಿಸಿದ್ದೇ ದೇಶ ಸೇವೆಗೆ. ಆಗ ನಮ್ಮ ದೌರ್ಬಲ್ಯ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ನಮ್ಮ ದೇಶಕ್ಕೆ ಅಥವಾ ನಮ್ಮ ದೇಶದ ನಮ್ಮ ಹಿಂದೂ ಸಹೋದರರಿಗೆ ಏನಾದರೂ ತೊಂದರೆ ಆದರೆ ಖಂಡಿತವಾಗಿಯೂ ನಾವು ಸೆಟೆದು ನಿಲ್ಲಕ್ಕೆ ಯಾವತ್ತೂ ತಯಾರಿದ್ದೇವೆ. ಈ ಮಾತನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ನೀವು ಅಲ್ಲಿ ಏನೂ ಮಾಡಬೇಡಿ. ದೇಶದ ಬಗ್ಗೆ ನಿಮಗೆ ಗೌರವ ಇರಲಿ, ಆ ದೇಶದ ಬಗ್ಗೆಯೂ ನಿಮಗೆ ಗೌರವ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಖಂಡಿತವಾಗಿಯೂ ನಾವು ಪ್ರಾಮಾಣಿಕತೆಯಿಂದ ನಮ್ಮನ್ನು ಕಳಿಸಿದಂತ ಜನತೆಗೆ ನ್ಯಾಯ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ ಅದಕ್ಕೋಸ್ಕರವೇ ನಾನು ನಿಮ್ಮ ಮಾಡ್ತಿರೋದು. ಎಸ್, ಓಕೆ. ಅವರು ಹಿಂದೂ ಸಹೋದರರು, ನಾನು ಮುಸ್ಲಿಂ ಮಾಡ್ತಾ ಇರೋದು. ರೈಟ್ ಸರ್, ಥ್ಯಾಂಕ್ ಯು. ಓಕೆ. ಇದು ಅನೇಕ ಸಮಸ್ಯೆಗಳು ಬರುತ್ತೆ ಈ ಸಂದರ್ಭಗಳಲ್ಲಿ. ನಾವು ಬದುಕಬೇಕು, ಬದುಕು ಅನ್ನೋದು ಮುಖ್ಯವಾಗಿರುತ್ತೆ. ಈ ಸಂದರ್ಭಗಳಲ್ಲಿ ಧರ್ಮ, ಜಾತಿ, ಮತ ಅನ್ನುವಂತಹ ವಿಷಯವನ್ನು ಸ್ವಲ್ಪ ಬದಿಗಿಟ್ಟು ನಾವು ಮೊದಲೇದಾಗಿ ನಾವೆಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ನಾವು ಬದುಕಬೇಕು, ಒಗ್ಗಟ್ಟಿನಲ್ಲಿ ನಾವು ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನು ಓಡಿಸಬೇಕು. ಇದು ನಮ್ಮ ಪ್ರಮುಖ ಧ್ಯೇಯ ಆಗಿರಬೇಕು. ನಿನ್ನೆಯೂ ಕೂಡ ನಾವು ಮಾತನಾಡಿದ್ವಿ, ಅನೇಕ ಕರೆಗಳು ಕೂಡ ಬಂದಿತ್ತು. ಈ ರೀತಿ ಆಗ್ತಾ ಇದೆ ಅನ್ನೋದು ಈ ಸಂದರ್ಭಗಳಲ್ಲಿ ದಯಮಾಡಿ ಕೇಳ್ತಾ ಇರುವಂಥದ್ದು ಇಷ್ಟೇ. ಯಾವುದೇ ರೀತಿಯ ಜಾತಿ, ಮತ, ಧರ್ಮ ಅನ್ನುವಂಥದ್ದು ಬದಿಯಲ್ಲಿ ಇಡಬೇಕು, ಸೈಡಲ್ಲಿ ಇಡಬೇಕು. ನಾವೆಲ್ಲರೂ ಒಂದೇ ಈ ಕೊರೋನಾ ಅನ್ನುವಂಥದ್ದು ಮಹಾಮಾರಿಯ ವಿರುದ್ಧ ಹೋರಾಟ ಮಾಡಬೇಕು, ಇಷ್ಟೇ ನಮ್ಮ ತಲೆ ಇರುವಂಥದ್ದು. ಅಂಡ್ ನಿಜವಾಗ್ಲೂ ಕೂಡ ಸಮಸ್ಯೆ ಇದೆ, ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಇದ್ದವರು ಕರೆ ಮಾಡ್ಬೋದು. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಮಸ್ತೆ ಹೇಳಿ. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಇನ್ನೊಂದು ಕಡೆ ಒಂದು ಲಾಕ್ ಡೌನ್ ಅನ್ನುವಂಥದ್ದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯಾ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ ಜನರಲ್ಲಿ ಅಲ್ವಾ. ಕೆಲವು ಕಡೆಗಳಲ್ಲಿ ಜನರು ಹೋಗ್ತಾರೆ, ಕೆಲವು ಕಡೆಗಳಲ್ಲಿ ಜನರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪಾಸ್ಗಳು ಬೇಕು ಅನ್ನುವಂಥದ್ದು. ಒಟ್ಟಿನಲ್ಲಿ ಉಮಾನಾಥ್ ಕೋಟ್ಯಾನವ್ರು ನೋಡಿದಾಗ ಇಡೀ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ, ನಮ್ಮ ಈ ಜಿಲ್ಲೆ ಇಟ್ಕೊಂಡ್ರೆ ತಮ್ಮ ಪ್ರಕಾರ ಲಾಕ್ ಡೌನ್ ಅನ್ನೋದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯಾ, ಎಫೆಕ್ಟಿವ್ ಆಗಿದೆಯಾ, ಹೇಗೆ ಅಂತ ಹೇಳಿ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಒಂದು ನಮ್ಮ ಜಿಲ್ಲೆಯ ಪೊಲೀಸ್ ಕಮಿಷನರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 24 ಅವರ್ಸ್ ಬಹುಶಃ ಜಿಲ್ಲೆಯ ಬಗ್ಗೆ, ಅವರ ಕಮಿಷನರೇಟ್ ವ್ಯಾಪ್ತಿಯ ಬಗ್ಗೆ
ವಿಶೇಷವಾದ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂತ ಪೊನ್ನುರಾಜ್, ನಿಜವಾಗಿ ನಾವು ಅವ್ರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇಲ್ಲ ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತಾ ನಮ್ಮ ನಾಯಕರಾದಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈಗಲೂ ಒಂದು ಸಭೆ ಆಗ್ತಾ ಇದೆ, ನಾನು ಅಲ್ಲಿ ಹೋಗ್ಬೇಕಿತ್ತು. ಹಂತ ಹಂತವಾಗಿ ಸಭೆಗಳನ್ನು ನಡೆಸಿ ಯಾವ ರೀತಿಯಲ್ಲಿ ನಮ್ಮ ಜಿಲ್ಲೆಯನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಹಲವಾರು ಕಡೆಗಳಲ್ಲಿ ಕೆಲವರು ಸಣ್ಣ ಪುಟ್ಟ ವೈಯಕ್ತಿಕ ಕೆಲವು ತೊಂದರೆಗಳಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಜನರಿಗೆ ಅಲ್ಲಿ ಹೋಗ್ಬೇಕು, ಆಸ್ಪತ್ರೆಗೆ ಬರ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು. ಇಷ್ಟು ದೊಡ್ಡದಾದಂತ ಒಂದು ಜಿಲ್ಲೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಬರುವಂತದ್ದು ಸಹಜ. ಆದ್ರೂ ನಮ್ಮ ಜಿಲ್ಲೆಯನ್ನ ಯಾವುದೇ ರೀತಿಯಲ್ಲಿ ರಕ್ಷಿಸಲು ನಮ್ಮ ಜಿಲ್ಲೆಯ ಜನತೆಯ ಒಂದು ಒಳ್ಳೆಯ ಏನು ಇವತ್ತು ನಮ್ಮ ಕರ್ಫ್ಯೂ ಇದೆ, ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ನಿಭಾಯಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಜಿಲ್ಲಾಡಳಿತ ಮತ್ತು ನಮ್ಮ ಕಮಿಷನರ್ ಇರ್ಬೋದು, ಜಿಲ್ಲಾಡಳಿತ ಎಲ್ಲರೂ ಇದ್ದಾರೆ, ಅದಕ್ಕೆ ಜನ ಸಹ ಸಹಕಾರ ಕೊಟ್ಟಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ ನಡೀತಾ ಇದೆ, ತೊಂದರೆ ಇಲ್ಲ. ಆದ್ರೆ ಮೊನ್ನೆ ಕಾಸರಗೋಡು ಏನೋ ತಲಪಾಡಿ ಗೇಟ್ ಅನ್ನು ನಾವು ಕಾಸರಗೋಡಿನಿಂದ ಓಪನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಅದರಿಂದ ಸ್ವಲ್ಪ ನಾವೆಲ್ಲ ಗೊಂದಲಕ್ಕೆ ಈಡಾದೆವು. ಆದ್ರೆ ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಇವತ್ತು ಬಹುಶಃ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಅಂತ ನನಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಈಗ ಮೀಟಿಂಗ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಮೀನುಗಾರಿಕೆ ಮಾಡ್ಲಿಕ್ಕೆ ದೇಶದಲ್ಲಿ ಬಿಡಬೇಕು, ಮೀನುಗಾರಿಕೆ ಮಾಡ್ಲಿಕ್ಕೆ ಬಿಡುವುದು ಪ್ರಶ್ನೆ ಅಲ್ಲ. ಅಲ್ಲಿ ಮೀನುಗಾರಿಕೆ ಆಗಿ ಬಂದ್ರೆ ನಿಮಗೆ ಧಕ್ಕೆಯಲ್ಲಿ ಒಂದು 15,000 ಜನ ಒಂದೇ ಸಲ ಸೇರಿದಾಗ ಏನಾಗ್ತದೆ, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಮಾಡಬೇಕು. ಆದ್ದರಿಂದ ಈಗ ಸಭೆ ನಡೀತಾ ಇದೆ, ಏನು ತೀರ್ಮಾನ ತಗೊಳ್ತಾರೆ ಗೊತ್ತಿಲ್ಲ. ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಹೇಳಿದೆ, ನೀವೇನು ತೀರ್ಮಾನ ಕೊಳ್ತೇವೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಜನರ ಒಂದು ಭವಿಷ್ಯದ ಮೇಲೆ ಅಥವಾ ಜನರ ಭವಿಷ್ಯದ ಮೇಲೆ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ತೀರ್ಮಾನ ತಗೊಳ್ಳಿ. ಯಾರು ಏನೇ ಹೇಳಿ, ಆದ್ರೆ ನಾವು ನಮ್ಮ ಜಿಲ್ಲೆಯ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಗಟ್ಟಿಯಾಗಿ ನಿಲ್ಲುವ ಅಂತ ಹೇಳಿದ್ದೇನೆ. ಯಾವ ತೀರ್ಮಾನ ತಗೊಳ್ತಾರೆ ನೋಡ್ಬೇಕು. ಅದೇ ರೀತಿ ಇವತ್ತು ಯಡಿಯೂರಪ್ಪನವರು ಮಾತಾಡೋದನ್ನೇ ಹೇಳ್ತಾರೆ, ಏಪ್ರಿಲ್ 30 ತನಕ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ. ಅದೇ ರೀತಿ ಕೆಲವು ನಿಬಂಧನೆಗಳು ಕೂಡ ಇದೆ. ಮೀನುಗಾರರನ್ನು ಅವರ ಕೆಲಸಗಳಿಗೆ ಹೋಗಬಹುದು ವಿತ್ ಸಮ್ ಕಂಡೀಷನ್ಸ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ನಡೀತಾ ಇದೆ ಅನ್ನುವಂಥದ್ದು. ಅಂಡ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಮೇಡಮ್? ಶಾಂತಿ ಕಬತ್ತರಿಂದ. ಶಾಂತಿ ಕಬತ್ತರಿಂದ ಮಾತಾಡಿ. ಶಾಸಕರಿಗೆ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಪ್ರಧಾನಿಗಳ ವಿಷಯದಲ್ಲಿ ಹೇಳುವುದಾದ್ರೆ, ಒಂದು ತಂದೆ ತಾಯಿಯ ಮಡಿಯಲ್ಲಿ ಹೇಗೆ ಮಗು ಸುರಕ್ಷಿತ ಒಂದು ಬೆಚ್ಚನೆ ಭಾವದಿಂದ ಇರ್ತದೆ, ಯಾವ ಹೆದರಿಕೆ ಇಲ್ಲದೆ, ಹಾಗೇನು ನಮ್ಮ ಪ್ರಧಾನಿಗಳು ಸಹ ನಮ್ಗೆ ಅಂದ್ರೆ ಮಕ್ಕಳ ಹಾಗೆ ಎಲ್ಲರನ್ನೊಂದು ತಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ದಾರೆ. ಆ ವಿಷಯದಲ್ಲಿ ಹೇಳುವುದಾದ್ರೆ ಅದಕ್ಕೆ ನಾನು ಹೃದಯ ತುಂಬ ಹೇಳ್ತೇನೆ ಅದನ್ನು ಮಾತನ್ನು. ಮತ್ತೊಂದು ವಿಷಯದಲ್ಲಿ ಹೇಳುವುದಾದ್ರೆ, ನಾವು ಜಾತಿ ಧರ್ಮ ಈ ವಿಷಯದಲ್ಲಿ ಈಗ ಅಂದ್ರೆ ನಾವು ಈಗ ಧರ್ಮಕ್ಕೆ ಜಾತಿಗೆ ಯಾವುದೂ ಕೊರೋನಾ ಬಂದಿಲ್ಲ. ನಮ್ಗೆ ಬಂದಿರುವುದು ಈಗ ನಾವೊಂದು ವೈರಸ್, ಅದನ್ನ ನಾವೆಲ್ಲ ಒಟ್ಟಾಗಿ ಹೋರಾಡಿ ಗೆಲ್ಬೇಕು. ಬಹಳ ಒಳ್ಳೆಯ ಮಾತನ್ನು ಹೇಳಿದಿರಮ್ಮ. ಒಂದು ಹಳ್ಳಿ ಗ್ರಾಮಾಂತರ ಭಾಗದಲ್ಲಿ ಇದ್ದುಕೊಂಡು ಇಷ್ಟು ಒಳ್ಳೆಯ ಮಾತನ್ನು ತಾವು ಹೇಳಿದ್ದೀರಿ. ಒಂದು ಮನವಿ ಸರ್, ಮತ್ತೆ ನೀವ್ ಹೇಳ್ತೀರಿ ಬಡವರಿಗೆ ಕಿಟ್ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಸರಿ. ಅದ್ ವಿಷಯದಲ್ಲಿ ಆ ಮಧ್ಯಮ ವರ್ಗದವರು ಕೇಳಲಿಕ್ಕೂ ಆಗುದಿಲ್ಲ, ಅಂದ್ರೆ ಕೊಡುದು ಇಲ್ಲ, ಕೇಳಲಿಕ್ಕೂ ಆಗುದಿಲ್ಲ ನಮ್ಮಂತವರೆಲ್ಲ. ಆದ್ರೆ ನಾನು ಒಂದು ಹೇಳ್ತೇನೆ ವಿಚಾರ, ಅಂದ್ರೆ ಈ ರೇಷನ್ ಅಂಗಡಿಯಲ್ಲಿ ನಾವು ಕರಾವಳಿ ಪ್ರದೇಶದ ಜನ ಅಲ್ವಾ, ಒಂದು ಕುಚ್ಚಲಕ್ಕಿ ಕೊಡುವ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ಬೋದು ಸರ್? ಮಾಡಿದ್ದೇವೆ. ಈಗ ಕುಚ್ಚಲಕ್ಕಿ ಸಿಗ್ತಾ ಇದೆ, ಬರ್ತಾ ಇದೆ. ಕುಚ್ಚಲಕ್ಕಿ ಮೊನ್ನೆ ನಾವು ನಿನ್ನೆ ರೇಷನ್ ತಂದಿದ್ದೇವೆ, ಬೆಳ್ತಕ್ಕಿ ಸಿಕ್ಕಿದೆ. ಅಂದ್ರೆ ನಾವು ಕರಾವಳಿ ಪ್ರದೇಶದ ಜನಗಳು ಬೆಳ್ತಕ್ಕಿ ಊಟ ಮಾಡುದಿಲ್ಲಲ್ಲ ಮೇಡಮ್. ಇದು ಯಾವಾಗ ತಾವು ಹೋಗಿ ತಂದದ್ದು? ನಿನ್ನೆಲ್ಲ ಮೊನ್ನೆ? ಹೌದು ಸರ್, ನಿನ್ನೆಯಿಂದ ಪ್ರಾರಂಭ ಆಗಿದೆ, ಕುಚ್ಚಲಕ್ಕಿ ಪ್ರಾರಂಭ ಆಗಿದೆ. ಮತ್ತೆ ಇನ್ನು ನಮಗೆ ಕುಚ್ಚಲಕ್ಕಿಯೇ ಕೊಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಜೆಡಿ ಅವರಿಗೆ ಹೇಳಿದ್ದಾರೆ, ಆದೇಶ ಮಾಡಿದ್ದಾರೆ. ಇನ್ನು ನಮಗೆ ಕುಚ್ಚಲಕ್ಕಿಯೇ ಕೊಡುವಂತದ್ದು. ಆದ್ರೆ ಕುಚ್ಚಲಕ್ಕಿ ಇಲ್ಲಿ ಬೇಕಾದಷ್ಟು ಸಿಕ್ಕುವುದಿಲ್ಲ ಎಂಬ ಭಾವನೆ, ಆದ್ರೆ ಸಿಕ್ಕಬಹುದು, ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಕುಚ್ಚಲಕ್ಕಿಯನ್ನೇ ಸಪ್ಲೈ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ನೋಡುವ ಮುಂದಿನ ದಿನಗಳಲ್ಲಿ. ಇನ್ನೊಂದು ಅಂತ ಹೇಳಿದ್ರೆ ಅವರು ಹೇಳಿದಂತ ಮಾತು, ಬಡವರಿಗೆ ಮಾತ್ರ ಕೊಡ್ತೀರಿ ಅಂತ. ನಾನು ಇದನ್ನು ಒಪ್ಪುವುದಿಲ್ಲ. ಯಾಕೊಂತುಂಟ, ಬಡವರು ಇಲ್ಲಿ ಬರುವುದಿಲ್ಲ, ಬಡವರೇ ಅಲ್ಲ. ನಾವು ಇವತ್ತು ಯಾರಿಗೆ ಕೊಡ್ತೇವೆ ಅವರು ನಾನು ಬಡವರು ಅಂತ. ಯಾಕೆಂದ್ರೆ ಪಾಪ ಅವರು ಶ್ರಮಜೀವಿಗಳು, ದುಡಿದು ತಿನ್ನುವವರು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಆಗದಿದ್ದರಿಂದ ಈ ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ಕೊಡುವುದು. ಬಡವರು ಅಂತ ಹೇಳಲೇಬಾರ್ದು, ನಾವೆಲ್ಲ ಶ್ರೀಮಂತರು ಅಂತಲೇ ನಮ್ಮ ತಲೆಯಲ್ಲಿ ಇರ್ಬೇಕು. ಬಡವರಿಗೆ ಕೊಡುವುದಲ್ಲ ನಾವು, ಅಶಕ್ತರಿಗೆ ಕೊಡುವುದಲ್ಲ ನಾವು. ಈ ಸಂದರ್ಭದಲ್ಲಿ ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ,
ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಮನೆಯ ಒಳಗೆ ಕೂತ್ಕೊಳ್ಬೇಕು ಅಂತ ನಾವು ಹೇಳ್ತೇವೆ. ಅಂತವರಿಗೆ ನಾವು ಯಾರ ಊಟಕ್ಕಿಲ್ಲದೆ ಏನು ಗಂಜಿಗೆ ಇಲ್ಲ ಅಂತ ಹೇಳಿಕೊಂಡು ಹಸಿವೆಯಿಂದ ಬಳಲಬಾರ್ದು. ಆ ದೃಷ್ಟಿಯಲ್ಲಿ ಬದುಕಲಿಕ್ಕೆ ಕೊಡುವಂತದ್ದು ಇದು. ಖಂಡಿತ ಶಕ್ತರಿಗೆ ಕೊಡುವಂತದ್ದಲ್ಲ, ಬಡವರಿಗೆ ಕೊಡುವಂತದ್ದಲ್ಲ ಇದು. ಈ ಸಂದರ್ಭದಲ್ಲಿ ದುಡಿದು ತಿನ್ನುವ ಕೈಗಳು ಯಾವತ್ತು ಧರ್ಮಕ್ಕೆ ಬೇಕು ಅಂತ ಹೇಳುದಿಲ್ಲ ಅವರು. ಈ ಸಂದರ್ಭದಲ್ಲಿ ನಾವು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದರಲ್ಲಿ ಮಧ್ಯಮ ವರ್ಗ, ಶ್ರೀಮಂತ ಅಂತಲ್ಲ, ಒಳಗೆ ಕೂತುಕೊಂಡಿರುವವ ಯಾರೇ ಆಗ್ಲಿ ಅವನಿಗೆ ಕೊಡಬೇಕಾದದ್ದು ಸರ್ಕಾರದ ಮತ್ತು ಜಿಲ್ಲಾಡಳಿತದ ಜನಪ್ರತಿನಿಧಿಗಳ ಧರ್ಮ. ನಾವು ಕೊಡ್ತೇವೆ. ಎಸ್ ಸರ್, ನೀವು ಅದ್ಭುತವಾಗಿರುವಂತಹ ಮಾತುಗಳು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸತ್ಯಪ್ರಸಾದ್ ಅಂತ. ಸತ್ಯಪ್ರಸಾದ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕಾಟಿಪಳ್ಳ ಕೈಗೊಂಬದಿಂದ ಸರ್. ಕಾಟಿಪಳ್ಳ ಕೈಗೊಂಬದಿಂದ ಮಾತಾಡಿ ಸತ್ಯಪ್ರಸಾದ್ ಅವರೇ. ಉಮಾನತ್ರ ಅವರೇ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಮ್ದೊಂದು MRPL ಬಗ್ಗೆ ಒಂಚೂರು ಸಮಸ್ಯೆ ಇದೆ ಸರ್, ಅದನ್ನೊಂದು ನಿವಾರಿಸ ತಾವು. ಹೇಳಿ. ಇದು ಸಾಮೂಹಿಕ ಸಮಸ್ಯೆಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಹೇಳಿ. ಏನಂದ್ರೆ ನಾವು ಇವಾಗ ಲಾಕ್ಡೌನ್ ಆದ ಮೇಲೆ ಕಾರ್ಮಿಕರಿಗೆ ವೇತನ ಕೊಡ್ಬೇಕಂತ ಆಗಿದೆ ಅಲ್ಲ. ಹೌದು. ಆದ್ರೆ ನಮ್ಮ MRPL ಸಂಸ್ಥೆ ಏನ್ ಮಾಡ್ತಾ ಇದ್ದ ಅಂದ್ರೆ, ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ ಕೆಲಸಕ್ಕೆ ಬರ್ತಾ ಇದ್ದೀವಿ. ದೂರದಿಂದ ಬರ್ಬೇಕು. ನೀವು ಕಾಂಟ್ರಾಕ್ಟ್ ಬೇಸ್ ಅಲ್ಲ ಪರ್ಮನೆಂಟ್? ಕಾಂಟ್ರಾಕ್ಟ್ ಬೇಸ್. ಎಸ್, ಹೇಳಿ. ದೂರದವರಿಂದ ಬರ್ಬೇಕು. ಹಂಗಾಗಿ ಕೆಲವರಿಗೆ ಬಸ್ ಇಲ್ಲ, ಕೆಲವರು ಬರಕ್ ಆಗಲ್ಲ. ಆಮೇಲೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕೆಲಸಕ್ಕೆ ಬರ್ತಿದ್ದೀವಿ. ಆದ್ರೆ MRPL ಸಂಸ್ಥೆ ಏನ್ ಹೇಳ್ತಿದೆ ಅಂದ್ರೆ, ನೀವು ಒಂದ್ ದಿವಸ ರಜೆ ಮಾಡಿದ್ದನ್ನು ಕೂಡ ನಾವು ವೇತನವನ್ನ ನೀಡಕ್ ಆಗಲ್ಲ ಅಂತ ಹೇಳ್ತಾ ಇದೆ. ಅದರ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತೇವೆ. ಈ ದೇಶದ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಕೆಲಸಕ್ಕೆ ಬಾರದಿದ್ರು ಅವರಿಗೆ ಆ ತಿಂಗಳ ಸಂಬಳವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಗಂಭೀರವಾಗಿ ಚರ್ಚಿಸ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಚರ್ಚಿಸ್ತೇವೆ, ನಮ್ಮ ಸಂಸದರ ಹತ್ರ ಚರ್ಚಿಸುತ್ತೇವೆ, ಹಾಗೂ ನಿಮ್ಮ MRPL ನ MD ಅವರ ಹತ್ರ ಮತ್ತು HR ಹತ್ರ ಚರ್ಚೆ ಮಾಡ್ತೇವೆ. ಸರ್, ಏನಾಗಿದೆ ಅಂದ್ರೆ ನಮ್ಗೆ ಈ ತಿಂಗಳು ವೇತನ ಇಷ್ಟವರೆಗೆ ಇದ್ದಿಲ್ಲ ಸರ್. ಖಂಡಿತ ನಾವು ಮಾತಾಡ್ತೇವೆ. ನಿಮ್ಮ ಹೆಸರೇನು ಹೇಳಿದ್ರಿ? ಸತ್ಯಪ್ರಸಾದ್ ಅಂತ. ಸತ್ಯಪ್ರಸಾದ್, ಯಾವ ಕಂಪನಿ ನಿಮ್ದು? ನಾವು ಇವಾಗ ಅಲ್ಲಿ ಒಳಗಡೆ ಪ್ಲಾಂಟ್ ಹೌಸ್ ಕೀಪಿಂಗ್. ಅಲ್ಲ, ಯಾವ್ದು ನಿಮ್ದು? ಯಾರು ಕಾಂಟ್ರಾಕ್ಟರ್? ಯಾರು? ನಮ್ದು ಕಾಂಟ್ರಾಕ್ಟ್ ದುರ್ಗಾ ಫೆಸಿಲಿಟಿ ಅಂತ. ದುರ್ಗಾ ಫೆಸಿಲಿಟಿ, ಸಚ್ಚಿದಾನಂದ ಶೆಟ್ಟಿ. ಓಕೆ, ಮಾತಾಡ್ತೇವೆ. ಓಕೆ ಸರ್. ರೈಟ್ ಸರ್, ಥ್ಯಾಂಕ್ ಯು. ಧನ್ಯವಾದ. ಎಸ್, ಇದು ಅವರವರ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು. ಎಸ್, ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ ಸರ್. ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ಆರ್ಥಿಕ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆನೋ ಗೊತ್ತಿದೆ. ಇನ್ನೊಂದು ಕಡೆ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿಯು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಈ ಸಂದರ್ಭಗಳಲ್ಲಿ ತಾವು ಒಂದು ಮಾತು ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಅನೇಕ ಕರೆಗಳು ಬರ್ತಾ ಇದೆ. ಅಂದ್ರೆ ನನಗೆ ಸ್ಯಾಲರಿ ಸಿಗ್ಲಿಲ್ಲ, ಸಂಬಳ ಆಗಿಲ್ಲ, ನಾನು ಏನ್ ಮಾಡ್ಬೇಕು, ಬ್ಯಾಂಕ್ ಇದೆ, ಸಾಲ ಕಟ್ಟಬೇಕು, ಇಂತಹ ಹಲವಾರು ವಿಷಯಗಳು ತಾವು ನೋಡಿದ್ದೀರಾ, ತಳಮಟ್ಟದಿಂದ ನೋಡಿದವರು ಕಾಲ್ ಮಾಡುವಾಗ ಹೇಳಿದ್ರು, ನನ್ನ ಹತ್ರ ನಾನು ಬಾಡಿಗೆಗೆ ಇದ್ದೇನೆ, ಬಾಡಿಗೆ ಕೇಳ್ತಾ ಇದ್ದಾರೆ ಅವರು ಅಂತ. ನಾನು ಬಾಡಿಗೆ ಎಲ್ಲಿಂದ ಕೊಡ್ಲಿ? ಅದಕ್ಕಾಗಿ ನಾನು ಏನೇ ಹೇಳಿದೆ ಅಂತ ಕೇಳಿದ್ರೆ, ಒಬ್ಬ ಏನ್ ಮಾಡ್ತಾನಂತೆ, ಜೀವನಕ್ಕಾಗಿ ವಯಸ್ಸಾದವರು ಇರ್ಬೋದು ಅಥವಾ ಇನ್ನೊಬ್ಬ ಯಾರು ರಿಟೈರ್ಡ್ ಪರ್ಸನ್ ಇರ್ಬೋದು, ಮುಂದೆ ನನಗೆ ಬದುಕಲಿಕ್ಕೆ ಅಂತ ಹೇಳಿಕೊಂಡು ಏನೋ ಒಂದು ಪೆನ್ಷನ್ ಅಲ್ಲಿ ಸಿಕ್ಕಿದ್ದಾನೆ, ಒಂದು 2 ರೂಮ್ ಕಟ್ಟಿಸ್ತಾನೆ, ರೂಮ್ ಕಟ್ಟಿಸಿ ಬಾಡಿಗೆಗೆ ಕೊಡ್ತಾನೆ. ನಾನು ಬಾಡಿಗೆ ಎಲ್ಲಿಂದ ಕೊಡುದು ಅಂತ ಹೇಳಿದ್ರೆ ಆತನೂ ಲೋನ್ ಕಟ್ಟಬೇಕು. ಬಾಡಿಗೆಯ ಮಾಲೀಕನು ಅದರಲ್ಲೇ ಬದುಕಲಿಕ್ಕೆ ಪಾಪ ಮಾಡಿದ್ದಾನೆ. ಆದ್ರೆ ಈತ ಎಲ್ಲಿಂದ ಕೊಡುದು ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆಗಳು. ಆದ್ರೆ ಏನು ನಾನವರಿಗೆ ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಹೋಗಿ ಅವರ ಹತ್ರ ಹೇಳಿ, ದಯವಿಟ್ಟು ಈ ತಿಂಗಳು ನಮ್ಮ ಹತ್ರ ಕೇಳಬೇಡಿ, ದಯವಿಟ್ಟು ನಾವು ಕೊಡ್ತೇವೆ, ನಮಗೆ ಒಂದು ಸಮಯಾವಕಾಶ ಕೊಡಿ ಅಂತ ನೀವೇ ಅದನ್ನು ಮಾತಾಡಬೇಕು. ನೀವು ಬಾಡಿಗೆ ಕೊಡಬೇಡಿ ಅಂತ ಹೇಳುದಾ, ಅಥವಾ ಅವರ ಹತ್ರ ತೆಕ್ಕೊಳ್ಬೇಡಿ ಅಂತ ಹೇಳಿಕ್ಕೆ ಆಗ್ತದೆ? ಆಗುದಿಲ್ಲ. ಒಂದಕ್ಕೊಂದು ಒಬ್ಬರಿಗೊದ್ದು ಒಂದು ಸಂಬಂಧ ಇರ್ತದೆ. ಸಂಬಂಧದ ಮೂಲಕವೇ ನೀವು ಮಾತಾಡ್ಬೇಕಲ್ಲದೆ ನೀವು ಕೊಡ್ಬೇಡಿ ಹೇಳಿದ್ರೆ ಅವ್ರು ಕಟ್ಟಬೇಕು, ಅವರಿಂದ ಕಟ್ತಾರೆ. ಇಂತ ಅನೇಕ ಸಮಸ್ಯೆಗಳು ಬರ್ತವೆ. ಸಂಬಳ ಸಿಕ್ಕದಿದ್ರೆ ಮನೆ ಜೀವನ ಸಾಗಬೇಕು. ಈ ರೀತಿಯಲ್ಲಿ ಪ್ರಧಾನಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಂಬಳ ಕೊಡಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಈಗ ಅವರು ಹೇಳಿದ್ದಾರೆ, ನನ್ನ ಕ್ಷೇತ್ರ MRPL ನಂದೇ ಕ್ಷೇತ್ರ, MD ಹತ್ರ ಮಾತಾಡ್ತೇನೆ, ಅವರ ಯಾರು HR ಹತ್ರ ಮಾತಾಡ್ತೇನೆ, ಇದರ ಬಗ್ಗೆ ಗಮನ ಹರಿಸ್ತೇನೆ. ಅವರು ಕೊಡ್ಬೇಕು, ಯಾರು ಕಂಪನಿಯೇ ಕೊಡ್ಬೇಕು, ಯಾರಿಗೆ ಕಾಂಟ್ರಾಕ್ಟರ್ಗೆ ಕೊಟ್ರೆ ಕಾಂಟ್ರಾಕ್ಟ್ ಇವರಿಗೆ ಕೊಡ್ಲೇಬೇಕು. ಆದ್ದರಿಂದ ಅದರ ಬಗ್ಗೆ ವಿಶೇಷವಾದ ನಾನು ಮುತುವರ್ಜಿ ವಹಿಸಿ ಮಾತಾಡ್ತೇನೆ. ಇಂತ ಹಲವಾರು ಸಮಸ್ಯೆಗಳಿರ್ಬೋದು, ಹಲವಾರು ಜನರ ಸಮಸ್ಯೆಗಳಿರ್ಬೋದು. ಖಂಡಿತವಾಗಿಯೂ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕಾಗಿ ನಿಜವಾಗ್ಲೂ ಕೂಡ ಸರ್ ಹೆಮ್ಮೆ ಆಗುತ್ತೆ. ಒಬ್ರು ಜನನಾಯಕನಾಗಿ ಒಬ್ರು ಕರೆ ಮಾಡಿದ್ರು, MRPL ಸಮಸ್ಯೆ ಇದೆ, ನನಗೆ ಸಂಬಳ ಆಗ್ಬೇಕು, ಕಷ್ಟದಲ್ಲಿದ್ದೇನೆ ಅನ್ನುವಂತ ಮಾತು ಹೇಳಿದಾಗ, ಎಸ್ ನಾನು ಇದಕ್ಕೆ ಸ್ಪಂದಿಸ್ತೇನೆ, ಅಲ್ಲಿರುವಂತ ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಅನ್ನುವ ಮಾತು ಹೇಳ್ತಾನೆ ಅಂತ ಹೇಳುವಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಅಂಡ್ ಇನ್ನೊಬ್ರು ಕರೆ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕುಲಶೇಖರಿಂದ ಮಾತಾಡೋದು. ಉಮನಾಥ್ ಸರ್ ಹತ್ರ ಮಾತಾಡ್ಲಿಕ್ಕೆ. ನಮಸ್ಕಾರ, ಹೇಳಿ. ಉಮನಾಥನ್ನ ನಮಸ್ಕಾರ. ದಾದ ಗೊತ್ತುಂಡೆ ಎಂದು ಕಾಂಡೆ ಆಯ್ತಾ 7 ಗಂಟೆ 16 ಗಂಟೆ ಮಟ್ಟ ರಿಕ್ಷಾ ದಕ್ಲಿಗೆ ಒಂಚೂರು ಬೇರೆ ಬಿಡಲತ್ತೆ ಉಮನಾಥ್ ಪಾಪ ರಿಕ್ಷಾ ದಕ್ಲಿಗೆ ದಾಲ ಇಜ್ಜಿ
ರಿಕ್ಷಾ ದಕ್ಕಲ್ನ ಬಗ್ಗೆ ಟ್ಯಾಕ್ಸಿ ದಕ್ಕಲ್ನ ಬಗ್ಗೆ ಪ್ರತಿ ವರಿಯನ ಬಗ್ಗೆ ಎಲ್ಲ ಎಂಕ್ಲೆಗೆ ಕಾಳಜಿ ಉಂಡ ಕಾರಣದಾದೆ ಬುಡಿ ಪೂಜಿ ಪಂಡ ಒಂಜಿ ರಿಕ್ಷಾಡು 3 ಜನ ಕುಲ್ಲಿಯರು 4 ಜನ ಕುಲ್ಲಿಯರು ಐಟ್ ಏರಾ ಕುಲ್ದೇರು ಏರು ಜೈದೇರು ಏರು ಮಿತಾರ್ದೇರು ನಂಗೆ ಗೊತ್ತೇ ಪೂಜಿ ಇಡೀ ದೇಶದ ಪ್ರಧಾನಿಗೆ ಈ ರಾಜ್ಯದ ಮುಖ್ಯಮಂತ್ರಿಗೂ ಪುರಂಜನಗೆನ್ನ ಎನ್ನ ರಾಜ್ಯದ ಎನ್ನ ದೇಶದ ಒಂಜೇ ಒಂಜಿ ಬಾಲೆಗಿಲ್ಲ ಕುಡೋರಿಯಾಗ ಪಾಸಿಟಿವ್ ಆಯ್ರ ಬಲ್ಲಿ ನಮ್ಮ ಪಾಪ ಚೂರಂಡಲ ದಾದಂಡಲ ಹೆಲ್ಪ್ ಮಾಡ್ಕೊಡತ್ತೆ ಸರ್ ಅತ್ ಅಂಚಿನ ಅಕ್ಲೆಗೆ ದಾದ ಹೆಲ್ಪ್ ಅವಡ ಏನು ಮಲ್ಪುಗ ಅಕ್ಲೆಗೆ ಎಂಚಿನ ಕಿಟ್ಟು ಕೊರಡು ಅಂಚಿನ ಕೊರಡ ಏನ್ ಮಲ್ಪುಗ ಅಣ್ಣ ರಿಕ್ಷಾ ದಕ್ಕಲು ಇನ್ನು ರೇಷನ್ ದೆತ್ತೊಂದು ನಲ್ತಿರ್ದು ರೇಷನ್ ಹಿಡಿದ 40 ಕಿಲೋ 30 ಕಿಲೋ ಹರಿತಿ ಕಂಡ ಐನು ಕೊನೆ ರಿಕ್ಷಾಡು ನಮ್ಮ ಬುಡ್ಕ ಆಂಡ ಪ್ಯಾಸೆಂಜರ್ ನಕ್ಲೇನ ಕುಲ್ಲಂಡ ಎಲ್ಲ ಡ್ರೈವರ್ಗಳ ಆಯನ ಕುಟುಂಬಗಳ ತೊಂದರೆ ಬಲ್ಲಿ ಮಲ್ಪನ ಒಂಜೇ ಒಂಜಿ ಉದ್ದೇಶ ಎಲ್ಲ ರಿಕ್ಷಾ ಬಿಡ್ಪಿನ ಡ್ರೈವರ್ಗಳ ತೊಂದರೆ ಬಲ್ಲಿ ಐತೆ ಆಯನ ಕುಟುಂಬನ ಸಾಂಗ್ ಕೊಡತ್ತೆ ಬದುಕೊಡತ್ತೆ ಐಕೆ ಗಂಜಿ ತೆಲಿ ಪರ್ದಾಂಡಲ ಬದುಕಗ ಒಂತ ಸಮಯ ಮನಿಪಂದ ಕುಲ್ಲುಗಣ್ಣ ಪಲ್ಲೆ ಹಾಕ್ಲಿ ಬಕ್ಕೊಂಜಿ ಸರ್ ನಮ್ಮ ಪಾಪ ದಕ್ಲೆ ಮಾತ ಕಿಟ್ ಕೊರ್ನಾಗ ಅವೊಂಜಿ ಫೋಟೋ ದೆಪ್ಪಂದಿಲ್ಲ ಒಂಜಿ ಪಲ್ಲೆ ಮಾತೇರೆಗಲ ಓಕೆ 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 ಒಂಜಿ ಬಾರಿ ಪೊರ್ಲದ ಪಾತ್ರ ಪಂಡರ್ ಸರ್ ಉಮರತ್ ಕೊಟ್ಟಿನಲ್ಲ ಅವನ್ ಕೇಂದ್ರಿತ ನಾರ್ಲ ಒಂಜಿ ಪಾತ್ರ ಪಂಡರಿತ ಮಾತೇರ್ಲ ಏರ್ ನಮ್ಮ ಕಿಟ್ಟು ಕೊರೊಂದು ಆಕುಲ್ ಮಾತಾ ಬಡವೇರತ್ ಆಕುಲ್ ಬೆನ್ಪುನ ಹಾಕುಲು ಬಂಗ ಬತ್ತು ಬೆನ್ಪುನ ಹಾಕುಲು ಅಂಡ ಈ ಸಂದರ್ಭದ ದಾಲ ಮನ್ಪರ ಆಪು ಜಾಕ್ಲೆಗ್ ಶಕ್ತಿ ತುಂಬುನಂಚಿನ ಕೆಲಸ ಮಂತೊಂದು ಆಕುಲ್ ಬಡವೇರತ್ ಪಂಡ ಬಾರಿ ಪೊರ್ಲದ ಪಾತ್ರ ಪಂಡರ್ ನೆತ್ತ ಬಗ್ಗೆ ಎಲ್ಲ ಪಾತ್ರ ಸರ್ ಥ್ಯಾಂಕ್ ಯು ಬಾರಿ ಪೊರ್ಲದ ಒಂಜಿ ಪ್ರಶ್ನೆ ರೈಸ್ ಮಾಡ್ತಾರ ಹೆಸರು ನೆತ್ತ ಬಗ್ಗೆ ಮಸ್ತ್ ಜನ ಪರೊಂದುಲ್ಲೇರ್ ಎಲ್ಲಿಯ ಒಂಜಿ ಕಿಟ್ಟು ಅನ್ನೋದು ಕೊರ್ಪೇರೆ ಅಕಲೊಟ್ಟಿಗೆ ಸೆಲ್ಫಿ ದೇಪೇರು ಅಕಲೊಟ್ಟಿಗೆ ಫೋಟೋ ದೇಪೇರು ಫೋಟೋ ದೇತ ಫೇಸ್ಬುಕ್ ಪಾಡ್ವೇರು ದೆತ್ತೊನ್ನಕ್ಲೆ ಬಾರಿ ಬೇಜಾರ ಆಪಣ ಪಂಡ್ರೆ ದಾಲ ಮನಸ್ ಬರ್ಪು ಎಂಚಿನ ಮಾನ್ಪುರಂದು ಎಸ್ ಎಂಕುಲು ಮುರಣಿ ಮೋಡ ಬಿದ್ರೆಡ್ 1,000 ಕಿಟ್ಟು ಕೊರಿಯನ್ ಇದಿಂದ್ರೆ ಕೊರೋನಾಗೆ ಎಂಕುಲು ಎಂಚಿನ ಮಲ್ತಾಗಂಡ ಎಂಕಲ್ನ ಮೂಜಿ ವಿಭಾಗ ಮಲ್ತದ್ದು ಮೂಜಿ ಪಿಕಪ್ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತೀರಿ ತೂದುಬರ್ ಕೋಟ ಶ್ರೀನಿವಾಸ ಪೂಜಾರಿ ಮೂಜಿ ಜನ ಎಂಕಲ್ನ ಪ್ರಮುಖರಿಗೆ ಕೊರ್ದ ಏನು ಪಿಕಪ್ ಲೋಡ್ ಮಲ್ತು ಅಕುಲು ಇಲ್ಲಿ ಕೊನೊಂದು ಕೊರಡೊಂದು ಪಂಡ ಎಂಕುಲು ಫಟದೆತ್ತಿನ ಎಂಕಲ್ನ ಕಾರ್ಯಕರ್ತೆಯರು 3 ಜನಕ್ಕೆ ಕೊರ್ನಾಗ ದೇದ ಮುಂಡಾ ಎಂಕುಲು ಒರಿಯಾ ಕೊರ್ನಾಗ ಫಟದೆಪ್ಪುನಿ ರಡ್ಜನ ಕೊರ್ನಾ ಫಟದೆಪ್ಪನ ಒಜ್ಜಿ ಬಕ್ಕ ಎಂಕುಲು ಪನ್ಪ ಎಂಕಲಿಗೆ ರೆಕಾರ್ಡ್ ಬೋರ್ಡ್ ಏರಿಗೆ ಕೊರ್ತಾರೆ ಆ ರೆಕಾರ್ಡ್ ಎಂಕ್ಲೆ 11 ಕೊರಡೊಂದು ಪ್ರತಿದಿನ 1,432 ಜನಕ್ಕೂ ಕೋಡೆ ಕಾಂಡೆ ಮೂಡ್ಸೆಡ್ ಹಿಡ್ಕೊಳಿಯೆ ಖಾಲಿ ಉದ್ಘಾಟನೆ ದೀಪ ಬತ್ತದು ಉದ್ಘಾಟನೆ ಮಲ್ತ ಆಂಡ್ ಫಟದಿತ್ತ ಉಂಡ ಎಂಕುಲ ಐನ ಒರಿಯಾಗ ಫಟ ಕೊರ್ದೆತ್ತದು ಐನೊಂದು ಮಲ್ತದು ಬೊಕ್ಕ ಎನ್ನಪುರ ಬರ್ಪುಲ್ನಜ್ಜಿ ಬಾರಿ ಕಡಿಮೆ ಎನ್ನ ಫಟಪುರ ಬರ್ಪು ಜಾನು ಫಟ ಕುಪ್ಪುನೆ ಎತ್ತು ಯಾನು ಜನಕಲ ಹೃದಯ ಹಿಡುಪಡೊಂದು ಆಸೆ ಪಡಿಪನೆ ಪೇಪರ್ ಇನಿ ಓದ್ವೇರು ದಕ್ಕುವೇರು ಎಲ್ಲ ದೊಂಕುದು ಪೋಪುಂಡವು ಅಂಚದ ಜನಕಲ ಹೃದಯ ಹಿಡುಪಡೊಂದು ಅಪೇಕ್ಷೆ ಮಲ್ಪುನೈ ಫಟೋ ಟೆಂಕ್ ಆಸೆ ಅಜ್ಜಿ ಅಂಡ ಒಂಜಿ ಜನಕುಲ್ನ ಬದುಕು ಅವು ಪವಿತ್ರವೈನ ಇತರ ಒಂದು ರಿಕ್ಷಾ ಡ್ರೈವರ್ಗೆ ಪರ್ಮಿಷನ್ ಕೊರಡು ಒಂದು ಪಂಡಿರು ರಿಕ್ಷಾ ಡ್ರೈವರ್ ಬದುಕೊಡೊಂದು ಅಪೇಕ್ಷೆ ಮಲ್ಪನ ದೇಶದ ಪ್ರಧಾನಿ ಒರಿ ಕೂಲಿ ಕಾರ್ಮಿಕೆ ಒರಿ ಮಾರ್ಗೋಡು ಭಿಕ್ಷೆ ಬೇಡುನ ಎಲ್ಲ ಬದುಕುನ ಹಕ್ಕಾಯಗೊಂಡು ಆಗ ಅಡೆ ಕೊನೋದು ನಮ್ಮ ಮನಸ್ಕೊರಡು ಯಾಕಂದ್ರೆ ಆಗ ಓಲ್ಲ ತಿಕ್ಕುಜಿ ಹೋಟೆಲ್ ಗಿಟೆಲ್ ಪೂರ ಬಂದುಂಡು ಪ್ರತಿ ಒರಿಲ ಈ ದೇಶಡು ಬದುಕೊಡೊಂದು ಮನ್ಪನ ಆಶಯದ ಮಿತಿ ಈ ತುರ್ತು ಪರಿಸ್ಥಿತಿಯನ್ನು ಕನೆಯಿದ್ದೀನಿ ಐಕ್ ಹೊಡೆದು ಪ್ರತಿ ಒರಿಯಾಗಲ ಬದುಕುನ ಹಾಕೊಂಡು ಅಂಡ ಆ ಗಿಜ್ಜಿಂದ ಕೊರ್ಪುನಂಚಿನ ನಮ್ಮ ಧರ್ಮ ನಮ್ಮ ಕರ್ತವ್ಯ ಏನು ನಮ್ಮ ಕೊನೋದು ಕೊರ್ಪುನಂಚಿನ ಕೆಲಸ ಮಲ್ಪೋಡು ಆ ಕೆಲಸ ನೀನು ನಮ್ಮ ಮಲ್ತಂದಲ್ಲ ಅವೇನು ಮಲ್ಪೋಡು ಏನು ಸಂಘ ಸಂಸ್ಥೆಗಳ ಬಂದ್ಬಿಟ್ಟು ಅಂಚಿನ ಕೊರ್ಲೆ ಮಲ್ಪಲೆ ಇನಿ ಬಿಹಾರ್ ಬೊಕ್ಕ ಛತ್ತೀಸ್ಗಢ ಒಲ್ತೊಲ್ತು ಬೈತದ MRP ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಮಲ್ಪನ 200 ಜನಕ್ಕೂ ನಮ್ಮ ಪುರ್ಕೋಡಿ ಒಂಜಿ ದಿಕ್ಕಡು ಶಾಂತಿ ಹೋಟೆಲ್ ಶಾಂತಿ ಭವನ ಅನ್ನೊಂದು ಬಚ್ಪೇಡು ಆದ್ರೆ ವನಸ್ಕೊರೊಂದುಲ್ಲ ಐ ನಮ್ಮ ಕಾರ್ಯಕರ್ತರು ಕಾಂಡೆ ಮಧ್ಯಾಹ್ನ ರಾತ್ರಿ ಬಳಸೊಂದುಲ್ಲ ವನಸ್ಕೊರೊಂದು ಅಂಚಿನ ಬೆತೆ ಕೊರೊಂದುಲ್ಲ ಒಂದೇ ಯಾನು ಪರೊಂದುಲ್ಲ ಜನಕುಲ್ಡ ನಿಕುಲು ಏತ್ ಕಾಸು ಕೊರ್ಲೆ ಇಲ್ಲು ಕಟ್ಟದು ಕೊರ್ಲೆ ಬದುಕು ಕೊರ್ಲೆ ಎಂಚ ಅಂಡರ್ ಗಂಜಿ ಕೊರ್ಪರತ ಐದು ಮಲ್ಲ ಪುಣ್ಯದ ಕೆಲಸ ಓಲಜ್ಜಿ ಐದು ಮಲ್ಲ ಪುಣ್ಯದ ಕೆಲಸನೇ ನಮ್ಮ ಮಕ್ಕಳು ದುಬೈ ಓಲೋಲು ಇರ್ಬೋದು ಅಕ್ಲೆಗೆ ಅವ್ಲು ಕೊರುವಿರು ನಮ್ಮ ಮೂಲ ಕೊರ್ಕಾಗ್ಲಿ ಬೇತೆ ದೇಶ ವಾ ಜಾತಿ ವಾ ಭಾಷೆ ಏರ್ಲಾವ್ ಭಾರತದ ಪ್ರಜೆಗಳು ಅಂದ ಅತ್ತನ ಪಿದೈ ದೇಶದ ಪ್ರಜೆಗಳು ನಮ್ಮ ಕೊರ್ಕ ನಮ್ಮ ಮಾನವೀಯತೆ ನಮ್ಮ ದೇಶದ ಮಾನವೀಯತೆ ನಮ್ಮ ಕೊರ್ಕ ಆಗ್ಲಿಕ್ಕೆ ನಮ್ಮ ದೇಶದ ನಮ್ಮ ಜನಕ್ಕೆ ಕುಡಂಜಿ ದೇಶ ಎಲ್ಲ ಕೊರ್ಬೇರು ಪರಪನ ಭಾವನೆ ದಿದ್ದು ಕೊರ್ಲೇನು ಗಂಜಿ ಕೊರ್ಪನ ಆತ್ಮಲ್ಲ ಪವಿತ್ರ ಬಣ್ಣ ಗಂಜಿ ಬಣ್ಣ ನಮ್ಮ ಆತನ ನುಪ್ಪುಂದು ಬಣ್ಣ ದೇವರಿಂದ ನಮ್ಮ ಹಿರಿಯರನ್ನ ಕಲ್ಪದೇನು ದೇವರಿಂದ ದಯಬಣ್ಣ ಇರು ದಿನೋಲ ಉನ್ಪಾರು ಗಂಜಿ ಆತನ ನುಪ್ಪು ಇರು ಇಡ್ಲಿ ದಿನೋಲ ತಿನ್ಲ ಗೆರೆ ಬೆಕ್ಕಾಸು ಇರು ಚಪಾತಿ ದಿನೋಲ ತಿನ್ಲ ಬೆಕ್ಕಾಸು ಇರು ಸಜ್ಜಿಗೆ ದಿನೋಲ ತಿನ್ಲ ಬೆಕ್ಕಾಸು ಅಂಡರಿಗೆ ನುಪ್ಪು ಒಂಜಿ ದಿನ ಇದ್ದಿಂದ ನುಪ್ಪು ಉಂಡಿಲ್ಲ ಕೆರೆಗೆ ಬೇತೆ ನುಪ್ಪು ಪಂಪಿನ ಪವಿತ್ರ ಐನು ಕೊರ್ಪು ನಂಚಿನ ಪುಣ್ಯದ ಕೆಲಸ ಬೇತೆ ಓಲಜ್ಜಿ ಐನು ಸಾಧ್ಯತಿನಾತ್ ಜನಕುಲ್ಲ ಬಡವಗು ತಕ್ಕ ಗಂಜಿ ತಿಳಿ ಕೊರ್ಲೆ ಯಾನು ನುಪ್ಪು ಕೊರ್ಲೆ ಬಂದ್ಬಿಟ್ಟು ಗಂಜಿರ ತಿಳಿಲ ಕೊರ್ಲೆ ಓಕೆ ಸೂಪರ್ ಅಮೇಜಿಂಗ್ ಎಸ್ ಸರ್ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬಲ್ಕುಂಜ ಪಂಚಾಯತಿಂದ ಮೋಹನ್ ಅವರು ಮಾತಾಡಿ ಮೋಹನ್ ಅವರೇ ತಮ್ಮ ಪ್ರಶ್ನೆ ಮಾತಾಡಿ ಕೋಟಿನವರಿದ್ದಾರೆ ಮಾತಾಡಿ ನಮಸ್ಕಾರ ಮುಖಣ್ಣ ನಮಸ್ಕಾರ ಅರೆ ನಿಕ್ಲು ಅಂಚಿ ಕುಡ್ಲ ಅಂಚಿ ಪೂರ ಮಲ್ಪ ಕಿಟ್ಟು ಪೂರ ನಮ್ಮ ಬಲ್ಕುಂಜ ಪಂಚಾಯತ್ ಕಿಟ್ಟು ವ್ಯವಸ್ಥೆ ಮಲ್ಪೋಡು ಸರ್ ಕೊರ್ಕ ದಿನೇಶ್ ಅಣ್ಣಗಳು ಕೊರ್ತುಜಾರಾ ದಿನೇಶ್ ಅಣ್ಣಗಳು ಕೊರ್ತುಜಾರಾ ಇಜ್ಜಿ ಸರ್ ಇಜ್ಜಿ ಇಮಿಡಿಯೇಟ್ ಎಲ್ಲೇ ನೀರೇ ಬರ್ಪ್ಲಕ ಮಲ್ಪಕ ಓಕೆ ಸರ್ ಇನ್ನು ಪುದರಂಜನ ಬನ್ನಿ ಮೋಹನ್ ಸರ್ ಮೋಹನ್ ಎಸ್ ಓಕೆ ರೈಟ್ ಸರ್ ಥ್ಯಾಂಕ್ ಯು
ಅದೇ ರೀತಿ ನಮ್ಮ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹೋಗ್ತಾ ಇದೆ ಲೈವ್ ಆಗಿ, ಅನೇಕ ಕಮೆಂಟ್ಗಳು ಬರ್ತಾ ಇದೆ. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಬ್ರು ಕಮೆಂಟ್ ಮಾಡಿದ್ದಾರೆ, ಅದನ್ನು ಓದಲು ಇಚ್ಛಿಸುವೇನೆ. ಯಾವ ರೀತಿ ಅಂತ ಹೇಳಿದ್ರೆ, ಆಶಾ ಕಾರ್ಯಕರ್ತೆಯರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಅವರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆಶಾ ಕಾರ್ಯಕರ್ತರಿಗೆ ಕಡಿಮೆ ವೇತನದಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೆಚ್ಚಿನ ಆಶಾ ಕಾರ್ಯಕರ್ತೆಯರು ಕೆಲವರು ದುರ್ಬಲ ಕುಟುಂಬದವರಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೂ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಬೇಕು ಅನ್ನುವಂತ ಮಾತನ್ನು ಒಬ್ರು ಹೇಳಿದ್ದಾರೆ. ದಿಸ್ ಒನ್ ಇಸ್ ವ್ಯಾಲಿಡ್ ಅನ್ನುವಂಥದ್ದು ಕಾಣ್ತಾ ಇದೆ. ನಿತಿನ್ ರೇ, ಆಶಾ ಕಾರ್ಯಕರ್ತೆಯರು ಇಂದು ಈ ದಿನಗಳಲ್ಲಿ ಕಣ್ಣಿಗೆ ಕಾಣುವ ದೇವರು, ನೋ ಡೌಟ್ ಇನ್ ದಟ್. ಎಸ್ ಸರ್. ಮನೆ ಮನೆಗೆ ಹೋಗಿ ಆ ಮನೆಯನ್ನು ವಿಚಾರಿಸಿ ಹೇಗಿದ್ದಾರೆ, ಯಾರಿಗೇನಾದ್ರೂ ತೊಂದರೆ ಇದೆಯಾ, ಹೊರ ದೇಶದಿಂದ, ಹೊರ ರಾಜ್ಯದಿಂದ, ಹೊರ ಜಿಲ್ಲೆಯಿಂದ ಯಾರಾದ್ರೂ ಬಂದಿದ್ದಾರ, ಎಲ್ಲಾ ಮಾಹಿತಿಗಳನ್ನು ಕೊಡುವವರು ಆಶಾ ಕಾರ್ಯಕರ್ತರು. ಅವರ ಕುಟುಂಬದ ಇದನ್ನು ಬಿಟ್ಟು ಇನ್ನೊಬ್ಬರ ಬದುಕಿಗಾಗಿ ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಹೋರಾಡುವವರು ನಿಜವಾಗಿಯೂ ಕಣ್ಣಿಗೆ ಕಾಣುವ ದೇವರು. ಖಂಡಿತವಾಗಿ ನಾನು ಬಜ್ಪೆಯಲ್ಲಿ ಮೊನ್ನೆ ಅವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಹೋಗಿ 50 ಜನರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ. ನಿನ್ನೆ ಮೂಡಶೆಡ್ಡಿಯಲ್ಲಿ 1432 ಜನರಿಗೆ ಕೊಡುವಾಗ ಅವರಿಗೆ ಏನು ಬೇಕು ಕೊಟ್ಟಿದ್ದೇವೆ. ಎಲ್ಲಾ ಕಡೆಗಳಲ್ಲಿ ಎಲ್ಲಿದ್ರೂ ಆಶಾ ಕಾರ್ಯಕರ್ತೆಯರನ್ನು ನಾವು ನಿಜವಾಗಿಯೂ ಅವರಿಗೆ ಕೈ ಮುಗಿಬೇಕು. ಯಾಕೆಂತ ಹೇಳಿದ್ರೆ ಅವರ ಸೇವೆ ಖಂಡಿತವಾಗಿಯೂ ನಿಜವಾದಂತಹ ಒಂದು ಸೇವೆ. ಖಂಡಿತವಾಗಿ ಅವರಿಗೆ ಕಷ್ಟ ಇದ್ರೆ ಅವರಿಗೂ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಈಗ ನಮ್ಮೊಟ್ಟಿಗಿರುವಂತಹ ಕಾರ್ಯಕರ್ತರ ಅನೇಕ ಜನ ಯಾರ್ಯಾರಿಂದ ತಂದು ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರೆ. ಆದ್ರೆ ನನ್ನ ಮನೆಯಲ್ಲಿಲ್ಲ ಅಂತ ಹೇಳಿಕ್ಕೆ ಆತನಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂತ ಹೇಳಿ ನನ್ನ ಮನೆಯಲ್ಲಿಲ್ಲ ಅಂತ ನಾನು ಇವತ್ತು ಹೇಳಿದ್ದೇನೆ ನನ್ನ ಕಚೇರಿಯಲ್ಲಿ, ನೋಡಿ ಇಲ್ಲಿ ಎಲ್ಲ ಪ್ಯಾಕಿಂಗ್ ಅದು ಇದೆಲ್ಲ ಮಾಡ್ತಾರೆ, ಕಿಟ್ ತಯಾರು ಮಾಡ್ತಾರೆ, ಅವರ ಹತ್ರ ಉಂಟಾ ಕೇಳಿ ಅವರ ಮನೆಯಲ್ಲಿ. ಅವ್ರು ಹೇಳುದಿಲ್ಲ, ಅವರ ಮನೆಗೆ ಒಂದೊಂದು ಕಳಿಸಿ ಅಂತ ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನರಿಗೆ ಸ್ವಾಭಿಮಾನ ಬಿಡುವುದಿಲ್ಲ. ಯಾವತ್ತು ನಾವು ಸ್ವಾಭಿಮಾನದಿಂದ ಬದುಕಿದ ಜನ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಏನಿಲ್ಲದ್ರೆ ನಾವು ಕೊಡ್ಲೇಬೇಕು. ಅಂತದ್ದು ಆಶಾ ಕಾರ್ಯಕರ್ತೆಯರು ಇರ್ಬೋದು, ಯಾರೇ ಇರ್ಬೋದು, ಖಂಡಿತವಾಗಿ ಅಂತವರಿಗೆ ನಾವು ಕೊಡಬೇಕು. ಕೊಟ್ರೆ ನಮಗೆ ಆ ಪುಣ್ಯ ಖಂಡಿತ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಸರ್. ಎಸ್, ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಅನೇಕ ಹಲ್ಲೆಗಳು, ಅನೇಕ ಪ್ರಕರಣಗಳು ಆದರೂ ಕೂಡ ಯಾವುದೇ ರೀತಿಯ ಮನಸ್ಸಿನಲ್ಲಿ ಅಂತಹ ವಿಷಯಗಳನ್ನಿಡದೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಿಗ್ ಸೆಲ್ಯೂಟ್ ಎಲ್ಲ ಆಶಾ ಕಾರ್ಯಕರ್ತರಿಗೆ. ಎಸ್, ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾರೆ ಅನ್ನುವಂತಹ ಮಾತನ್ನು ಶಾಸಕರು ಹೇಳ್ತಾ ಇದ್ದಾರೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಾನು ಮೂಡಬಿದ್ರಿಂದ ಮಾತಾಡ್ತೀನಿ ಸರ್, ಪ್ರಭಾಕರ್ ಕುಲಾಲ್ ಅಂತ. ಓಕೆ, ಮಾತಾಡಿ ಪ್ರಭಾಕರ್. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಪ್ರಭಾಕರಣ್ಣ. ನಮಸ್ತೆ ಸರ್. ನಮಸ್ತೆ. ಯಾಕಂದ್ರೆ ಈಗ ನಮ್ಮ ಮೂಡಬಿದ್ರೆಯಲ್ಲಿ ಆಗಿರ್ಬೋದು, ಎಲ್ಲಿ ಕೂಡ ಆಗಿರ್ಬೋದು, ನಿಮ್ಮಂತ ಶಾಸಕರನ್ನು ಪಡೆದಂತ ನಾವು ಭಾಗ್ಯರು ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ಯಾವುದೇ ವಾರ್ಡ್ ಮಟ್ಟದಲ್ಲಿ ಹೋದ್ರು ಕೂಡ ನಮ್ಗೆ ಹಕ್ಕಿದು ಸಮಸ್ಯೆ ಬರ್ತಾ ಇಲ್ಲ. ಈಗ ಕಡು ಬಡತನ ರೇಖೆಯಲ್ಲಿ ಇರುವವರಿಗೆ ಈಗಾಗಲೇ ಅಕ್ಕಿ ವಿತರಣೆ ಆಗಿದೆ ಮೊದ್ಲೇ. ಅದೇ ರೀತಿಯಾಗಿ ಈಗ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತಾರೆ, ಅದಕ್ಕೆ ಕೂಡ ಈಗ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಒಂದು ಆಶಾಭಾವನೆ ಇರ್ತದೆ, ನಮ್ಗೆ ಕೂಡ ಸಿಗ್ಬೋದು ಅಂತ. ಈಗ ಆ ಲೆವೆಲ್ ಮಟ್ಟಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ನಮ್ಮ ಶಾಸಕರು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಮ್ಗೆ ಒಂದು ಪುಣ್ಯ ಅಂತ ಹೇಳ್ಬೇಕು. ಈಗ ಏನಂದ್ರೆ ಇವರು ನಮ್ಮ ಶಾಸಕರು ಈಗಾಗಲೇ ಯಾವ್ದು ಪಕ್ಷ ಭೇದ ಯಾವ್ದು ಕೂಡ ನೋಡುದಿಲ್ಲ, ಜಾತಿ ಮತ ಏನಿಲ್ಲ. ನಮ್ಮ ಮೂಡಬಿದ್ರೆ ಅಂದ್ರೆ ನಮ್ಮ ಶಾಸಕರು ಈಗ ನಾವು ನೋಡಿದ ಹಾಗೆ ಈಗಾಗಲೇ ಎಷ್ಟೋ ಜನ ಬರ್ತಾರೆ. ನಮ್ಗೆ ಬೇರೆ ಪಕ್ಷದಿಂದ ಏನು ಬರುದಿಲ್ಲ, ನಮ್ಮ ಶಾಸಕರು ಅದನ್ನು ನೋಡುದಿಲ್ಲ. ಮೊದ್ಲೇ ಹೇಳ್ತಾರೆ ಯಾರಿಗೆ ಬೇಕಾದ್ರೂ ಕೊಡ್ಬೇಕು. ಈಗ ವಾರ್ಡ್ ಮಟ್ಟದಲ್ಲಿ ಈಗ ತಯಾರಿ ಆಗ್ತಾ ಉಂಟು ಕೊಡ್ಲಿಕ್ಕೆಲ್ಲ. ನಮ್ಗೆ ಇಂಥ ಶಾಸಕರು ಪಡೆದಂತ ನಾವು ಪುಣ್ಯ ಅಂತ ಹೇಳ್ಬೇಕು ಸರ್. ನೀವು ಒಂದು ಮಾತು ಹೇಳಿದ್ರಿ, ಇಂಥ ಶಾಸಕರನ್ನು ಪಡೆದ ನಾವು ಪುಣ್ಯ ಅಂತ. ಇಂಥ ಕ್ಷೇತ್ರವನ್ನು ಪಡೆದ ನಾನು ಧನ್ಯ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಹಳ್ಳಿಯಲ್ಲಿ, ಬಂಟ್ವಾಳ ತಾಲೂಕಿನ ಮೇರಮಜ್ಜಲೆ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಹೊಟ್ಟೆಪಾಡಿಗಾಗಿ ಮಂಗಳೂರಿಗೆ ಬಂದು ನೆಲೆಸಿದೆ. ದೇವರು ನನ್ನನ್ನು ನಿಮ್ಮ ಸೇವೆ ಮಾಡ್ಲಿಕ್ಕೆ, ನೀವು ನನ್ನನ್ನು ಆಶೀರ್ವಾದ ಮಾಡಿ ನನ್ನನ್ನು ಶಾಸಕ ಮಾಡಿದಿರಿ ನಿಮ್ಮ ಕ್ಷೇತ್ರದಲ್ಲಿ. ನಾನು ಧನ್ಯ. ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಹೇಳ್ತೇನೆ, ಈ ಸಂದರ್ಭದಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ನಾನು ರಾಜಕೀಯ ಮಾಡುವವನಲ್ಲ. ಚುನಾವಣೆಯ 1 ತಿಂಗಳು ಬಿಟ್ಟು ನನ್ನ ಹತ್ರ ರಾಜಕೀಯ ಇಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿ ರಾಜಕೀಯ ಮಾಡಿದ್ರೆ ನಿಜವಾಗಿ ಆತ ಆ ಜನಪ್ರತಿನಿಧಿಯಾಗಿ ಆಗ್ಲಿಕ್ಕೆ ಯೋಗ್ಯನಲ್ಲ. ಇವತ್ತು ನಿನ್ನೆ ನಾನೊಂದು ಸಭೆಯಲ್ಲಿ ಚೆಕ್ ವಿತರಣೆ ಮಾಡುವಾಗ ಒಬ್ಬ ಕಾಂಗ್ರೆಸ್ಸಿನ ನನ್ನ ಸಹೋದರಿ ಪುರಸಭೆಯ ಸದಸ್ಯ, ಸರ್ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ಕೊಡಿ ಅಂತ ಇವತ್ತೇ ನಾನು ಆರ್ಡರ್ ಮಾಡಿದ್ದೇನೆ. ಅವರಿಗೆ ಅವರ ಹೆಸರಿದೆ, ಅವರಿಗೆ ಇವತ್ತೇ ಕೊಡ್ಬೇಕು ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನನಗೆ ಬಂತು ಇವತ್ತು, ಭಾರಿ ಸಂತೋಷ ಆಯ್ತು ಅಂತ. ಯಾಕಂತ ಹೇಳಿದ್ರೆ ಪಕ್ಷ ಯಾವುದಾದ್ರೇನು ಯಾರಾದ್ರೇನು, ನಾನು ಹೇಳಿದೆ, ನಾನು 3 ಲಕ್ಷ ಚಿಲ್ಲರೆ ಜನಕ್ಕೂ ನಾನು ಜನಪ್ರತಿನಿಧಿ, ನನ್ನ ಪಕ್ಷಕ್ಕೆಲ್ಲ. ಆದ್ದರಿಂದ ನನ್ನ ಕರ್ತವ್ಯ ಯಾರು ಕೇಳದೇ ಕೊಡ್ಬೇಕಿತ್ತು, ಅವರು ಕೇಳಿದ್ರು ನಾನು ಕೊಟ್ಟಿದ್ದೇನೆ. ಆದ್ದರಿಂದ ಯಾವುದೇ ಪಕ್ಷ ಗೀಕ್ಷ ಇಲ್ಲ, ಮಾನವೀಯತೆ ಬೇಕು. ಮಾನವೀಯತೆ ನೆಲೆಯಲ್ಲಿ ನಿಮ್ಮ ಆಶೀರ್ವಾದದಿಂದ ನಾನು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಎಸ್ ಸರ್, ತಮಗೆ ಖುಷಿ ಇದೆ ಹಾಗಾದ್ರೆ ಉಮಾನಾಥ್ ಕೋಟ್ಯಾನ್ ಅವರು ಶಾಸಕರಾಗಿದ್ದಾರೆ, ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಹೆಮ್ಮೆ ಇದೆ ತಮ್ಗಳಿಗೆ ಅಲ್ವಾ? ಹೌದು ಸರ್, ತುಂಬಾ ಹೆಮ್ಮೆ ಇದೆ ಸರ್. ಯಾಕಂದ್ರೆ
ಇದು ನಿಮ್ದು ಈಗ ಇದು ದಿನಸಿ ಸಾಮಗ್ರಿ ಅಲ್ಲದೆ ಈಗ ಕೊರೋನಾದ ಬಗ್ಗೆ ಇರುವ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಡಿಸ್ಟೆನ್ಸ್ ಮೇಂಟೆನೆನ್ಸ್ ಆಗಿರ್ಬೋದು, ಅದು ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಕೂಡ ವಾರ್ಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಓಕೆ ಸರ್, ಥ್ಯಾಂಕ್ ಯು. ನಮ್ಗೆ ತುಂಬಾ ಖುಷಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಇದು ಉಮನಾಥ್ ಕೋಟ್ಯನವರ ಕ್ಷೇತ್ರದ ಒಬ್ರು ನಾಗರಿಕರು ಫೋನ್ ಮಾಡಿ ಹೇಳ್ತಾರೆ, ಎಸ್ ಸಮಸ್ಯೆಗಳು ಇದೆ ಅಂತ ಬಂದಾಗ ಸ್ಪಂದಿಸ್ತಾ ಇದ್ದಾರೆ. ಎಸ್ ಜನನಾಯಕನಾಗಿ ಇಂತಹ ಕೆಲಸಗಳು ಯಾವತ್ತು ಬೇಕೇ ಬೇಕು, ಜನಪರವಾಗಿರುವಂತಹ ನಾಯಕ ಬೇಕೇ ಬೇಕು. ಇಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿ ರಾಜಕೀಯ ಪಕ್ಷ, ಯಾವುದೇ ರೀತಿಯ ಭೇದ ಭಾವ ಅನ್ನುವಂಥದ್ದು ಇರಲೇಬಾರದು ಅನ್ನುವಂಥದ್ದು. ಎಸ್ ಸರ್, ಅನೇಕ ಕಮೆಂಟ್ಗಳು ಬರ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅನ್ನುವಂತಹ ನಿನ್ನೆ ಒಂದು ನನಗೆ ಒಬ್ರು ಮುಸ್ಲಿಂ ಬಂದು ತೋಡಾರಿಂದ ಫೋನ್ ಮಾಡ್ತಾರೆ, ನನಗೆ ಇವತ್ತು ಡಯಾಲಿಸಿಸ್ ಆಗ್ಲೇಬೇಕು ಕಿಡ್ನಿದ್ದು, ವಾಹನ ಯಾರು ಬಿಡುವುದಿಲ್ಲ, ಹೇಗೆ ಹೋಗ್ಬೇಕು ಅಂತ. ಇಮಿಡಿಯೇಟ್ ನಾನು ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ DHOಗೆ ಫೋನ್ ಮಾಡಿ ಅವರನ್ನ ಇಮಿಡಿಯೇಟ್ ಕರ್ಕೊಂಡು ಬಂದು ಮಂಗಳೂರಲ್ಲಿ ಡಯಾಲಿಸಿಸ್ ಮಾಡಿಸಿ ಮನೆಗೆ ಕೊಂಡೋಗಿ ಬಿಡ್ಬೇಕು ಅಂತ ಹೇಳಿದೆ. ಓಕೆ, ಅವರು ಫೋನ್ ಮಾಡಿ ಹೇಳ್ತಾರೆ, ನನ್ನನ್ನು ಬಂದು ಕರೆದುಕೊಂಡು ಹೋಗಿ ಡಯಾಲಿಸಿಸ್ ಮಾಡಿಸಿ ಮನೆಗೆ ತಂದು ಬಿಟ್ರು ಸರ್ ಅಂತ. ಇದು ನಿಜವಾಗ್ಲೂ ಕೂಡ ಈ ಸಂದರ್ಭಗಳಲ್ಲಿ ಧರ್ಮ ಅನ್ನುವಂಥದ್ದು, ಜಾತಿ ಅನ್ನುವಂಥದ್ದು ಯಾವುದು ಕೂಡ ಅಡ್ಡ ಬರಬಾರ್ದು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಟ್ಟು ಅನ್ನುವಂಥದ್ದು, ಎಲ್ಲರನ್ನು ಕೂಡ ಯಾರು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ ನಾವು ನಿಜವಾಗ್ಲೂ ಕೂಡ ಜನನಾಯಕ, ಜನಪ್ರತಿನಿಧಿ ಅನ್ನುವಂಥದ್ದು. ಇದೇ ರೀತಿ ತೋಕೂರಿನಿಂದ ಒಬ್ರು ಕರೆ ಮಾಡಿದ್ದಾರೆ, ಆ ಒಂದು ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಆ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ನಾವು ಕೂಡ ಮುಂದಕ್ಕೆ ಹಾಕ್ತೇವೆ. ಅಂಡ್ ಕರೆ ಇದೆ, ಕರೆ ಸ್ವೀಕಾರ ಮಾಡೋಣ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಪಂಚಾಯತ್ ಮೆಂಬರ್ ಸಂತೋಷ್ ಕುಮಾರ್ ತೋಕೂರು. ಸಂತೋಷ್ ಅಣ್ಣ ಹೇಳಿ. ಯಾರಜ್ಜಿ ಎಂಕುಲು ಪರವೂರು ಪಂಚಾಯತ್ ಸಂಘ ಸಂಸ್ಥೆಗಳು ಪೂರ ಎಟ್ಟೆ ಬೇರೆ ಮಲ್ತೊಂದುಲ್ಲೇರು ಆದ ಮಾತಿರ್ಲಿಕ್ಕೆ ಒಂದಿಲ್ಲ ಮೆಂಬರ್ ನಾಕಲ್ಲ ಪರಮೂರು ಪಂಚಾಯತ್ ದಾರ ತಿಕ್ಕುಜ ಬಂದು ಅಂಚದ ಒಂಚೂರು ದಾರ ಪಂಚಾಯತ್ ದಾರ ಅನುದಾನ ಮಲ್ಪಲೆ ಬಂದು ಇದಕ್ಕೆ ಏನೊಂದಿಲ್ಲ ಸರ್. ಪಂಚಾಯತ್ ಹಿಡಿದು ಮಾತ ಇಡೀ ನಮ್ಮ ಕ್ಷೇತ್ರಡು ಮೂಡುಬಿದ್ರೆ ಮುಲ್ಕಿ ಇಡೀ ದೊಡ್ಡ ತಾಲೂಕುಡ್ಲ ನಂಗೆ ಪಂಚಾಯತ್ ಹಿಡಿದು ಅದನ್ನ ಜಿಲ್ಲಾಡಳಿತ ಹಿಡಿದು ದಾಲ ತಿಕ್ಕದಿ ಜಿಂದ ಬನ್ಪನೇನು ಇನಿ ಯಾನು ಕೋಡೆ ಟೈಟ್ ಆದ ಎಂಕಲ್ ಏಪನೆ ಎಂಕಲ್ ಪಟ್ಟಿ ಕೊರ್ತಾ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಂಕಲ್ನ ಮಂಗಳೂರದ ಇಒ ಬಕ್ಕ ಮೂಡುಬಿದ್ರದ ಇಒ ಮುರಣಿಯ ಪಟ್ಟಿ ಕೊಡ್ತೇರು ಪ್ರತಿ ಗ್ರಾಮದ ಲೆಕ್ಕ ಪಾಡ್ದು ಇಂಚಿನ ಗ್ರಾಮಕ್ಕೆ ಇತ್ತಿತ್ತು ಕಿಟ್ಟು ಕೊರಡು ಅಂತ ಅಕ್ಲು ಕೊರ್ತು ಜೇರು ಕೋಡೆ ಕೋಟ ಶ್ರೀನಿವಾಸ ಪೂಜಾರ ರಾತ್ರಿ ಫೋನ್ ಮಲ್ತದೆ ಗಟ್ಟಿಡು ಪಾತಿರ್ದೆ ಆಯ್ಕೆ ಇನಿ ಪಟ್ಟಿನ ಎಂಕೊಂಜಿ ಲೆಟರ್ ಮಲ್ಪೆ ಬಂದೇರು ಮೇಲ್ ಮಲ್ತದೆ ಕಾಣೆನೆ ಅರೆಗೆ ಹೋದು ಮುಟ್ಟುದನ್ನು ಬಹುಶಃ ಇತ್ತ ಬಗ್ಗೆ ಇನಿ ಮೀಟಿಂಗ್ ಆದನ್ನು ಖಂಡಿತ ತೀರ್ಮಾನ ಗೆತ್ತುನುವೇರು. ಪಂಚಾಯತ್ ಲೆಕ್ಕೊಡು ಪಂಚಾಯತ್ಗೆ ಜಿಲ್ಲಾಡಳಿತ ಕೊರಡ ಐನ ಅಕುಲ್ ಕೊರ್ಪೇರತೆ ಪಂಚಾಯತ್ ಕೊರ್ಪೊರೇಷನ್ ವ್ಯವಸ್ಥೆ ಮಲ್ಪ ಖಂಡಿತ ಖಂಡಿತ. ರೈಟ್ ಸರ್, ಥ್ಯಾಂಕ್ ಯು. ಎಸ್ ಓಕೆ, ಉಮನತ್ ಕೋಟೆನವರು ಇನ್ನೊಂದು ಕಮೆಂಟ್ ಬಂದಿದೆ, ಭರತ್ ಪೂಜಾರಿ ಅಂತ ಹೇಳಿ. ಬಜ್ಜೈದ ಫ್ಯಾಕ್ಟರಿ ಪೋಪುನಕುಲು ಪೂರ ಇಲ್ಲಡೆ ಉಲ್ಲೆರ್ ಅಗ್ಲೆಗ್ ಇಲ್ಲದಕ್ಕುಲು ಚೂರ್ ಅಕ್ಲಿನ ಇಲ್ಲದಕ್ಲೆಗ್ ಚೂರು ಹೆಲ್ಪ್ ಮಲ್ಪುಲೆ ಬಂದು ಪಾಡ್ದೇರ್ ಯಾರಾದ್ರೂ ಇದ್ರೆ ಖಂಡಿತವಾಗಿ ಅವರ ಮಾಡಿದ್ದಾರೆ. ಭರತ್ ಪೂಜಾರಿ ಅನ್ನೋಂಥವರು ಅವರ ಮಾಹಿತಿ ಕೊಡಿ, ನನಗೆ ಫೋನ್ ಮಾಡ್ಲಿ, ಅವರ ಮಾಹಿತಿ ಕೊಡ್ಲಿ ನಾಳೆ ದಯವಿಟ್ಟು. ನಮಗೆ ಅಂತದ್ದು ನನ್ನ ಕ್ಷೇತ್ರದಲ್ಲಿ ಆದ್ರೆ ನನಗೆ ತಿಳಿಸಿ, ಬಾಕಿ ಕ್ಷೇತ್ರದಲ್ಲಿ ಆದ್ರೆ ಬಾಕಿ ಸಚಿವರಿಗೂ ಶಾಸಕರಿಗೂ ತಿಳಿಸುವಂತ ಒಂದು ದೊಡ್ಡತನ ಅವರಿಗೆ ಇರ್ಲಿ. ರೈಟ್ ಸರ್. ಇನ್ನೊಂದ್ ಕಡೆ ಪ್ರಜ್ವಲ್ ಬಂಗೇರ್ ಅನ್ನುವಂಥವರು, ಸರ್ ಬ್ಯಾಂಕ್ ದ ಚೂರು ಎಕ್ಸ್ಪ್ಲೇನ್ ಮನ್ಪುಲೆ ಮಸ್ತ್ ಜನಕ ಆಯ್ತ ಗೊಂದಲ ಉಂಡು, ಕಾರ್ಪೊರೇಟಿವ್ ಬ್ಯಾಂಕ್ ದ EMI ಕಟ್ಟರೆ ಮೆಸೇಜ್ ಬರೊಂದು ಉಂಡುಗೆ ಅವೇನು ಒಂಜಿ ಕರೆಕ್ಟ್ ಆದ ಪಲ್ನೆ ಎಂಚ ಅಂದ್ ಬಂದು ಮೆಸೇಜ್. ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವುದಿದೆ ಅದರಿಂದ ನಾವು ಲೋನ್ ತೆಕ್ಕೊಂಡ್ರೆ ಅದನ್ನ ಕಟ್ಟಲಿಕ್ಕೆ 3 ತಿಂಗಳು ಮುಂದೂಡಬಹುದು. ಒಂದು ವೇಳೆ ಕಟ್ಟಿದ್ದರೆ ಅಥವಾ ಏನಾದ್ರೂ ಇವರ ಅಕೌಂಟ್ ಇಂದ ಅವರು ಡೆಬಿಟ್ ಮಾಡಿದ್ದರೆ ಅವರಿಗೆ ಕಷ್ಟ ಆಗಿದ್ರೆ ಅದನ್ನು ವಾಪಸ್ ಕೊಡಿಸುವಂತ ಕೆಲಸ ಮಾಡಬಹುದು. ಒಂದು ವೇಳೆ ಅದು ಕಟ್ಟಲೇಬೇಕು ಮಾತ್ರ 3 ತಿಂಗಳಾದ್ಮೇಲೆ ಕಟ್ಟಲೇಬೇಕು. 3 ತಿಂಗಳಾದ್ಮೇಲೆ ಹೇಗೆ ಸರ್? ಇನ್ನೊಂದು ಕಮೆಂಟ್ ಇದೆ, ಆದ್ರೆ ಬಡ್ಡಿ ಚಕ್ರ ಬಡ್ಡಿ ಏನ್ ಬೀಳುತ್ತಾ ಹೇಗೆ ಅಂತ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ. ಬಡ್ಡಿ ಚಕ್ರ ಬಡ್ಡಿ ಯಾವುದು ಬೀಳುವುದಿಲ್ಲ, ಯಾವ ಬಡ್ಡಿ ಬೀಳ್ತಿತ್ತು ಅದೇ ಬಡ್ಡಿ ಅಥವಾ ಬಡ್ಡಿಯನ್ನು ನಿಲ್ಲಿಸುವಂತ ವ್ಯವಸ್ಥೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ, ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ. ಈಗ ನೀವು HDFC ತೆಕೊಂಡಿದ್ರಿ, ಬಹುಶಃ HDFC ಸಹ ಮಾಡಿದ್ದಾರೆ ಅಂತ ನನ್ನ ಯಾರೋ ಹೇಳಿದ್ರು, ನನಗೆ ಅಧಿಕೃತ ಗೊತ್ತಿಲ್ಲ. ಬಜಾಜ್ ರಿಲಯನ್ಸ್ ಅಲ್ಲಿ ನೀವು ಒಂದು ಕಾರ್ ತೆಕೊಂಡಿದ್ರಿ, ಲೋನ್ ಮಾಡಿದ್ದೀರಿ, ಅದಿಲ್ಲ. HDFC ಅಲ್ಲಿ ಮಾಡಿದಿರಿ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮಾಡಿದಿರಿ, ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಫೈನಾನ್ಸ್ ಗಳಲ್ಲಿ ತೆಗೆದಿದ್ದೀರಿ, ಅದಲ್ಲ. ಸರ್ಕಾರಿ ಸ್ವಾಮ್ಯದ ಯಾವ ಬ್ಯಾಂಕಿನಿಂದ ನೀವು ತೆಗೆದಿದ್ದೀರಿ ಅದನ್ನು ಕಟ್ಟಬೇಕು ಅಂತ ಇಲ್ಲ, ಅದನ್ನು ಕಟ್ಟಬೇಕಂತ ಇಲ್ಲ. 3 ತಿಂಗಳ ಒಳಗೆ ನೀವು ಹೊರಗೆ ಕಟ್ಟಬೇಕು ಅಂತ ಇಲ್ಲ, ಆದ್ರೆ ಕಟ್ಟಲೇಬೇಕು. ಮತ್ತೆ ನೀವು ನಿಮ್ಮ ಹತ್ರ ಇದ್ರೆ ಕಟ್ಟಿ, ಸಾಧ್ಯ ಇಲ್ಲದವರು ಕಟ್ಟಬೇಕು. ಸರ್ ಈಗ ಈ ಸಂದರ್ಭ 3 ತಿಂಗಳ ಏನು ಕಂತು ಇದೆ, EMI ಇದೆ, ಒಟ್ಟಿಗೆ ಕಟ್ಟಬೇಕಾ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ಅದು ಒಟ್ಟಿಗೆ ಕಟ್ಟಬೇಕು ಅಂತಲ್ಲ, ತಿಂಗಳು ಕಟ್ಟಬಹುದು. ಆದ್ರೆ ಈಗ ಕಟ್ಟಬೇಕು ಅಂತಲ್ಲ. ಕೆಲವರದ್ದು ಈಗಾಗಲೇ ಈ ಅಕೌಂಟ್ ಇಂದ ಅವರು ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ಅದು ವಾಪಸ್ ಬೇಕಾದ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರೆ ನಾನು ಕೂಡಲೇ ಅದನ್ನು ವಾಪಸ್ ತರಿಸ್ತೇನೆ ನಿಮ್ಮ ಅಕೌಂಟ್ಗೆ, ಯಾರಾದ್ರೂ ಹಾಗೆ ಮಾಡಿದ್ರೆ ಅಂತ ಹೇಳಿದ್ದಾರೆ. ಓಕೆ, ಆ ರೀತಿ ಅವೈಲೇಬಲ್ ಇದೆ ಅಲ್ವಾ? ಎಸ್ ಸರ್, ಬರ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಾವು ಧಾರವಾಡದಿಂದ ಮಾತಾಡೋದು. ಎಲ್ಲಿಂದ ಮಾತಾಡ್ತಿದ್ದೀರಾ? ಧಾರವಾಡದ ಮಾತಿರಿ ನಿಂಗ್ಲ ಧಾರವಾಡ ಹೆಜ್ಜೆ ಮಾಡಿದಕ್ಲ ಹೆಜ್ಜೆ ಮಾಡಿದಕ್ಕೂ ಧಾರವಾಡ ಡೂಲರ್ ಇತ್ತೆ ಅನ್ನ ನೆಂಗ್ರ ಮೂಲ ಪಂಡ ಹೋಟೆಲ್ ಇತ್ತನ ಸರ್ ನೆಂಗ್ಲ ಊರು ಬರ ಇತ್ತನ ಪಾತಿರ್ಲಿ ಸರ್, ಪಾತಿರ್ಲಿ.
ಹಲೋ ಪಾತಿರ್ಲೆ ಸರ್ ಪಾತಿರ್ಲೆ ಶಾಸಕರ ಪಾತಿರ್ಲೆ ಸರ್ ಯಜಮಾಡ್ಬೇಕಲ್ಲ ಮೂಲು ಧಾರವಾಡ ಐತೆ ಪಂಡ ಮೂಲು ಹೋಟೆಲ್ ನಡತಂದಿಲ್ಲ ಪಂಡೆಂಗೆಲ್ಲ ಪೂರ ಫ್ಯಾಮಿಲಿ ಮೂಲೆ ಇಲ್ಲ ಅಂಚ ಊರಿಗೂ ಬರ್ರೆ ಬುಡೊಂದಿಜ್ಜೇರು ದಾಲ ಬಡ್ಚನ್ನ ನಿಕ್ಲು ಧಾರವಾಡೋಡು ನಾನೊಂಜಿ 15 ದಿನ ಕುಲ್ಲುಲೆ ದಯದೀದ್ ಆರಾಮೋಡು ಕುಲ್ಲುಲೆ ನಿಕ್ಲೆಗೆ ಅಲ್ಪದಲ್ಲ ತೊಂದರೆ ಎತ್ತನ್ನ ಪನ್ಲೆ ಅಲ್ಪದಕ್ಲ ಪಾತಿರ್ದು ನಿಕ್ಲೆಗೆ ವ್ಯವಸ್ಥೆ ಮಲ್ಪಾಗ ದಯದೀದ್ ಊರಿಗೂ ಬರ್ಪನಂಚಿನ ಮನಸ್ಸು ಮಲ್ಪಡ್ಚಿ ದಯದೀದ್ ಒಂಜಿ 15 ದಿನ ಕುಲ್ಲುಲೆ ನಿಕ್ಲ್ನ ಜೀವನದ ಎಡ್ಡೆಗೆ ಅನ್ಪರೊಂದುಲ್ಲೆ ದಯದೀದ್ 15 ದಿನ ಕುಲ್ಲುಲೆ ಬರ್ರೆದಲ್ಲ ಒಂದೇ ಇಜ್ಜಿ 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 ಆಪುಂಡೆ ಅಂಕುಲ್ ಪನ್ಪಾಪಗ ತಿರಿಪಲೆ ಕಾಲಿಗೆ ಮುಲ್ಕಿಡ್ದು ಯಜಮಾಡಿಗೆ ಬೇರೆ ಬಿಡುಪುಜೇರು ಅಲ್ತಿರ್ದು ಎಂಚೆ ಬರ್ಪಣಿ ಕೈತೆ ಲಾಲಾಜ್ಮೆಂಟ್ ಅಂಡ ಪಂಡ ಆಪರೇಷನ್ ಆದಿನ ಪೇಷಂಟ್ ಬಾರಿ ಮಂಗೋಡು ಮುಲ್ಕಿ ಕನಪಾಯಿನಿ ಯಜಮಾಡಿಡ್ದು ಕಷ್ಟ ಉಂಟು ದಾಲಾಜಿ ಖುಷಿ ಟುಪ್ಲೆ ಅಲ್ಲ ಖುಷಿ ಟುಪ್ಲೆ ರೈಟ್ ಸರ್ ಥ್ಯಾಂಕ್ ಯು ಎಸ್ ಸರ್ ಅಟ್ ಪ್ರೆಸೆಂಟ್ ತಮ್ಮ ಕ್ಷೇತ್ರಕ್ಕೆ ಸೇರಿರುವಂತಹ ಒಂದು ಜಾಗ ಇದೆ ಆ ಜಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತೋಕೂರಿನಲ್ಲಿ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ಒಂದು ನಾವು ದೃಶ್ಯಾವಳಿಗಳನ್ನು ಹಾಕ್ತೇವೆ ಏನು ಸಮಸ್ಯೆ ಯಾಕಾಯ್ತು ಈ ರೀತಿ ಅನ್ನುವಂಥದ್ದು ಉತ್ತರ ಬೇಕಾಗಿದೆ ಎಸ್ ದೃಶ್ಯ ಬರ್ತಾ ಇದೆ ಉಮನಾಥ್ ಕೋಟ್ಯಾನ್ ಶಾಸಕರಿಗೆ ಸೇರಿರುವಂತಹ ಕ್ಷೇತ್ರ ತೋಕೂರಿನಲ್ಲಿರುವಂತಹ ಒಂದು ಘಟನೆ ಎಸ್ ಆಗಲೂ ಈಗಲೂ ಕುಸಿದು ಬೀಳಲು ಮುಂದಾಗಿರುವ ಪಕ್ಕಾಸಿಗಳು ಹರಕಲು ಮುರುಕಲು ಮನೆ ಚೂಪಡಿ ಬದುಕು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವ ಸ್ಥಿತಿ ದುಡಿದರಷ್ಟೇ ತನ್ನವರ ಹೊಟ್ಟೆ ತುಂಬಿಸಲು ಸಾಧ್ಯ ಅದೇನೇ ಸಂಕಷ್ಟದ ದಿನಗಳಲ್ಲೂ ಸುಖಿಯಾಗಿರುತ್ತಿದ್ದ ಈ ಕುಟುಂಬವೀಗ ನೆಲೆಯಿಲ್ಲದಂತಾಗಿದೆ ಕೇವಲ ನೀರು ಕುಡಿದುಕೊಂಡೇ ಜೀವನ ನಿರ್ವಹಣೆ ಮಾಡಬೇಕಾದ ಸನ್ನಿವೇಶ ಎದುರಾಗಿದೆ ಹೌದು ಇದು ಕಳೆದ 10 ವರ್ಷಗಳಿಂದ ಮಂಗಳೂರಿನ ಹೊರವಲಯದ ತೋಕೂರು ರೈಲ್ವೆ ಹಳಿಯ ಪಕ್ಕದಲ್ಲಿ ದಿನಕೂಲಿ ಮಾಡುವ ಮೂಲತಃ ಬಾಗಲಕೋಟೆಯ 80ಕ್ಕೂ ಅಧಿಕ ಕುಟುಂಬಗಳ ಕರುಣಾಜನಕ ಕಥೆ ತಾವು ದುಡಿದರಷ್ಟೇ ಹೊಟ್ಟಿಗೆ ಅನ್ನ ಇವರಿಗಿರುವ ಪರಿಸರದ ಬಾವಿಯಲ್ಲೂ ನೀರು ಬತ್ತಿ ಹೋಗ್ತಾ ಇದೆ ದೇಹಬಾಧೆ ತೀರಿಸಬೇಕಾದ್ರೂ ರೈಲ್ವೆ ಹಳಿಯ ಇನ್ನೊಂದು ಪಾರ್ಶ್ವಭಾಗಕ್ಕೆ ಹೋಗಬೇಕಾದ ಪರಿಸ್ಥಿತಿ ಪ್ಲಾಸ್ಟಿಕ್ ಕಟ್ಟಿ ಚಿಕ್ಕ ಚಿಕ್ಕ ಗುಡಿಸಲಿನಲ್ಲಿ ವಾಸವಾಗಿದ್ದು ಈ ಗುಡಿಸಲಿಗೆ ತಿಂಗಳಿಗೆ 125 ರೂಪಾಯಿ ಕುಳಿತುಕೊಳ್ಳಲು ಹೇಳಿದ ವ್ಯಕ್ತಿಗೆ ನೀಡಬೇಕಾಗಿದೆ ಹಂಚಿನ ಮನೆಯಾಗಿದ್ರೆ 800 ರಿಂದ 900 ರೂಪಾಯಿ ಕೊಡಬೇಕಾಗಿದೆ ತಿಂಗಳು ಕಳೆದರೂ ದಿನಕೂಲಿ ಮಾಡಲು ಅಸಾಧ್ಯವಾದ್ದರಿಂದ ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆಯಾಗಿದ್ದು ವಾರದ ಹಿಂದೆ ಯಾರೋ ಬಂದು 5 ಕೆಜಿ ಅಕ್ಕಿ ಬೇಳೆ ಸಕ್ಕರೆ ಇತ್ಯಾದಿ ವಸ್ತುಗಳನ್ನ ನೀಡಿದ್ದಾರೆ ರೇಷನ್ ಎಲ್ಲ ತಂದು ಕೊಟ್ಟಿದ್ದೀರಿ ಮತ್ತೆ ಅದು ಈಗ ಖಾಲಿ ಆಗಕ್ಕೆ ಬಂದ್ರೆ ಮತ್ತಿನ್ನ ಏನು ತಿನ್ನೋದ್ರಿ ಮಕ್ಕಳದವು ಕೆಲಸ ಬೇರೆ ಇಲ್ಲ ಊರಿಗೆ ಹೋದ್ರ ಬಸ್ಸೂ ಇಲ್ಲ ಒಂದು ಕ್ಷಣ ಕೂರಲು ಬಿಡದೆ ಬಿಸಿಲು ಮಳೆಯೆನ್ನದೆ ಇವರನ್ನ ದುಡಿಸಿಕೊಳ್ಳುತ್ತಿದ್ದ ಮಂಗಳೂರಿನ ಗಲ್ಲಿಗಳನ್ನು ಬಿಡದೆ ಮಾಲ್ ಕಟ್ಟಿಸಿಕೊಂಡ ಬಿಲ್ಡರ್ಗಳು ಒಬ್ಬರೂ ಈಗ ಇವರ ನೆರವಿಗೆ ಬಂದಿಲ್ಲ ತಾವು ಮಾತ್ರ ಹಾಯಾಗಿ ಬಹುಮಹಡಿ ಕಟ್ಟಡಗಳಲ್ಲಿ ಐಷಾರಾಮಿ ಬದುಕನ್ನ ಕಳೆಯುತ್ತಿದ್ದಾರೆ ಆದರೆ ತಮ್ಮ ಶ್ರೀಮಂತಿಕೆಗೆ ಕಾರಣರಾದ ಇಂತಹ ಬಡ ಕೂಲಿ ಕಾರ್ಮಿಕರಿಗೆ ಇಂತಹ ಹೊತ್ತಿನಲ್ಲಿ ಅವರ ಸಹಕಾರ ಅಗತ್ಯವಾಗಿ ಬೇಕಾಗಿದೆ ಊಟ ಕೊಟ್ಟು ಫೋಟೋಗೆ ಪ್ರಚಾರ ಗಿಟ್ಟಿಸುವ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳಾದರೂ ಇವರ ನೆರವಿಗೆ ಬರುವ ಅಗತ್ಯವಿದೆ ಗಣೇಶ್ ಪೂಜಾರಿ ನಮ್ಮ ಕುಡ್ಲಾ ನ್ಯೂಸ್ 24/7 ಮಂಗಳೂರು ಸರ್ ಇದು ನಿಮ್ಮ ಕ್ಷೇತ್ರದ ತೋಕೂರಿನಲ್ಲಿರುವಂತಹ ಘಟನೆ ಬಾಗಲಕೋಟೆಯ ನಿವಾಸಿಗಳಿಗೆ ನೆರವಿನ ಹಸ್ತ ಬೇಕಾಗಿದೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇದೆ ಅವರ ಪರಿಸ್ಥಿತಿ ಅನ್ನುವಂಥದ್ದು ಎಸ್ ಈ ಸಂದರ್ಭಗಳಲ್ಲಿ ತಾವು ಅನೇಕ ಕೆಲಸ ಕಾರ್ಯಕ್ರಮಗಳನ್ನು ಜನಪರವಾಗಿರುವಂತಹ ಕೆಲಸ ಕಾರ್ಯಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡಿದಿರಾ ಗೊತ್ತಿರುವಂತಹ ವಿಚಾರ ಆದ್ರೆ ಎಲ್ಲೋ ಒಂದ್ ಕಡೆ ಇವರು ಬಾಗಲಕೋಟೆಯಿಂದ ಬಂದಂತಹ ನಿವಾಸಿಗಳು ಈ ಸಂದರ್ಭ ಲಾಕ್ ಡೌನ್ ಆಗಿದೆ ಊಟಕ್ಕೂ ಕೂಡ ಗತಿ ಇಲ್ಲ ಜಸ್ಟ್ ಅಟ್ ಪ್ರೆಸೆಂಟ್ ನಾವು ಕೇಳ್ತಾ ಇರೋದು ಅಷ್ಟೇ ಅವರು ಊಟಕ್ಕೆ ಬೇಕಾಗಿದೆ ಅನ್ನುವಂಥದ್ದು ಊಟಕ್ಕೆ ಅನ್ನ ಒಂದು ತುತ್ತಿನ ಒಂದು ಅನ್ನ ಇದೆಲ್ಲವೂ ಕೂಡ ಸಿಕ್ಕಿದ್ರೆ ಸರಿಯಾಗಿರುತ್ತೆ ಖಂಡಿತವಾಗಿಯೂ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇದರ ಬಗ್ಗೆ ನಾನು ಕೂಡಲೇ ನಾಳೆ ಅಲ್ಲಿಗೆ ಹೋಗ್ತೇನೆ ಗಮನ ಹರಿಸ್ತೇನೆ ಏನು ಅಂತ ನೋಡ್ತೇನೆ ಖುದ್ದು ಹೋಗ್ತೇನೆ ನಾಳೆ ಬಹುಶಃ ನನ್ನ ಅಂದಾಜು ರೈಲ್ವೆ ಕೆಲಸಕ್ಕೆ ಬಂದವರು ಏನೋ ರೈಲ್ವೆ ಹಳಿಯ ಪಕ್ಕದಲ್ಲಿ ಕೂತಿದ್ದಾರೆ ಅಥವಾ ಯಾರೋ ಒಂದು ಕೆಲವರು ಇರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಸರ್ಕಾರಿ ಜಾಗದಲ್ಲಿ ಕೂರಿಸ್ತಾರೆ
ಕೂರಿಸಿ ಬಾಡಿಗೆ ವಸೂಲು ಮಾಡ್ತಾರೆ. ಜಾಗ ಸರ್ಕಾರದಿರ್ಬೋದು, ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸರ್ಕಾರಿ ಜಾಗ ಇರ್ಬೋದು. ಸರ್ಕಾರಿ ಜಾಗ ಕೂರಿಸಿ ಏನೋ ಟೆಂಟ್ ಹಾಕಿ ಕೂತ್ರೆ ನೀವು ಅಲ್ಲಿ ಕೂತ್ಕೊಳ್ಳಿ, ನಮಗೆ ಇಷ್ಟು ಕೊಡಿ ಅಂತ ಕೆಲವರು ವಸೂಲು ಮಾಡುವಂತ ರಾಜಕಾರಣಿಗಳು ಇದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಅದರ ಬಗ್ಗೆ ನಾನು ಕೂಡಲೇ ಗಮನ ಹರಿಸ್ತೇನೆ. ನಾಳೆಯಲ್ಲಿ ಹೋಗ್ತೇನೆ, ಏನು ಅಂತ ನೋಡ್ತೇನೆ. ಅವರ ನೀವು ಹೇಳಿದಾಗೆ ಅವರು ಬದುಕುವ ವ್ಯವಸ್ಥೆ ಏನು ಅಂತ ನೋಡ್ತೇನೆ. ಸದ್ಯದ ಪರಿಸ್ಥಿತಿ ಮತ್ತೆ ಅದನ್ನು ಬೇರೆ ಏನು ಮತ್ತೆ ನೋಡುವ. ನಿನ್ನೆ ಎಲ್ಲ ಮೊನ್ನೆ ನನಗೆ ಒಂದು ಮಂಗಳೂರು ಮೂಡುಬಿದ್ರೆಯಲ್ಲಿ ಉದಯವಾಣಿಯವರೊಂದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಒಬ್ಬ ಪತ್ರಕರ್ತ ಮಿತ್ರರು ಹೋಗಿ ಇಲ್ಲಿ ಪಡುಮಾರ್ನಾಡಲ್ಲಿ ಒಂದು ಟೆಂಟ್ ಹಾಕಿ ಇದೇ ರೀತಿ ತರ್ಪಲ್ ಹಾಕಿ ಕೂತಿದ್ದಾರೆ ಅಂತ. ಮರುದಿವಸ ಬೆಳಿಗ್ಗೆ ಅಲ್ಲಿ ಹೋದೆ, ಹೋಗಿ ಪರಿಶೀಲಿಸಿದೆ. 20-22 ವರ್ಷದ ಮೊದಲು ಒಂದು 20-25 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ರು, ಯಾರು ಮನೆ ಕಟ್ಟಿ ಕೂರ್ಲಿಲ್ಲ. ಒಂದು 4 ಮನೆಯಲ್ಲಿ ಕೂತಿದ್ದಾರೆ. ಇವರು ಎಲ್ಲಿ ಅವರ ಹತ್ರ 2 ಎಕರೆ 3 ಎಕರೆ ಜಾಗ ಇದೆ. ಇವರು SC ಬಂಧುಗಳು 2 ಎಕರೆ 3 ಎಕರೆ ಇದೆ. ಅಲ್ಲಿ ಅದು ನಮ್ಮ ಅಣ್ಣ ತಮ್ಮಂದಿರಿಗೆ ಆಗುದಿಲ್ಲ ಅಂತ ಹೇಳಿ ಬಂದು ಸರ್ಕಾರಿ ಜಾಗದಲ್ಲಿ ಕೂತಿದ್ದಾರೆ, ಗುಡ್ಡೆಯಲ್ಲಿ ತರ್ಪಲ್ ಗಿರ್ಪಲ್ ಎಲ್ಲ ಹಾಕಿ ಕೂತಿದ್ದಾರೆ. ಅಂತದನ್ನು ನಾನು ಹೋಗಿ ನೋಡಿ ಅಲ್ಲಿ VA ಎಲ್ಲ ಕರ್ಕೊಂಡೆ ಹೋಗಿ ಇಮಿಡಿಯೇಟ್ಲಿ ತಹಶೀಲ್ದಾರ್ಗೆ ಹೇಳಿದ್ದೇನೆ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಯಾರಿಗೆ ನೀವು ಹಕ್ಕುಪತ್ರ ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡಿ, ಇವರಿಂದ ಅರ್ಜಿ ತೆಕ್ಕೊಂಡು ಇವರಿಗೆ ಕೂಡಲೇ ಅದನ್ನ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಆದೇಶ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಎಲ್ಲಿ ಪೆರ್ಮುದೆ ಪಂಚಾಯತಿನ ಕುತ್ತೆತ್ತೂರು ಬಾಜಾವ್ ಎಂಬಲ್ಲಿ ಇದೇ ರೀತಿ ನನಗೊಂದು ನಮ್ಮ ಒಬ್ಬರು ಮಾಹಿತಿ ಕೊಟ್ಟರು, 2 ಹೆಣ್ಣುಮಕ್ಕಳು ಮತ್ತೊಂದು ತಾಯಿ ತರ್ಪಲ್ ಹಾಕಿ ಕೂತಿದ್ದಾರೆ ಅಂತ. ಕೂಡಲೇ ಅಲ್ಲಿ ಭೇಟಿ ಕೊಟ್ಟೆ, 3 ತಿಂಗಳ ಮೊದಲು ಭೇಟಿ ಕೊಟ್ಟು ಇವತ್ತು ನಾನೇ ಬೇರೆ ಬೇರೆ ದಾನಿಗಳಿಂದ ದುಡ್ಡು ತೆಕೊಂಡು ಮನೆ ಕಟ್ತಾ ಇದ್ದೇನೆ, ಫಿನಿಶ್ ಆಗ್ತಾ ಅವರಿಗೆ ಮನೆ ಕಟ್ಟುವಂತ ಕೆಲಸ. ಸರ್, ಇವರ ಗತಿ ಏನು ಅಂತ ಹೇಳಿದ್ರೆ ಬಾತ್ರೂಮ್ ಗಳು ನಾವು ನೋಡ್ತಾ ಇದ್ದೇವೆ, ಅಂದ್ರೆ ಯಾವ ರೀತಿ ಇದೆ ತಾವು ನೋಡ್ಕೊಂಡು ಬಂದ್ರಿ, ಅಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಎಸ್, ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಕೆಲವು ನಿತಿನ್ ಏನಾಗ್ತದೆ ಅಂತ ಕೇಳಿದ್ರೆ, ಕೆಲವರು ಈ ಜನ ಕರ್ಕೊಂಡು ಬರ್ತಾರೆ, ಬಾಗಲಕೋಟೆಯಿಂದ ಬಿಜಾಪುರದಿಂದ ಎಲ್ಲೆಲ್ಲಿಂದ ಜನ ಕರ್ಕೊಂಡು ಬರ್ತಾರೆ, ಅವರಿಗೆ ಟೆಂಟ್ ಹಾಕಿ ಕೊಡ್ತಾರೆ. ಅವರ ಕೆಲಸ ಆದ ಮೇಲೆ ಅವರು ಮುಂದೆ ಹೋಗ್ತಾರೆ. ಈ ಟೆಂಟ್ ಅಲ್ಲೇ ಕೆಲವರು ಉಳಿತಾರೆ. ಅವರನ್ನು ಯಾರು ನೋಡುವವರಿಲ್ಲ, ಕೇಳುವವರಿಲ್ಲ. ಅವರು ಹಾಗೆ ಟೆಂಟ್ ಹಾಕಿ ಕೂತ್ಕೊಳ್ತಾರೆ. ಆ ಬಳಿಕ ಏನಾಗ್ತದೆ, ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಸಮಸ್ಯೆಗಳು ಪ್ರಾರಂಭ ಆದಾಗ ಈಗ ನಾನು ನಾಳೆವರೆಗೆ ಮನೆ ಕಟ್ಟಿ ಕೊಡ್ತೇನೆ ಅಂತ ಹೇಳಿಕೆ ಬರುವುದಿಲ್ಲ. ನಾನು ಮಾತಾಡೋದು ನನಗೆ ಆಗುದನ್ನು ಮಾತ್ರ ಮಾತಾಡ್ತೇನೆ. ಒಟ್ಟಾರೆ ನಾನು ರಾಜಕಾರಣಿ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಅವರಿಗೆ ಹೊಟ್ಟೆಗೆ ಏನು ಅಂತ ನಾನು ನಾಳೆ ಹೋಗಿ ನೋಡ್ತೇನೆ. ಅವರಿಗೆ ಖಂಡಿತವಾಗಿ ಬದುಕುವಂತ ಹಕ್ಕಿದೆ. ಆ ಬದುಕಲಿಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಏನಾಗಿದೆ, ಗಂಜಿ ಏನಾಗಿದೆ, ಅದನ್ನು ನಾಳೆ ನಾನು ಹೋಗಿ ನೋಡ್ತೇನೆ. ಇಲ್ಲದಿದ್ರೆ ವ್ಯವಸ್ಥೆ ಮಾಡ್ತೇನೆ. ಈಗಾಗಲೇ ನಾವು ಬೇರೆ ಜನರಿಗೆ ಒಂದು 200-300 ಜನರಿಗೆ ಊಟ ಕೊಡ್ತೇವೆ. ಈಗಾಗಲೇ ಹೇಳಿದ್ದೇನೆ. ಮಾತ್ರ ಕಟೀಲಿಂದ ಇರ್ಬೋದು, ಬಪ್ಪನಾಡ ದೇವಸ್ಥಾನದ ಇರ್ಬೋದು, ದೇವಸ್ಥಾನಗಳಿಂದ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಅವರಿಗೆ ನಾನು ಊಟ ಇಲ್ಲದಿದ್ರೆ ಊಟದ ವ್ಯವಸ್ಥೆ ಕೂಡಲೇ ಮಾಡ್ತೇನೆ. ಮತ್ತೆ ಅವರು ಹೇಗೆ ಯಾರು ಕೂರಿಸಿದ್ರು, ಅವರನ್ನು ಯಾರು ಬಾಡಿಗೆ ಆಗಿದೆ ಅದರ ಬಗ್ಗೆ ನಾನು ಕೂಡಲೇ ನಾಳೆ ಭಾನುವಾರ ಆದ್ದರಿಂದ ನಾನು ನಾಳೆ ಹೋಗ್ತೇನೆ. ಕೂಡಲೇ ನಾನು ತಹಶೀಲ್ದಾರ್ ಅಥವಾ ವಾರಯ್ಯನ್ನು ಕಳಿಸಿ ಅದನ್ನು ಕೂಡಲೇ ಅದರ ವಿವರಣೆ ಕೇಳ್ತೇನೆ. ಸರ್, ಮಾತನಾಡಿ ಸರ್. ಅಂದ್ರೆ ಗಂಭೀರವಾಗಿರುವಂತಹ ಸಮಸ್ಯೆ ಇದು ಇವತ್ತಿಗೆ ಮುಗಿಯುವಂತದ್ದು ಮಾತ್ರ ಅಲ್ಲ, ನೋಡುವಾಗ ಗೊತ್ತಾಗುತ್ತೆ ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ ಅವರು ಅನ್ನುವಂಥದ್ದು. ಈ ಒಂದು ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸ ಆಗ್ಲೇಬೇಕಾಗಿದೆ. ನಿಜವಾಗಿ ಅದನ್ನು ತೋರಿಸಿದಂತ ನಿಮ್ಮ ಚಾನಲ್ಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅಂತದನ್ನು ನೀವು ತೋರಿಸಿದಾಗ ಮಾತ್ರ ನಮಗೂ ಗೊತ್ತಾಗುತ್ತೆ, ಗಮನಕ್ಕೆ ತರುವುದಿಲ್ಲ. ನಿಜವಾಗ್ಲೂ ಕೂಡ ಅವರ ಒಂದು ಜೀವನ ಎಷ್ಟು ಕಷ್ಟದಲ್ಲಿ ಅವರು ಬದುಕ್ತಾ ಇದ್ದಾರೆ, ಯಾವ ರೀತಿ ಇದೆ ಅವರ ವ್ಯವಸ್ಥೆ ಅಂತ ನಾವು ನೋಡಿದ್ದೇವೆ. ಇದರ ಬಗ್ಗೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ಮಾಡ್ತೇವೆ. ಅಂಡ್ ಅದೇ ರೀತಿ ಉಮನಾಥ್ ಕೋಟ್ಯನವರು ಅವರ ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಸದ್ಯದ ಪರಿಸ್ಥಿತಿ ಮನುಷ್ಯ ಕಷ್ಟದಲ್ಲಿದ್ದಾನೆ, ಎಲ್ಲವೂ ಕೂಡ ಕಷ್ಟದಲ್ಲಿದೆ. ಅವರಿಗೆ ಮನೆ ಕಟ್ಟಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಆಗಲ್ಲ. ಗೊತ್ತಿಲ್ಲ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಾದ್ರೆ ಅವರಿಗೆ ಊಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅನ್ನುವಂತಹ ಒಂದು ಜವಾಬ್ದಾರಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಶಾಸಕರು. ಅಂಡ್ ಇನ್ನೊಬ್ರು ಕಾಲ್ ಇದ್ರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಎರ್ಮಳ್ಳಿಂದ ಸರ್, ಪಡುಬಿದ್ರಿ ಎರ್ಮಳ್. ಹೇಳಿ ಅಣ್ಣ. ಶುಕೂರ್ ಅಂತ. ಉಮನಾಥನ ನಮಸ್ಕಾರ. ನಮಸ್ಕಾರ. ಹೇಳಿ ಹೇಳಿ. ದಾಲಜಿ ಸರ್, ಯಾನಂಜಿ ವಾದ್ಯವೇನು ಮತ ಕೋಪಿನೇ ಸರ್. ವಾದ್ಯ ಅಂದು ವಾದ್ಯ ಮತ ಕೋಲ ಮತ ಕೋಪಿನೇ ಎಂದ ಪುದ ಶುಕೂರ್ ಬಂದು ಸರ್. ಈಗ ಮತ್ತೆ ದೇವಸ್ಥಾನದ ದೇವಾಲಯದ ಮತ ಪುರ ಹೋಂದಿಲ್ಲ ಎನರ್ಜಿ ಇಚ್ಚತ್ತೆ ಅಧ್ಯಯನ ಕಾಲದಿಂದಲೇ ಕೆಲಸ ಮಂತೊಂಬೈದಿ ನಾವು ಅಂತ ಎಂಕಲಿಗಿತ್ತು ದಾಲಜಿ ಸರ್ ಇತ್ತೆ ಎಂಕಲು ಇಲ್ಲಡೆ ಇಲ್ಲ ಎಂಕಲು ಅಂದನ್ನ ಮಸ್ತ್ ಜನ ನಮ್ಮ ಬತ್ತ ಮನವಿ ಕೊರಿಯರು, ಮಸ್ತ್ ಜನ ಮನವಿ ಕೊಡ್ತಾರೆ. ನಿಕ್ಲೆ ಕೊಂಚ 3-4 ತಿಂಗಳು ನಿಜವಾದ ನಿಕ್ಲೆ ಪಂಡ ದಾಲಜಿತ್ತೆ ಎಂಕಲು ಇಲ್ಲಡೆ ಇಲ್ಲ ಪಂಡ ಇಲ್ಲಾಡ್ದಲ್ಲ ಪಿದೆ ಬರಲ್ಲ ದಾಲಜಿದೆ ಎಂಕಲೆ ಅವತ್ತದ ಬೇಟ ಓಲ ಬೇಲೆತ್ತೆ ಎಂಕಲೆ ಅಂದ 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 ದಾದ ಪಂಡ ಇನಿ ನಂಕ ಮಾತೆರೆಗಳನ್ನ ಶುಕೂರ್ ನಂಕ ಲೋಕಗೂ ಬೈದಿ ನಂಚಿನ ಒಂಜಿ ಕಷ್ಟ ದೇವೇರು ಬೊಕ್ಕ ಪ್ರಕೃತಿ ನಂಕ ಕೊರ್ನಂಚಿನ ಒಂಜಿ ಶಿಕ್ಷೆ ಪಂಡ ಇತ್ತೆ ಇಲ್ಲಾಡು ಏನ ಪಪ್ಪ ತುಂಬಿತ್ತೆ ಪಪ್ಪ ಅವ್ರಿಗೆ ಕ್ಯಾನ್ಸರ್ ಅದು ತೀರ್ಪೋಯರು ಅಮ್ಮ ಆನೆ ತಗೊಂಡಿಲ್ಲ ಎರ್ಮಾಲ್ ಅಂದು ಸರ್. ಯಾನ ಸಂಬಂಧಪಟ್ಟ ನಿಕಲ್ನ ಶಾಸಕರ ಮತ ಪಾತಿರ್ವೆ ದಾಲ ಒಂಜಿ ಮುಂದೊರಡೆ ಎಂಕಲ್ ದಿನ ಹೋತ ಆತೆ ಇಡೀ ನಮ್ಮ ಸೀಸನ್ ಇತ್ತೆ ಎಂಕಲ್ನ ಅತ್ತೆ ನಮ್ಮ ವಾದ್ಯ ದಕ್ಕಲು ಬೋಲಗ ದಕ್ಕಲು ನೇಮ ದಕ್ಕಲು ನೇಮ ಕಟ್ಟು ನಕಲು ಕೋಲ ಕಟ್ಟು ನಕಲು ಅಕುಲು ಮಾತ ಪಾಪ ಇನಿ ಸಂಕಷ್ಟೋಡು ತಿಕ್ಕದೇರು ಮಾತ ಕಲಾವಿದರ್ಲಿ ಇನಿ ಸಂಕಷ್ಟೋಡು ಹಿಂಗ್ ಗೊತ್ತುಂಡು ಇನಿ ಬಾರಿ ಜನ ಆಂಡ ದಾದೆ ಗೊತ್ತುಂಡೆ ಎಂದು ದೇವೇರು ನಂಕೊಂಜಿ ಪರೀಕ್ಷೆ
ಯಾನು ಶಿಕ್ಷೆ ಅಂತ ಬಂದ್ಪುಜಿ ದೇವರ ಕೊರ್ತಿನ ಅಂಚಿನ ಪ್ರಕೃತಿ ನಂಗೆ ಕೊರ್ನಂಚಿನ ಒಂಜಿ ಪರೀಕ್ಷೆ ಈ ಪರೀಕ್ಷೆ ನಮ್ಮ ಖಂಡಿತ ನಮ್ಮ ಪಾಸ್ ಆವಡು ನಮ್ಮ ಬದುಕೋಡು ನಮ್ಮ ಬದುಕದು ತಚ್ಪೋಡು ಅಂಚಾದ ನಿಖಲ ಕಷ್ಟದ ಎಂಕ ಅರ್ಥ ಆಪುಂಡು ದಯಬಂಡ ಏತ್ ಬಂಗಣಿ ಯಾನ್ಲ ಒಂಜಿ ಪೊರ್ತದ ಗಂಜಿ ಉಂಡುದು ಬಾರಿ ಬಂಗೋಡು ಬಡವ ಪಂಡದ ಗೊತ್ತು ನನಗೆಲ್ಲ ಕಲ್ಪೋಡುದು ಖಂಡಿತ 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 ಐತೆ ಕೆಲವು ಸರ್ತಿ ಎಂಡೋಮೆಂಟ್ ದ ಕೆಲವು ದೇವಸ್ಥಾನಗಳಿಗೆ ಮತ್ತೆ ಪೋಪನ ಹಾಕ್ಲೆ ಕಂಡ ನಮ್ಮ ಸಂಬಳ ಕೊರಪಾಯ ಆಪುಂಡು ಸರ್ಕಾರ ಅಂದ ಅತ್ತೆ ಅವ ಎಂಡೋಮೆಂಟ್ ದ ದೇವಸ್ಥಾನ ಪರ್ಮನೆಂಟ್ ಇಪ್ಪನ ಕೊರಪಾಯ ಆಪುಂಡು ಆಂಡಲ ನೆತ್ತ ಬಗ್ಗೆ ಯಾನು ಕೋಟ ಶ್ರೀನಿವಾಸ ಪೂಜಾರ ಅಡ್ರಾಡ್ ರೌಂಡ್ ಪಾತೇರಿ ಪಾಪ ಆರ್ಲ ಚರ್ಚೆ ಮಲ್ಪೆ ಮುಖ್ಯಮಂತ್ರಿ ಅಂತ ಬಂತೀರಿ ಅಂಡ ಎಂಕುಲು ತಂದಿಕ್ಲಿ ಪನ್ನಂಡ ಕೊರ್ಪಾಂದ ಬಂಡ ಕೊರಡು ಖಂಡಿತವಾದ್ಲೇ ಎಂಕ್ ಹೆಂಚಿನ ಮಲ್ಪೆರ ಸಾಧ್ಯ ಉಂಟು ಕಿಟ್ಟದ ವ್ಯವಸ್ಥೆ ವ್ಯವಸ್ಥೆ ಬರೆ ಉಂಡೆ ಅರ್ನ ಬುಧರ್ ಬರೆ ಉಂಡೆ ಖಂಡಿತವಾದ ಅಂತ ಶಾಸಕರ ಶಿಕ್ಕುರು ಪಂದಿಗೆ ಬರತ್ತೆ ಪಾತಿರ್ವೆ ಇರ್ನ ಶಾಸಕರ ಲಾಲಾಜ್ ಮೆಂಡನತೆ ಶಾಸಕರೇ ಗುರ್ತೇನೆ ಸರ್ ಅಂದ ಪಾತಿರ್ವೇನು ದಯಪಂಡ ಆರ್ಲ ಇಂಕ್ಲನೆ ಆತ್ಮೀಯರೇ ಅರ್ಡ ಪಾತಿರ್ವೆ ಇದಕ್ಕೆ ವ್ಯವಸ್ಥೆ ಬಂದ್ಪೇರೆ ಪನ್ಪೆ ಓಕೆ ಓಕೆ ಸರ್ ಶಾಸಕರ ಬಂದ್ರೆ ಎಸ್ ಈ ಒಂದು ಕಿಟ್ಟದ ಒಂದು ಸಮಸ್ಯೆ ಅದನ್ನು ನಾವೇನು ಬಗೆಹರಿಸಿನ ಬೇಲ ಮನ್ಪೇರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಅನೇಕ ಜನರು ಇದೇ ಹೇಳ್ತಾ ಇದ್ದಾರೆ ಸರ್ ಒಂದು ಸೀಸನ್ ಇದೆ ಸೀಸನ್ ಅಲ್ಲಿ ನಮ್ಮ ಕೆಲಸ ಕಾರ್ಯಗಳು ಈ ವಾದ್ಯ ಅಥವಾ ಯಕ್ಷಗಾನ ಇನ್ನಿತರ ಕೋಲ ನರ್ತನಗಳು ಆದ್ರೆ ಈಗ ಎಲ್ರಿಗೂ ಕೂಡ ರಜೆ ಇದೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮುಂದೆ ಅವರ ಜೀವನ ಏನೋ ಅವರ ಕತೆ ಏನೋ ಸೀಸನ್ ಅನ್ನುವಂತಹ ಒಂದು ಜೀವನ ಮೊನ್ನೆ ಕೂಡ ಕೋಟ ಶ್ರೀನಿವಾಸ ಪೂಜಾರವರು ಬಂದಾಗ್ಲೂ ಕೂಡ ಅನೇಕ ಕರೆಗಳು ಬರ್ತಾ ಇತ್ತು ಏನ್ ಕತೆ ಏನ್ ಅನ್ನುವಂತ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ನೋಡಿ ನಿತಿನ್ ಈಗ ಒಂದು ಮದುವೆ ಇಲ್ಲ ಅಂತ ಹೇಳಿ ಎಷ್ಟು ಜನರಿಗೆ ತೊಂದರೆ ಆಯ್ತು ಕ್ಯಾಟರಿಂಗ್ ನವರಿಗೆ ತೊಂದರೆ ಆಯ್ತು ಚಪ್ಪರದವರಿಗೆ ತೊಂದರೆ ಆಯ್ತು ಡೆಕೋರೇಷನ್ ಅವರಿಗೆ ತೊಂದರೆ ಆಯ್ತು ಎಲ್ಲರಿಗೆ ತೊಂದರೆ ಆಯ್ತು ಓಲಗದವರಿಗೆ ತೊಂದರೆ ಆಯ್ತು ಚಂಡೆ ಅವರಿಗೆ ತೊಂದರೆ ಒಂದಕ್ಕೊಂದು ಸಂಬಂಧ ಮನುಷ್ಯ ಸಂಬಂಧ ಹೇಗಿದೆ ಅದೇ ರೀತಿಯಲ್ಲಿ ಅದಕ್ಕೂ ಸಂಬಂಧಗಳು ಕೂಡಿಕೊಂಡು ಹೋಗ್ತವೆ ಇವತ್ತು ನಾಟಕ ಕಲಾವಿದರು ಹಲವಾರು ತಂಡಗಳಿವೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ತಂಡಗಳು ಈ ತಂಡಗಳು ಅದನ್ನೇ ನಂಬಿ ಬದುಕುತ್ತಿದ್ದಾವೆ ಯಾಕೆಂತ ಹೇಳಿದ್ರೆ ನಮಗೆ ಇಷ್ಟು ಕಾರ್ಯಕ್ರಮಗಳು ಬುಕ್ ಆಗಿದ್ದೇವೆ ಅಂತ ಈಗ ಯಾವುದೂ ಇಲ್ಲ ಇವತ್ತು ಯಕ್ಷಗಾನ ಕಲಾವಿದರು ಈ ದೊಡ್ಡ ದೊಡ್ಡ ದೇವಸ್ಥಾನದ ಎಂಡೋಮೆಂಟ್ ನಡೆಯುವಂತದ್ದಕ್ಕೆ ಸಂಬಳ ಕೊಡಬಹುದು ಉಳಿದಂತೆ ಓಲಗದವರು ನರ್ತನದವರು ಬೇರೆ ಬೇರೆ ಈ ಪೂಜಾರಿಗಳು ಇವರೆಲ್ಲ ಪಾಪ ನಂಬಿ ಬದುಕುವವರು ಇದನ್ನೇ ನಂಬಿ ಬದುಕುವ ಅದರಲ್ಲೂ ಕೂಡ ಈ ಒಂದು ಸೀಸನ್ ಅನ್ನುವಂತಲ್ವಾ 3-4 ತಿಂಗಳು ಏನು ಅಂತ ಬಹುಶಃ ಅದೇ ನಾನು ಹೇಳಿದಲ್ಲ ನಾನು ಇಷ್ಟೇ ಹೇಳಬಲ್ಲೆ ದೇವರು ನಮಗೆ ಏನೋ ಒಂದು ಪರೀಕ್ಷೆಯನ್ನು ಇಟ್ಟಿದ್ದಾರೆ ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗುವಂತದ್ದು ನಮ್ಮ ಪಾಸ್ ಆಗ್ಲೇಬೇಕು ನಾವು ಯಾವ ಕಾರಣಕ್ಕೂ ನಾವು ಹತಾಶರಾಗಬಾರ್ದು ನನಗೆ ಕಷ್ಟ ಬಂದಿದೆ ಅಂತ ನಾವೇನು ನಮ್ಮ ಪ್ರಾಣವನ್ನ ತಗೊಳ್ಬಾರ್ದು ನಮ್ಮ ಜೀವಕ್ಕೆ ಅಪಾಯ ತರಬಾರ್ದು ನಾವು ಏನು ಮಾಡಬಾರ್ದು ಯಾಕೆ ನಾವು ಬದುಕಿ ತೋರಿಸಬೇಕು ಅಂತ ಹೇಳುದು ನಾನು ನೋಡಿ ಹಿಂದಿನ ಕಾಲದಲ್ಲಿ ನಾನು ಹಾಗೆ ಹೇಳಿದೆ ಕೃಷಿ ಬದುಕಲ್ಲಿ ನಮ್ಮ ಹಿರಿಯರು ಬದುಕುವಾಗ ಆಟಿ ತಿಂಗಳು ಅಂತ ಬರ್ತಾ ಇತ್ತು ಎಲ್ಲ ಕೃಷಿ ಕೆಲಸಗಳು ಮುಗಿದು ಆಟಿ ತಿಂಗಳಲ್ಲಿ ಕೆಲಸವೇ ಇಲ್ಲ ಆದ್ರೆ ಊಟ ಮಾಡ್ಬೇಕಲ್ಲ ಹೇಗೆ ಊಟ ಮಾಡೋದು ನೀವು ನಂಬೋದಿಲ್ಲ ನಾನು ನನ್ನ ನೆನಪನ್ನು ಹೇಳುವಂತದ್ದು ನನ್ನ ತಂದೆ ತಾಯಿಗಳು ಅಕ್ಕಿ ತರಲಿಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕೆ ಕೆಲಸವೇ ಇಲ್ಲ ಆಚೆ ಈಚೆ ನೋಡಿ ಏನು ಇವತ್ತಿನವರ ಈಗಿನ ಕಾಲದಲ್ಲೆಲ್ಲ ಜನ ಏನು ಸ್ವಲ್ಪ ಲಾಸ್ ಆಯ್ತು ಅದಾಯ್ತು ಇದಾಯ್ತು ಮಕ್ಕಳನ್ನು ಬಾವಿ ಇದಕ್ಕೆ ನದಿಗೆ ಬಿಸಾಡಿದ್ರು ನಾವು ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿದ್ರು ಆಗ ನಮ್ಮ ತಂದೆ ತಾಯಿಗಳು ನಮ್ಮ ಹಿರಿಯರು ಅದನ್ನು ಮಾಡಲಿಲ್ಲ ಆಚೆ ಈಚೆ ನೋಡುವಾಗ ಏನೋ ಒಂದು ನಮಗೆ ಮೈದಾನ ಇದರಲ್ಲಿ ಗುಡ್ಡೆಯಲ್ಲಿ ಅಥವಾ ಒಂದು ಹಲಸಿನ ಮರ ಸಿಗ್ತದೆ ಅದನ್ನು ತಂದ್ರು ಹಲಸಿನ ಹಣ್ಣನ್ನು ತೆಗೆದು ಮಕ್ಕಳಿಗೆ ಕೊಟ್ಟರು ಬಟ್ಟಲಲ್ಲಿ ಹಾಕಿ ಇದೇ ಊಟ ನಮಗೆ ಆಮೇಲೆ ಅದನ್ನು ಉಳಿದ ಇಲ್ಲ ಅದು ಕಾಯಿ ಇದೆ ಅದನ್ನು ಪದಾರ್ಥ ಮಾಡಿ ಬಟ್ಟಲಲ್ಲಿ ಹಾಕಿ ಏನು ಗುಜ್ಜೆ ಅದರ ಪದಾರ್ಥವನ್ನೇ ಕೊಟ್ಟರು ಇದೇ ನಮಗೆ ಇವತ್ತು ಊಟ ಇಲ್ಲ ಏನೋ ಕಂಡೆ ಅದು ಇದು ಗೆಡ್ಡೆ ಗೆಣಸನ್ನ ತೆಗೆದುಕೊಟ್ರು ಅದೇ ನಮಗೆ ಯಾವತ್ತು ಊಟ ಆಗಿತ್ತು ಆದ್ರೆ ನಮ್ಮ ಹಿರಿಯರು ಯಾವತ್ತು ಆತ್ಮಹತ್ಯೆ ಅಥವಾ ಕಷ್ಟಕ್ಕೆ ನಾವು ಸೋತೆವು ಅಂತ ಹೇಳಿಕೊಂಡು ಪರಿಹಾರ ಆಗ್ಲಿಲ್ಲ ಬದುಕಿ ತೋರಿಸಿದ್ದಾರೆ ಇವತ್ತು ನಮಗೂ ಅದೇ ಪರೀಕ್ಷೆ ಬಂದಿದೆ ನಾವು ಬದುಕಿ ತೋರಿಸಬೇಕು ಅಂತ ನಾನೆಲ್ಲ ನನ್ನ ಈ ಒಂದು ನಮ್ಮ ಕುಡ್ಲವನ್ನು ನೋಡುವವರಿಗೆ ಹೇಳುವಂತದ್ದು ಬದುಕಿ ತೋರಿಸಬೇಕು ಅಷ್ಟು ನಾವು ಮಾಡಿದ್ರೆ ಖಂಡಿತವಾಗಿ ನರೇಂದ್ರ ಮೋದಿ ಅವರು ನಮ್ಮ ಹಿಂದೆ ಇದ್ದಾರೆ ಮಾನ್ಯ ಯಡಿಯೂರಪ್ಪನವರು ನಮ್ಮ ಹಿಂದೆ ಇದ್ದಾರೆ ಬದುಕಿ ತೋರಿಸುವ ಕೆಲಸ ನಾವು ಮಾಡಿ ಧೈರ್ಯದಿಂದೇರಿ ನಾವು 3 ತಿಂಗಳು ನಮಗೆ ಇಲ್ಲ ಹೌದು ಖಂಡಿತ ಆದ್ರೂ ನಾವು ಬದುಕಬೇಕು ಬದುಕಿ ತೋರಿಸಬೇಕು ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ರೈಟ್ ಸರ್ ಅದ್ಭುತವಾಗಿರುವಂತಹ ಮಾತುಗಳು ನಿಜವಾಗ್ಲೂ ಕೂಡ ಈ ಸಂದರ್ಭಗಳಲ್ಲಿ ನಮ್ಮ ಮುಂದಿರುವಂತಹ ಚಾಲೆಂಜ್ ನಮ್ಮ ಮುಂದಿರುವಂತಹ ಸವಾಲು ಅಂತ ಹೇಳಿದ್ರೆ ಎಸ್ ನಾವು ಬದುಕಿ ತೋರಿಸಬೇಕು ಅನ್ನೋದು ಕಷ್ಟದ ದಿನಗಳು ಉಮ್ಮನಾಥ್ ಕೋಟಿನವರು ಹೇಳಿದ್ರು ಯಾವ ರೀತಿ ಅವರು ಬೆಳೆದು ಬಂದ್ರು ಯಾವ ರೀತಿ ಅವರ ಕಷ್ಟದ ದಿನಗಳು ಇತ್ತು ಅನ್ನುವಂಥದ್ದು ಈ ಸಂದರ್ಭ ನಮಗೊಂದು ಪರೀಕ್ಷೆ ಬಂದಿದೆ ಇದು ಶಿಕ್ಷೆ ಅಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರೆ ಬದುಕಿ ತೋರಿಸಬೇಕು ಈ ಪರೀಕ್ಷೆಯಲ್ಲಿ ಇದು ನಮಗೆ ಸಿಗುವಂತಹ ಜಯ ಅನ್ನುವಂಥ ಅದ್ಭುತವಾಗಿರುವಂತಹ ಮಾತುಗಳು ಎಸ್ ಸರ್ ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಮೂಡುಬಿದಿರೆಯಿಂದ ಅಲಂಕಾರದಿಂದ ಭರತ್ ಮಾತಾಡುದು ಶಾಸಕರ ಹತ್ರ ಮಾತಾಡ್ಲಿ ಹೇಳಿ ಅಣ್ಣ ಹೇಳಿ ಭರತಣ್ಣ ನಮಸ್ತೆ ಸರ್ ನಮಸ್ಕಾರ ಒಂದು ಅಲಂಕಾರದ್ದು ಭರತ್ ಮಾತಾಡ ಸರ್ ಇರ್ನ ಬೇಲೆ ಬಾರಿ ಖುಷಿ ಇಟ್ಟು ಬೇಲೆ ಒಂದುಂಡು ಮಾತ ಬೇಲೆ ಒಂದುಂಡು ಇರ್ನ ಮುಖಾಂತರ ಒಂಜಿ ರಿಕ್ವೆಸ್ಟ್ ದಾದ ಬಂಡ ಮೂಲ ಅಲಂಗಾರ ಒಂಜಿ 35 ಇಲ್ಲುಂಡು ಪೂರ ಲೇಬರ್ ಗ್ಲಾಸ್ ದಾಖಲು ಬಂಡ ಕಾಂಕ್ರೀಟ್ ದ ಬೆಲೆ ಬೋಪನು ಗುಯಲ್ ದ ರಿಂಗ್ ದ ಬೆಲೆ ಬೋಪಿನು
ಬೊಕ್ಕ ಏರ್ನ ಬೀಜ ಫ್ಯಾಕ್ಟ್ರಿ ಹೋಗ್ತೀನಿ ಅಕಲ್ನ ಉಪ್ಪುನು ಅಗ್ಲೆ ಮರಳಿ ದಿಂಚಿ ದಾಲ ಬೇಲೆ ಇದ್ದದೆ ಸರ್ ಒಂಜಿ ದಾಲ ಕಿತ್ತು ಮಿನಿ ಕೊರ್ರೆ ಆವ ಸರ್ ಕೊರ್ತ ಒಂಜಿ ವೇಳೆ ಅಕ್ಲೆಗೆ ತಿಗಿಜಿದ ಕೂಡ್ಲೆ ಅನ್ನತೆ ವ್ಯವಸ್ಥೆ ಮಲ್ಪನ್ನ ಸೋಮವಾರ ಹಂಗಾರೆ ಸೋಮವಾರ ಜನ ಹಂಗಾರೆ ಯಾನ್ ಮೂಲೆ ಲೋಕಲ್ ದೈನೆ ನಮ್ಮನ ವಾರ್ಡ್ ನಂಬರ್ 3 ಮೂಲು ಅಂದ ಗಣ್ಣು ನಕಲ ವಾರ್ಡೆ ಗಣ್ಣು ನಕಲನ ಗಣ್ಣು ನಕಲ ಐತ ಇಂಚಿದ ವಾರ್ಡ್ ಓಕೆ ವಾರ್ಡ್ ನಂಬರ್ 3 ಹಲೋ 3 ನಂಬರ್ ವಾರ್ಡ್ ಮೂಜಿ ನಂಬರ್ ಸರಿ ಸುತ್ತಮುತ್ತ ಪೂರ ಸಿಗುದುಂಡು ನಮ್ಮನ ಈ ವಾರ್ಡ್ ಕೊರ್ತ ಅಲಂಗಾರದ ಕೊರ್ತ ಸುಮಾರು ಕೊರ್ತ ಕಿಟ್ಟು ನನ್ನ ಬಾಕಿತ್ತನ್ನ ಖಂಡಿತ ಬದಲು ಎಲ್ಲ ತೆಲ್ಲಂಜಿ ಬರೆ ಉಂಡೆ ಅನ್ ಕೊರ್ಪೆ ಅಂದು ಮೂಲೊಂಜಿ ನಮ್ಮ ನಡುಟ ಒಂಜಿ 35 ಇಲ್ಲುಂಡು ಸರಿ ಲೇಬರ್ ಕ್ಲಾಸ್ ಲೆಪ್ಪುನು ರೈಟ್ ಸರ್ ಥ್ಯಾಂಕ್ ಯು ಓಕೆ ರೈಟ್ ಸರ್ ಥ್ಯಾಂಕ್ ಯು ಎಸ್ ಸರ್ ಕುಡಂಜಿ ಕಮೆಂಟ್ ಬರೋದುಂಡು ಆಶಾ ಕಾರ್ಯಕರ್ತರ ಮಿತ್ತು ಮಸ್ತ್ ಹಲ್ಲೆ ಆವೊಂದುಂಡು ನೆತ್ತ ಬಗ್ಗೆ ದಾದ ಪನ್ಪರ ಕಾನೂನು ಕ್ರಮ ದೆತ್ತು ನಂಚಿನ ಬೇಲೆ ಆವೋಡು ಪನ್ಪರಂಚಿನ ಬಾರಿ ಮಲ್ಲ ಪಾತ್ರಕ್ಕೆ ಏನೊಂದು 4 ಜನ ಒಂದುವೇ ಕಮೆಂಟ್ ಮಾಡ್ತಂದ್ರೆ ರೆಕಾರ್ಡ್ ತಗೊಂಡಿಲ್ಲ ಆಶಾ ಕಾರ್ಯಕರ್ತರು ನಾನು ಹೇಳಿದೆ ಕಣ್ಣಿಗೆ ಕಾಣುವಂತ ದೇವರು ನಮ್ಮ ನಿಜವಾಗಿ ನಾನು ಹೇಳ್ಬೇಕಂದ್ರೆ ಈ ದೇಶ ಹೆಣ್ಮಕ್ಳಿಗೆ ಯಾವ ಸ್ಥಾನ ಕೊಟ್ಟಿದೆ ಹಲ್ಲೆ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಆದ್ರೆ ಅವರ ಮೇಲೆ ಆಕ್ರಮಣ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸಗಳು ಆಗ್ತಾ ಇಲ್ಲ ಇದು ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲಗಳು ಭಯ ಆತಂಕ ಎಲ್ಲವೂ ಕೂಡ ಖಂಡಿತ ಖಂಡಾತುಂಡವಾಗಿ ಹೇಳ್ತೇನೆ ಯಾರ ಮೇಲೆಯೂ ನಮ್ಮ ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ಬರುವಂತ ನಮ್ಮ ಮನೆಗೆ ಬರುವಂತವರ ಮೇಲೆ ಯಾರು ಹಲ್ಲೆ ಮಾಡಿದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ನನ್ನ ಕ್ಷೇತ್ರದಲ್ಲಿ ಆದ್ರೆ ನಾನು ಕೂಡಲೇ ಅದರ ಬಗ್ಗೆ ಗಮನ ಹರಿಸಿ ಕ್ರಮ ತೆಗೊಳ್ಳುವಂತ ಅವರ ಮೇಲೆ ಕೇಸ್ ಫೈಲ್ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ ಓಕೆ ರೈಟ್ ಸರ್ ಇದು ಆಗ್ಲೇಬೇಕು ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ ಯಾವ ರೀತಿ ಅವರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಅನ್ನುವಂಥದ್ದು ದೊಡ್ಡ ಗೊಂದಲದ ಆತಂಕದ ವಾತಾವರಣ ಯಾರೊಬ್ರು ಕೂಡ ಅವರ ಸವಾಲಿಗೆ ಅವರಿಗೆ ಹೆಗಲಿಗೆ ಕೊಡುವಂತಹ ಒಂದು ಸಪೋರ್ಟ್ ಕೊಡುವಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅದರಲ್ಲೂ ಕೂಡ ಇನ್ನೊಂದು ಕಮೆಂಟ್ ಇದೆ ಸರ್ ಯಾವ ರೀತಿ ಅಂತ ಹೇಳಿದ್ರೆ ಸರ್ ನಮಸ್ತೆ APL ಕಾರ್ಡ್ ದಕ್ಲೆಗ್ ಅರಿತಿಕ್ಕೊಂಡು ಪನ್ಪರ ಅಂಡ ಎಂಕುಲು ರೇಷನ್ಗೆ ಪೋಂಡ ಅಲ್ಪ ಕಾಸ್ಕೇನು ವೇರು ಎನ್ನ ಒಂಜಿ ರಿಕ್ವೆಸ್ಟ್ ಇರಡ ಇತ್ತಂಡ ಪರಿಸ್ಥಿತಿ APL BPL ಕಾರ್ಡ್ ಪಂದು ತೂವಂದೆ ಮಾತ್ರೆಗ್ಲೆ ಹೆಲ್ಪ್ ಮಲ್ಪೋಡು ಅಂಡ್ ಪೋಯಿನಕ್ಲೆಗ್ ಕಾಸ್ಕೇನು ವೇರು ಪನ್ಪರಂಚಿನ ವಿಷಯ ಜಯರಾಮ್ ಕರ್ಕೇರ ಅಡ್ಡೂರ್ದಾರ್ APL ಕಾರ್ಡ್ ನವರು ಒಂದು ಪ್ರತಿ ಕೆಜಿಗೆ 15 ರೂಪಾಯಿ ಕೊಡ್ಲೇಬೇಕು APL ಕಾರ್ಡ್ ನವರು 15 ರೂಪಾಯಿಗೆ ಅಕ್ಕಿ ಸಿಗ್ತದೆ ಇಲ್ಲಂದ್ರೆ ಅಂಗಡಿಯಲ್ಲಿ ನಿಮಗೆ 35ರಿಂದ 36 ರೂಪಾಯಿ ಅಕ್ಕಿಗೆ 15 ರೂಪಾಯಿ ಕೊಟ್ಟು ಕೆಜಿಗೆ ತಗೊಳ್ಳೇಬೇಕು BPL ಕಾರ್ಡ್ ನವರು ಅಂತ ಹೇಳಿದ್ರೆ ಅದು ಮೊದಲೇ ಆದಂತ ವ್ಯವಸ್ಥೆ ಯಾವಾಗ ಮೊದಲು ಹಿಂದೆ ಆದಂತ ವ್ಯವಸ್ಥೆಗಳು ಯಾರಿಗೆ APL ಅಥವಾ ಯಾರಿಗೆ BPL ಅಂತ ಹಿಂದೆ ಸರ್ವೆ ಮಾಡಿ ಕೊಟ್ಟಂತದ್ದು ಆದ್ದರಿಂದ APL ಕಾರ್ಡ್ ನವರು 15 ರೂಪಾಯಿ ಕೊಡುವಂತದ್ದು ಅದು ಧರ್ಮಕ್ಕೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಬರಲ್ಲ ಯಾಕೆಂತ ಹೇಳಿದ್ರೆ ಅದು ಯಾವ ರೀತಿಯ ವ್ಯವಸ್ಥೆ ಆಗಿದೆ ಆ ರೀತಿಯಲ್ಲಿ ಬರ್ತಾ ಇದೆ ಎಸ್ ಸರ್ ಇದು APL ಮತ್ತು BPL ಕಾರ್ಡ್ ನ ಒಂದು ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಓಕೆ ಅಣ್ಣ ಗ್ಯಾರೇಜ್ ದಕ್ಕಲು ದಾಲ ಬೇಲೆ ಮನ್ಪುಲೆಕ್ಕ ಮನ್ಪೋಲಿಯಾ ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಕಮೆಂಟ್ಗಳು ಬರ್ತಾ ಇದೆ ಅಂದ್ರೆ ಪ್ರಶ್ನೆಗಳು ಕೇಳಬೇಕು ಕೆಲವರಿಗೆ ಕರೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಕೃಷಿಗೆ ಸಂಬಂಧಪಟ್ಟದ್ದು ಮತ್ತು ನಮಗೆ ದಿನದ ನಮ್ಮ ವ್ಯವಹಾರಗಳಿಗೆ ನಮ್ಮ ದಿನದ ಬದುಕಿಗೆ ಬೇಕಾದಂತದ್ದಕ್ಕೆ ಮಾತ್ರ ಇವತ್ತು ಫ್ರೀ ಆಗಿ ಬಿಟ್ಟಿದ್ದಾರೆ ಅಕ್ಕಿ ತರುವಂತದ್ದಿರ್ಬೋದು ತರಕಾರಿ ತರುವಂತದ್ದಿರ್ಬೋದು ಮತ್ತೆ ಕೃಷಿ ಭತ್ತ ಕೊಯ್ಯುವಂತದ್ದು ಭತ್ತ ಅದಿಲ್ಲದ್ರೆ ಹಾಳಾಗಿ ಹೋಗ್ತದೆ ಅಂತದ್ದು ಬಿಟ್ರೆ ಬೇರೆ ಯಾವುದಕ್ಕೂ ಸರ್ಕಾರ ಅನುಮತಿ ಕೊಡ್ಲಿಲ್ಲ ಆದ್ದರಿಂದ ಗ್ಯಾರೇಜಿನವರು ಇರ್ಬೋದು ರಿಕ್ಷಾದವರು ಇರ್ಬೋದು ಟ್ಯಾಕ್ಸಿ ಅವರು ಇರ್ಬೋದು ಕೂಲಿಯವರು ಇರ್ಬೋದು ದಯವಿಟ್ಟು ತಾವು ಮನೆಯೊಳಗೆ ಕೂತ್ಕೊಂಡು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವ ಕೆಲಸ ಮಾಡಿ ನಿಮಗೆ ಯಾವುದಕ್ಕಾದ್ರೂ ತೊಂದರೆ ಇದ್ರೆ ದಯವಿಟ್ಟು ನಮಗೆ ಜಿಲ್ಲಾಡಳಿತಕ್ಕೆ ಅಥವಾ ನಮಗೆ ತಿಳಿಸಿ ಅದನ್ನು ತಂದುಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಯಾವ ಕಾರಣಕ್ಕೂ ನಿಮ್ಮ ಕುಟುಂಬವನ್ನು ಬಿಟ್ಟು ಹೊರಗೆ ಬರಬೇಡಿ ಅಂತ ನನ್ನ ಹೇಳಿಕೆ ಎಸ್ ಸರ್ ಇನ್ನೊಂದು ಕಡೆ ತಮ್ಮ ಕ್ಷೇತ್ರದಲ್ಲಿ ಪವಿತ್ರ ದೇವಾಲಯಗಳು ಕಟೀಲು ಕ್ಷೇತ್ರ ಬರುತ್ತೆ ಬಪ್ಪನಾಡು ಕ್ಷೇತ್ರ ಬರುತ್ತೆ ಈ ಕ್ಷೇತ್ರದಿಂದ ಅನ್ನದಾಸೋಹ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬೇಕಿತ್ತು ಅಂದ್ರೆ ಅನೇಕ ಜನರು ಹೇಳ್ತಾ ಇದ್ದಾರೆ ಎಸ್ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಎಲ್ಲವೂ ಕೂಡ ದಾನ ಮಾಡ್ತಾ ಇದೆ ಕ್ಷೇತ್ರದಿಂದ ಅನ್ನದಾಸೋಹ ಆಗ್ತಾ ಇದೆ ಆಗುತ್ತೆ ಅನ್ನುವಂತ ಮಾತುಗಳು ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಎಸ್ ಸರ್ ಇಲ್ಲ ನಾವು ಯಾರಿಗೆ ಹೇಳ್ತೇವೆ ಅವರಿಗೆ ಖಂಡಿತ ಕೊಡ್ತಾರೆ ಕಟೀಲಿಂದಲೂ ಕೊಡ್ತಾರೆ ಬಪ್ಪನಾಡಿನಿಂದ ನಿರಂತರವಾಗಿ ಲಿಂಗಪ್ಪಯ್ಯ ಕಾಡಿಗೆ ನಾವು ಕೊಡ್ತಾ ಇದ್ದೇವೆ ಬಪ್ಪನಾಡಿನಿಂದ ಯಾವ ರೀತಿ ಹೋಗುತ್ತೆ ಸರ್ ಯಾವ ರೀತಿ ಅಡಿಗೆ ಮಾಡಿ ನಮ್ಮ ಕಾರ್ಯಕರ್ತರು ಕೊಂಡೋಗಿ ಲಿಂಗಪ್ಪಯ್ಯ ಕಾಡಲ್ಲಿ ನಿಮಗೆ ಗೊತ್ತಿರಬಹುದು ಅಡಿಗೆ ಮಾಡಿ ಹೌದು ದೇವಸ್ಥಾನದಲ್ಲಿ ಅಡಿಗೆ ಮಾಡಿಸಿ ಜನ ಎಷ್ಟು ಅಡಿಗೆ ಮಾಡಿಸಿ ಲಿಂಗಪ್ಪಯ್ಯ ಕಾಡ್ ಅಂತ ಗೊತ್ತಿರಬಹುದು KS ರಾವ್ ನಗರ ಅಂತ ಅಲ್ಲಿ ರೇಷನ್ ಇಲ್ಲದೆ ಅಥವಾ ಮನೆ ಇಲ್ಲದೆ ಬಾಡಿಗೆಗಿರುವವರು ಮನೆಯಲ್ಲಿ ಬಾಡಿಗೆಗಿರುವಂತವರು ಎಷ್ಟೋ ಜನ ಇದ್ದಾರೆ ಸ್ಲಮ್ ಅದು ಅಲ್ಲಿಯೇ ಸಾಧಾರಣ ಒಂದು 300-325 ಮಂದಿಗೆ ನಿರಂತರವಾಗಿ ಊಟವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಿದ್ದೆವು ಬಪ್ಪನಾಡ್ ದೇವಸ್ಥಾನದಿಂದ ಅದೇ ರೀತಿಯಲ್ಲಿ ವೆಂಕಟರಮಣ ದೇವಸ್ಥಾನದಿಂದ
ವೆಂಕಟರಮಣ ದೇವಸ್ಥಾನ ಅದು ಎಂಡೋಮೆಂಟ್ ಆದ್ರೂ ಅಲ್ಲಿಂದ ನಿರಂತರ ಈಗಲೂ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕಟೀಲಿಂದ ಎಲ್ಲಿಗೆ ಬೇಕು ಅಲ್ಲಿಗೆ ಕೆಲವು ಸಾಮಗ್ರಿಗಳನ್ನು ನಾವು ಸಾಗಿಸ್ತೇವೆ. ಎಲ್ಲಿಗೆ ಬೇಕು ಊಟದ ವ್ಯವಸ್ಥೆಗೆ ಅಕ್ಕಿ ಅದು ಇದು ನಮ್ಮ ಎಂಡೋಮೆಂಟ್ ಎಸಿಗೆ ಹೇಳಿ, ಅಥವಾ ಊಟ ಯಾರಿಗೆ ಬೇಕು ಅಲ್ಲಿಗೆ ಕೊಡುವಂತ ಕೆಲಸಗಳು ಆಗ್ತವೆ. ಕೆಲಸಗಳು ಆಗ್ತಾ ಇದೆ. ರೈಟ್ ರೈಟ್. ಅನೇಕ ಪ್ರಶ್ನೆಗಳಿತ್ತು, ಹೇಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರೆ ಸಂಘ ಸಂಸ್ಥೆಗಳು ಅನೇಕ ದಾನಿಗಳು ದೇಣಿಗಳು ಕೊಡುವಂತ ನಾವು ನೋಡ್ತಾ ಇದ್ದೇವೆ. ಇನ್ನೊಬ್ರು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆ ಸರ್? ವಾದಿರಾಜ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಡೀಲ ಪಜೀರ್. ಹಲೋ. ಓಕೆ ಓಕೆ ಸರ್, ಇನ್ನೊಂದು ಪ್ರಶ್ನೆ ಇದೆ, ಕರೆ ಕಟ್ ಆಗಿದೆ. ಸುರೇಶ್ ಕುಡ್ಲಾ, ಸೊಸೈಟಿಯಲ್ಲಿ ಸಿಗುವ ರೈಸ್ ಊಟ ಮಾಡಲು ಆಗಲ್ಲ, ಇದಕ್ಕೆ ಯಾರು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದ್ ಕಡೆ ಧನಂಜಯ್ ಬಂಗೇರ, ಮಧ್ಯಮ ವರ್ಗಕ್ಕೆ ಸರ್ಕಾರದ ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ. ಶುರು ಹೇಳಿದವರು ನಿಜವಾಗಿ ರೇಷನ್ ಅಕ್ಕಿ ತಕ್ಕೊಳ್ತಾರ ಅಂತ ಒಂದು ಬೇಕು ನನಗೆ. ಓಕೆ, ತೆಕ್ಕೊಳ್ತಾರ ಅಂತ. ರೇಷನ್ ಅಂಗಡಿಯಲ್ಲಿ ಸಿಕ್ಕುವಂತ ಅಕ್ಕಿ ಅಷ್ಟು ಒಳ್ಳೆದಿದೆ, ಅಷ್ಟು ಒಳ್ಳೆ ಕ್ವಾಲಿಟಿ. ಯಾಕೆಂತ ಹೇಳಿದ್ರೆ ನಾನು ಸಾಧಾರಣ ರೇಷನ್ ಅಂಗಡಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲಿಸಿ ಅಕ್ಕಿಯನ್ನು ಕೈಯಲ್ಲಿ ತೆಗೆದು ನೋಡಿದವ. ಯಾಕೆಂತ ಹೇಳಿದ್ರೆ ಮೊನ್ನೆ ನಾನೊಂದು ಚಾನಲ್ ಅಲ್ಲಿ ಕೂರುವಾಗ ಒಬ್ರು ಹೇಳಿದ್ರು ಗುಗ್ಗುರು ಇದೆ ಅಂತ. ಆದ್ರೆ ಗುಗ್ಗುರಿದ್ದನ್ನು ನಾವು ತಿಂದಿದ್ದೇವೆ ನಮ್ಮ ಕಾಲದಲ್ಲಿ. ಹಸಿವೆ ಆದ್ರೆ ಅದನ್ನು ತಿಂತೇವೆ ನಾವು. ಆದ್ರೆ ಇಲ್ಲ, ಸುಮ್ಮನೆ ಅಪವಾದನೆ ಮಾಡಬಾರ್ದು. ಇವತ್ತು ಬರುವಂತ ಅಕ್ಕಿ ಅಷ್ಟು ಒಳ್ಳೆ ಅಕ್ಕಿ, ಅಂಗಡಿಯಲ್ಲಿ ಸಿಕ್ಕುವಂತ ರೀತಿಯಲ್ಲಿದೆ, ಅಷ್ಟು ಒಳ್ಳೆ ಅಕ್ಕಿ. ಅದರಿಂದ ಅವರು ಅದನ್ನು ಸುರೇಶ್ ಕುಡ್ಲಾ ವಾಪಸ್ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಸುಮ್ಮನೆ ನಾವು ಅಪವಾದನೆ ಮಾಡಬಾರ್ದು. ಎರಡನೇ ಅವರು ಏನ್ ಹೇಳಿದ್ದಾರೆ, ಇನ್ನೊಬ್ರು ಮಧ್ಯಮ ವರ್ಗಕ್ಕೆ ಕೊಡುಗೆ ಏನ್ ಕೊಡ್ತಾ ಇದೆ ಸರ್ಕಾರ ಅಂದ್ರೆ ಕೆಳವರ್ಗದವ್ರನ್ನ ಮಾತ್ರ ನೋಡ್ತಾ ಇದೆ, ಮಧ್ಯಮ ವರ್ಗದವರು ಇನ್ನೂ ಕೂಡ ಕಷ್ಟದಲ್ಲಿದ್ದಾರೆ. ಅಲ್ಲ, ಮಧ್ಯಮ ಕೆಳ ಅದು ಶ್ರೀಮಂತರು ಅಂತ ನೋಡ್ಲೇಬಾರ್ದು ಅಂತ ಹೇಳಿ ವರ್ಗವೇ ಇಲ್ಲ ಇದರಲ್ಲಿ ವರ್ಗದ ಪ್ರಶ್ನೆ ಇಲ್ಲ. ಈ ಸ್ಥಿತಿಯಲ್ಲಿ ವರ್ಗ ಇಲ್ಲ. ಯಾರಿಗೆ ಗಂಜಿ ಇಲ್ಲ ಅವರಿಗೆ ಗಂಜಿ ಕೊಡ್ಬೇಕು. ಮಧ್ಯಮದವ ಇರ್ಲಿ. ಯಾಕಂತ ಹೇಳಿದ್ರೆ ಒಬ್ಬ ಮಧ್ಯಮದ ಶ್ರೀಮಂತನೇ ಇದ್ದಾನೆ, ಅವನ ಮನೆಯಲ್ಲಿ ಏನಿಲ್ಲ, ಮನೆದವ್ರದ್ದು ಕಟ್ಟಿರ್ಬೋದು, ಅವನ ಮನೆಯಲ್ಲಿ ಮನೆಯ ಮಕ್ಕಳು ಹೊರಗಿರ್ಬೋದು, ಇವನಿಗೆ ಇಬ್ರು ಹಿರಿಯರಿದ್ದಾರೆ, ಶ್ರೀಮಂತರಿದ್ದಾರೆ, ಅದರವರೆಗೆ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅವರಿಗೆ ಗಂಜಿ ಕೊಡುವುದು ನಮ್ಮ ಧರ್ಮ. ಈ ಸನ್ನಿವೇಶದಲ್ಲಿ ಶ್ರೀಮಂತ ಮಧ್ಯಮ ಬಡ ಇಲ್ಲ. ಈ ಸನ್ನಿವೇಶ ಒಂದೇ ತುರ್ತು ಪರಿಸ್ಥಿತಿ, ಜನ ಬದುಕಬೇಕು. ರೈಟ್ ಸರ್, ರೈಟ್ ಸರ್. ಇನ್ನೊಬ್ರು ಕಾಲರ್ ಇದ್ದೀರಾ. ಹಲೋ ಸರ್, ನಮಸ್ತೆ. ನಮಸ್ತೆ. ಮಾತಾಡಿ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೂಡುಬಿದ್ರೆಯಿಂದ ಗಣೇಶ್ ಕಾಮತ್ ಜಿಕೆ. ಮೂಡುಬಿದ್ರೆಯಿಂದ. ಎಸ್ ಗಣೇಶ್ ಅವರು ಮಾತಾಡಿ. ಗಣೇಶಣ್ಣ ನಮಸ್ಕಾರ. ನಮಸ್ಕಾರ ಗಣೇಶಣ್ಣ, ಹೇಳಿ. ಮಾತನ್ನ ಎಂಗಳ ಕಾವ್ಯಾನದ ಬೇರೆದಾಗ್ಲು ಮಾತೆಲ್ಲ ಒಂಜಿ ಎರಡೊಂಜಿ ಪನ್ನೊಂದು ದೇವಂಡ ದಕ್ಷಿಣ ಕನ್ನಡೋಡು 4,800 ಜನ ಉಳ್ಳೇರು ಶಾಮಿಯಾನ 4,200 ಎಂಕ್ಲೇಡ್ ದಾಪನೆ ಉಪಕಾರ ಎಂಕ್ಲು ಬೇರೆದಾಗ್ಲೇ ಗ್ಯಾರಂಟಿ ಮಾಡುವ ಅಂಡ್ ಇಂಚನೆ ದುಂಬು ಹೋಂಡ ಆಗ್ಲೇ ಎಂಚಿನ ಜನವರಿ ಹಿಡಿದು ಬೊಕ್ಕ ಎಂಜಿನ ಫಂಕ್ಷನ್ ಇತ್ತಲ್ಲ ಜನವರಿ ಹಿಡಿದು ಬೊಕ್ಕ ನಾನು ಎಂಕ್ಲೇಗೆ ದಾದಾಂಡಲ ಒಂಜಿ ಎಂಚಿನ ಮಲ್ತು ವರ್ಕರ್ಸ್ ಮಲ್ತದ ದಾಬಂಡ್ ಹಾಕ್ಲಿಕ್ಕೆ ಇಲ್ಲಾಡ್ದು ಒಂಜಿ 2 ಜನ ಬರ್ತಾನೆ ಅಕ್ಲೇ ಬೆಂದು ಇಲ್ಲಾಡ್ ಕಾಣ್ಕೊಡು ದಾದಾಂಡಲ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಮಿಯಾನ ಡೆಕೋರೇಷನ್ ಇದೆಲ್ಲ ಮಾಡುವಂತವರು, ಕೃಷಿ ಅದೆಲ್ಲ ಮಾಡುವಂತವ್ರದ್ದು ಪಾಪ ಸೀಸನ್ ಹೋಯ್ತು. ಇನ್ನು ಬರುವ ವರ್ಷವೇ ಅವರಿಗೆ ಸಿಕ್ಕುದು ಅಂತ ಅವರು ಹೇಳುವಂತದ್ದು, ಮಳೆಗಾಲ ಎಲ್ಲ ಕಳೆದ ಮೇಲೆ. ಸರಿಯಾಗಿದೆ ಅವರ ಮಾತು. ನಿಜವಾಗಿಯೂ ಅವರಿಗೆ ಸಾಧ್ಯದಷ್ಟು ಅವರ ಕೆಲಸದವರಿಗೆ ಅವರು ಕೊಟ್ಟಿದ್ದಾರೆ. ಗಣೇಶನ್ನ ಜಿಕೆ ಡೆಕೋರೇಟರ್ಸ್ ಅಂತ ಒಳ್ಳೆಯ ಅವರು ಪಾಪ ಬಾರಿ ಒಳ್ಳೆ ಜನ, ಅವರೆಲ್ಲ ಕೊಟ್ಟಿದ್ದಾರೆ. ಆದ್ರೂ ನಮ್ಮ ಕೆಲಸದವರನ್ನು ನಾವು ಎಷ್ಟು ಸಮಯ ನೋಡ್ಬೋದು ಅಂತ ಅವ್ರು ಹೇಳುವಂತ ಮಾತು. ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದನವನ್ನು ಕೊಡ್ತದೆ, ಇದೆಲ್ಲ ಅಸಂಘಟಿತ ಕಾರ್ಮಿಕರು ಇರುವಂತದ್ದು. ಇವರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಸಹಕಾರವನ್ನು ಕೊಡ್ತದೆ, ಯಾವ ರೀತಿಯಲ್ಲಿ ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತದೆ ಅಂತ ನೋಡುವಂತದ್ದು ಖಂಡಿತವಾಗಿ ನೋಡ್ಬೇಕು. ಖಂಡಿತವಾಗಿ ಇದರ ಬಗ್ಗೆಯೂ ನಾವು ಸರ್ಕಾರದ ಗಮನ ಸೆಳೆಯುತ್ತೇವೆ ನಾವೆಲ್ಲರೂ ಸೇರಿ. ಯಾಕೆಂದ್ರೆ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಇಡೀ ಜಿಲ್ಲೆಯಲ್ಲಿ ನಮ್ಮ ಬೇರೆ ಬೇರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಎಲ್ಲ ಜಿಲ್ಲೆಯಲ್ಲಿ ಇರುವಂತವರು ಇವರು. ಖಂಡಿತವಾಗಿಯೂ ಇದರ ಬಗ್ಗೆ ನಾನು ಸಂಬಂಧಪಟ್ಟ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೇನೆ. ಅವರಿಗೆ ಈಗ ಕೊಟ್ಟಿರಬಹುದು ಮನವಿ, ಖಂಡಿತವಾಗಿ ಗಮನ ಸೆಳೆಯುತ್ತೇವೆ. ಖಂಡಿತವಾಗಿ ಈಗ ನಾನು ಹಾಗೆ ಹೇಳಿದಾಗ ಸರಿ ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಕ್ಷೇತ್ರ ತಾವು ಈಗಾಗಲೇ ಅನೇಕ ಕಡೆಗಳಲ್ಲಿ ಹೋಗಿದ್ದೀರಾ, ಅನೇಕ ಕೆಲಸಗಳನ್ನು ಮಾಡಿದ್ದೀರಾ, ನಾವು ನೋಡಿದ್ದೇವೆ. ಅನೇಕ ಜನರಿಗೆ ಸಹಾಯ ಮಾಡಿರುವಂತದ್ದು ಅಥವಾ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತದ್ದನ್ನು ತಾವು ಕೊಟ್ಟಿರುವಂತದ್ದು ಕೂಡ ನಾವು ನೋಡಿದ್ದೇವೆ. ಸದ್ಯ ತಮ್ಮ ಕ್ಷೇತ್ರದಲ್ಲಿ ತುಂಬಾನೇ ಕಷ್ಟದಲ್ಲಿರುವವರು ಅಥವಾ ತಮ್ಮ ಕ್ಷೇತ್ರದಲ್ಲಿ ಈಗ ಏನು ಬೇಕಾಗಿದೆ, ಪ್ರಮುಖವಾಗಿ ಜನರಿಗೆ ಬೇಕಾಗಿರುವಂತದ್ದು ಏನು ಮೇಲ್ನೋಟಕ್ಕೆ ತಾವು ನೋಡಿದಾಗ? ಅಲ್ಲ, ನಾನು ಹೇಳುವಂತದ್ದು ಎರಡೇ ಬೇಕಾದದ್ದು, ಗಂಜಿ ಗಂಜಿ ಕೊಡ್ಬೇಕು ನಾವು. ರೈಟ್. ನಾನು ಭ್ರಷ್ಟಾನ್ನ ಮೋಜನ ಅದು ಇದು ಮಾಂಸ ಕೋಳಿ ಮೀನಿದರ ಸಂಗತಿ ಇಲ್ಲ, ಬದುಕಬೇಕು, ಬದುಕಿ ತೋರಿಸ್ಬೇಕು. ಅದಕ್ಕೆ ನಾವು ಗಂಜಿ ಕೊಡ್ಬೇಕು. ಗಂಜಿ ಒಟ್ಟಿಗೆ ಏನು ಚಟ್ನಿ, ಏನು ನಾವು 1 kg ಸಕ್ಕರೆ, 1 kg ಚಾ ಹುಡಿ, 1 kg ಉಪ್ಪು, 10 kg ಅಕ್ಕಿ ಕೊಡ್ತೇವೆ.
ಯಾರಿಗೆ ಇಲ್ಲ ಅವರಿಗೆ ಕೊಡ್ತೇವೆ ನಾವು ಕೊಂಡೋಗಿ. ಅಥವಾ ಯಾರು ಸಂಘ ಸಂಸ್ಥೆಗಳ ಹತ್ರ ನಾನು ನೀವು ಅದು ಕೊಡಿ, ಟೊಮೆಟೊ ಕೊಡಿ, ನೀರುಳ್ಳಿ ಕೊಡಿ, ಇದು ಕೊಡಿ ಅಂತ ನಾನು ಹೇಳುದೇ ಇಲ್ಲ. ಇದನ್ನು ಕೊಡಿ, ಮತ್ತೆ ನಿಮ್ಮ ಖುಷಿ. ಅಕ್ಕಿ ಕೊಡಿ. ಓಕೆ ಓಕೆ ರೈಟ್ ಸರ್, ಥ್ಯಾಂಕ್ ಯು. ಓಕೆ, ಕಾಲರ್ ಇದ್ದಾರೆ ಲೈನ್ ಅಲ್ಲಿ. ಸರ್ ನಮಸ್ತೆ. ಓಕೆ ಸರ್, ಇನ್ನೊಂದು ಕಡೆ ಏಪ್ರಿಲ್ 30 ತನಕ ವಿಸ್ತರಣೆ ಆಗಿದೆ ಲಾಕ್ ಡೌನ್ ಅನ್ನುವಂಥದ್ದು. ವಾಟ್ ನೆಕ್ಸ್ಟ್ ಅನ್ನುವಂತಂದ್ರೆ ಇಷ್ಟೊಳಗೆ ತಾವುಗಳು ಕೊಟ್ಟಿರುವಂತಹ ಆಹಾರ ಕಿಟ್ಗಳು ಎಷ್ಟು ಸಮಯ ಸಾಕಾಗುವಂತಹ ಕಿಟ್ಗಳನ್ನು ತಾವು ವಿತರಣೆ ಮಾಡಿದ್ರಿ, ಇನ್ನು ಕತೆ ಏನು ಅನ್ನುವಂಥದ್ದು ಅಂದ್ರೆ ದೊಡ್ಡ ಆತಂಕ, ಭಯ. ಇನ್ನೊಂದು ಕಡೆ ನೀವು ಹೇಳಿದಾಗ್ಲೇ ನನಗೆ ನಡುಕ ಶುರುವಾಯ್ತು. ಯಾಕೆಂತ ಹೇಳಿದ್ರೆ ನೀವು ನನಗೆ ಹೇಳಿದಿರಿ ಯಡಿಯೂರಪ್ಪನವರು 30 ತನಕ ಕೊಂಡೋಗಿದ್ದಾರೆ ಅಂತ. ನನಗೆ ಫೋನ್ ಬರುವ, ಈಗ ನಾನು ಆಫ್ ಮಾಡಿದ್ದೇನೆ, ನನಗೆ ಫೋನ್ ಬರುವುದೇ ತಾಯಂದಿರುದು. ಎಲ್ಲರಿಗೂ ನನಗೆ ಫೋನ್ ಮಾಡ್ತಾರೆ, ಸರ್ ನಮ್ಮ ಕಡೆಯಲ್ಲಿ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಸರ್ ನಮ್ಮ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ನಾನು ಹೇಗೆ ಇದನ್ನು ನಿಭಾಯಿಸಲಿ ಅಂತ ಜನರಿಗೆ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೇನೆ. ಕೊಡ್ತಾರೆ ಜನ, ಇಲ್ಲ ಅಂತಲ್ಲ. ಒಂದು ನಯಾ ಪೈಸೆಯು ನಮಗೆ ಬಂದಂತ ನಾವೊಂದು ಅಕೌಂಟೇ ಓಪನ್ ಮಾಡಿದ್ದೇವೆ, ಕೊರೋನಾ ರಿಲೀಫ್ ಫಂಡ್ ಅಂತ ಹೇಳಿ ಮಾಡಿದ್ದೇವೆ. ಒಂದು ನಯಾ ಪೈಸೆ ಅದರಲ್ಲಿ ಅಲೆವಂಚನೆ ಆಗ್ಲಿಕ್ಕಿಲ್ಲ. ಅದಷ್ಟು ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೇವೆ. ಹೆಚ್ಚಿನವರ ಹತ್ರ ನಾನು ಅಕ್ಕಿ ಕೊಡಿ ಅಂತಲೇ ಕೇಳ್ತಾ ಇದ್ದೇನೆ. ನೀವು ಅಕ್ಕಿ ಕೊಡಿ, ಮಿಲ್ಲಲ್ಲಿ ಹೇಳಿ ನಾವು ತರ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇವತ್ತು ನಾವು ಸಚ್ಚೇರಿಪೇಟೆ ನಮ್ಮ ಶ್ರೀಕಾಂತ್ ಕಾಮತ್, ಇಲ್ಲಿ ನಂದನ್ ಮಲ್ಯ, ಬೇರೆ ಬೇರೆ ಕಡೆಯಿಂದ ಅಕ್ಕಿ ತಂದು ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ, ಜನರಿಗೆ ಗಂಜಿಯನ್ನು ಊಟ ಮಾಡ್ಲಿಕ್ಕೆ ನಾವು ಅಕ್ಕಿ ಕೊಡುವಂತ ಆ ಕಿಟ್ ಅನ್ನು ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇಷ್ಟು ಮಾತ್ರ. ಅಕ್ಕಿ, ಸಕ್ಕರೆ, ಚಾಹುಡಿ, ಉಪ್ಪು, ಇದನ್ನು ನಾವು ಕೊಡ್ತೇವೆ. ಇದನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ, ಜನ ಹೆದೆಗುಂದಬಾರದು, ನಾವು ಹೆದರಬಾರದು. ಏನಾದ್ರೂ ಮಾಡಿ ನಮ್ಮನ್ನು ಬದುಕಿಸುವಂತಹ ಜನ ಇದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಯಡಿಯೂರಪ್ಪ ಇದ್ದಾರೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನಿಮ್ಮನ್ನು ನಾವು ಖಂಡಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿಯ ಮೇಲೆ ನಂಬಿಕೆ ಇಡಿ. ನಾವು ಖಂಡಿತವಾಗಿ ಒಬ್ಬ ಜನಪ್ರತಿನಿಧಿ, ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ನಿಮ್ಮೊಟ್ಟಿಗೆ ಇದ್ದೇವೆ. ಯಾವ ಕಾರಣಕ್ಕೂ ಎದೆಗುಂದಬೇಡಿ ಅಂತ ನಾನು ಹೇಳ್ತೇನೆ. ಸರ್ ಬರ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನು ಪಂಪ ಮಾಡ್ಕೊಂತಲೇ ಸರ್. ಓಕೆ, ಬಂದೆ ಇರ್ನ ಪುದರ್ ರವೀಂದ್ರ ಎಸ್ ರವೀಂದ್ರ ಪಾತಿರ್ಲೆ ಸರ್, ಪಾತಿರ್ಲೆ ಸರ್. ಈ ರೆಡ್ ವರ್ಕ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ನೆಟ್ ಪಲ್ಲೆ ಸರ್, ನಮ್ಮ ಮೂಡುಬಿದ್ರೆ ಒಂಜಿ ಗಾಡಿ ಪೂರ ಪೋಪಿನ ಪೂರ ಉಂಟಾ ಇರ್ನಂದ ಒಂಜಿ ಮಲ್ಲ ಉಂದು ಸರ್. ಟೂ ವೀಲರ್ ದಕ್ಲೆ ಮುಲ್ ಪಂಪ್ ಎನ್ನ ಪಂಪ್ ರೋಡ್ ದ ಬರೀತ ಇಲ್ಲಿ ಉಪ್ಪುನಿ. ಟೂ ವೀಲರ್ ದಕ್ಲೆ ಒಂಜಿ ಒಂಜಿ ಗಾಡಿ ಒಂಜಿ ಕೊನಪೇರು ನೆಟ್ಟೆ ಒಂತೆ ಮಿನೆತ್ ಪೊಲೀಸ್ ದಕ್ಲೆ ಉಂಟ ಒಂದು ಉಲ್ಲೇರು ಗಾಡಿ. ಟೂ ವೀಲರ್ ದಕ್ಲೆ ಒಂಜಿ ಮಸ್ತ್ ಒಂದು ಪೊಲೀಸ್ ದಕ್ಲೆಗೆ ಬಚ್ಚಿದು ಹೋಗ್ಕೊಂಡು ಪಾಪ ಬಾರಿ ಅಡ್ಡ ಪ್ರಶ್ನೆ ಇರ್ಕೊಂಡ್ರೆ ಮಾತಿರ್ಲೆಂಕ್ಲೆ ಫೋನ್ ಮಾಡ್ಕೊಂಡು ಗಾಡಿನ ಮುಡ್ಪಾಲೇನ್ ನಿಜವಲ್ಲ. ಇದಕ್ಕೆ ಸಮಾಜದ ಬಗ್ಗೆ ಕಾಳಜಿಗೆ ಹ್ಯಾಟ್ಸ್ ಆಫ್ ಅರಡು. ಥ್ಯಾಂಕ್ ಯು ಬಾರಿ ಪೊರ್ಲುದ ಕ್ವಶನ್ ಅತೆ. ನಿಜವಾದ್ಲ ಏನು ಪನ್ಪೆ ಇದಕ್ಕೆ ಇಮಿಡಿಯೇಟ್ ಪೊಲೀಸ್ ತಕ್ಲೆಗೆ ತೆರಿಪಲೆ ಪೊಲೀಸ್ ಇಡೀ ಇನಿ ಕಮಿಷನರ್ ಪಂತೇರು ವಾ ಕಾರಣಗಳ ಬೊಟ್ರೆ ಬಲ್ಲಿಂದ ಎನ್ನ ಜಿಲ್ಲೆ ಎನ್ನ ಕ್ಷೇತ್ರ ಬಾರಿ ಟೈಟ್ ಮಲ್ದೆ ಬಾರಿ ಟೈಟ್ ಯಾನು ಕೂಡ ತುಯ್ಯೆ ಕಿನ್ನಿಗೋಳು ಇದ್ದು ಮುಲ್ಕಿ ಮುಟ್ಟೊಂಜಿ ರೌಂಡ್ ಹಾಕಿ ಮುಡ್ಬಿದ್ರೆ ಫುಲ್ ಟೈಟ್ ವಾ ಕಾರಣಗಳ ಏನೆಲ್ಲ ಬಿಟ್ರೆ ಪುಲ್ಯಕಾಂಡ ಆಜರ ಗಂಟೆಗೆ ಸಚ್ಚೇರಿ ಬೆಟ್ಟದ ಹರಿತಾರನ ಫೋನ್ ಬರ್ತೇನೆ, ಸರ್ ನಮ್ಮ ಗಾಡಿಯನ್ನು ಕಿನ್ನಿಗೋಳಿಯಲ್ಲಿ ನಿಲ್ಲಿಸಿದ್ದಾರೆ, ಯಾವ ಗಾಡಿ ಹೋಗ್ಲಿಕ್ಕೆ ಓಡಬಾರ್ದು ನಾನೇ ಹೇಳಿದ್ದೇನೆ, ಬಿಡಬಾರ್ದು ಅಂತ ಹೇಳಿದ್ದೇನೆ. ಅಕ್ಕಿ ಅಲ್ವಾರನ್ನು ಬಿಡಿ ಅಂತ ನಾನು ಫೋನ್ ಮಾಡಿ ಹೇಳಿದೆ. ಅಕ್ಕಿಯನ್ನು ಬಿಡಿ, ಯಾವುದು ದಿನದ ಒಂದು ಅವಶ್ಯಕತೆಗೆ ಇರುವಂತಹದ್ದನ್ನ ಬಿಡಿ, ಬೇರೆ ಯಾವುದೇ ಟೂ ವೀಲರ್ಸ್ ಬಿಡಬೇಡಿ, ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ದರಿಂದ ಕೂಡಲೇ ಕಮಿಷನರ್ ಗಮನಕ್ಕೆ ತರ್ತೇವೆ. ಪಂಪೆಲ್ಲಲ್ಲಿ ಎಲ್ಲಿಯೂ ಯಾವುದೇ ವಾಹನಗಳು ಯಾರು ರಸ್ತೆಯಲ್ಲಿ ತಿರುಗಬಾರದು, ಎಲ್ಲರೂ ಮನೆಯ ಒಳಗಿರಬೇಕು, ಅವಶ್ಯಕತೆ ಇದ್ರೆ ಮಾತ್ರ ರಸ್ತೆಗೆ ಬರಬೇಕು ಅಂತ ನಾವು ಅದನ್ನು ಒಪ್ತೇವೆ. ಅವರು ಹೇಳಿದಂತ ಮಾತನ್ನು ನಾನು ಒಪ್ತೇನೆ. ಎಸ್, ನಿಜವಾಗ್ಲು ಸರ್, ನಾವು ನೋಡ್ತಾ ಇದ್ದೇವೆ ರಸ್ತೆಯಲ್ಲಿ ಟೈಟ್ ಆಗುತ್ತೆ, ಎಲ್ಲವೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳು ಬರುತ್ತೆ ಅಂತ ಬಂದಾಗ ಟೂ ವೀಲರ್ಸ್ 4 ವೀಲರ್ಸ್ ಹೋಗ್ತಾ ಇದೆ, ಎಲ್ಲೊಂದ್ ಕಡೆ ಸಡಿಲಾಗೊಂಡಿರುವಂತಹ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಮಾತಾಡ್ಬೇಕು. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಿಸಿ ರೋಡ್ ಕೈಕಂಬದಿಂದ. ಬಿಸಿ ರೋಡ್ ಕೈಕಂಬದಿಂದ. ತಮ್ಮ ಹೆಸರು? ಸುರೇಶ್ ಅವರು ಮಾತಾಡಿ ಸರ್, ಮಾತಾಡಿ ಸರ್. ನಮ್ಮ ಏರಿಕೆ ಏನು ಒಂದು ಇದು ಬರ್ಲಿಲ್ಲ. ಎಲ್ಲಿಗೆ? ಕೈಕಂಬ ಮಿತ್ತಬೈಲ್ MLA ಸಾಹೇಬ್ರು ಏನು ನಿಮಗೆ ವ್ಯವಸ್ಥೆ ಮಾಡ್ಲಿಲ್ವಾ? ರಾಜೇಶ್ ನಾಯ್ಕರು ಏನಿಲ್ಲ ಸರ್, ಏನು ಮಾಡ್ಲಿಲ್ಲ. ಇಲ್ಲಪ್ಪ, ಎಲ್ಲಾ ಮಾಡ್ತಾ ಇದ್ದಾರೆ ಅವರು. ಖಂಡಿತ ನಿಮ್ಮ ಹೆಸರು ಹೇಳಿ. ರಾಜೇಶ್. ನಮ್ಮ ಏರಿಕೆ ಯಾರು ಬರ್ಲಿಲ್ಲ ಸರ್. ರಾಜೇಶ್ ಮಿತ್ತಬೈಲ್ ಎಲ್ಲಿ? ಅದು ಕೈಕಂಬ ಪರ್ಲೆ ಹಾಸ್ಪಿಟಲ್ ಕೆಳಗಡೆ. ಪರ್ಲಿಯ ಹಾಸ್ಪಿಟಲ್ ನ ಕೆಳಗಡೆ ಏನು ಬರ್ಲಿಲ್ಲ. ಯಾರು ನೀವು ತಾವೇನ್ ಮಾಡುದು ಕೆಲಸನ್ನ? ನಾವು ಕೂಲಿ ಕೆಲಸ. ಆಯ್ತು, ನಾನು ಅವರ ಹತ್ರ ಕಳಿಸ್ತೇನೆ, ನಿಮ್ಮ ಮನೆಗೆ ಬಂದು ನೋಡ್ತಾರೆ. ನಾನು ಜನ ಕಳಿಸ್ಲಿಕ್ಕೆ ರಾಜೇಶ್ ನಾಯ್ಕರ ಹತ್ರ ಹೇಳ್ತೇನೆ. ಓಕೆ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಮೆಂಟ್ ಇದೆ. ಶ್ರೀನಿವಾಸ್ ನಾಯಕ್ ಬಚ್ಪೇರ್ದು ಮೂಲ ಮೆಡಿಕಲ್ಡ್ ಕೆಲವು ಮೆಡಿಸಿನ್ ಉಪ್ಪುಜಿ ಅಂಚಾದ ಕಾವೂರ್ ಅವ್ರ ಮೆಡಿಕಲ್ ಮ್ಯಾಂಗ್ಳೂರ್ ಬೋರ್ಡ್ ಆಪುಂಡು ಮೆಡಿಕಲ್ ಬರೋಡಾನಾಗ. ಸೊ ನೆತ್ತ ಬಗ್ಗೆ ದಾದ ಮಲ್ಪುನು ಮಸ್ತ್ ಸಮಸ್ಯೆ ಇಡುಲ್ಲ. ಮೆಡಿಕಲ್ ಶಾಪ್ ಬೋರ್ಡ್ ಏನಂಚ ಮೆಡಿಸಿನ್ ತಿಕ್ಕುಜಿ ಬಚ್ಪೇದ ಪ್ಲೇಸ್ ಪನೊಂದುಲ್ಲೆ. ಶ್ರೀನಿವಾಸ್ ನಾಯಕ್ ಯಾವುದೇ ಮೆಡಿಕಲ್ ಅಲ್ಲಿ ಏನು ಮೆಡಿಸಿನ್ ಸಿಗದಿದ್ರೆ ಅವರು ತರಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು.
ಅದಕ್ಕಾಗಿ ಅವರು ಇನ್ನೊಂದು ಕಡೆಗೆ ಹೋಗುವಂತದ್ದಲ್ಲ. ಆ ಮೆಡಿಕಲ್ ಶಾಪಿನವ ತರಿಸಿಕೊಡುವಂತ ವ್ಯವಸ್ಥೆ ಮಾಡಬೇಕು. ಇಮಿಡಿಯೇಟ್ ಆಗಿ ಅವರಿಗೆ ನಾವು ಹೇಳ್ತೇವೆ, ನನ್ನ ಕ್ಷೇತ್ರ ಆದ್ರೆ ನಾವು ತರಿಸಿಕೊಡುವಂತ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಅವರಿಗೆ ಪಾಸ್ ಇದೆ, ಆ ಪಾಸಿನ ಮುಖಾಂತರ ಅವರು ಮಂಗಳೂರಿನಿಂದ ಹೋಲ್ಸೇಲಿಂದ ಏನು ಬೇಕಾದನ್ನು ತರಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಆ ಮೆಡಿಕಲ್ ಯಾವುದು ಅಂತ ಹೇಳಿದ್ರೆ ನಾಳೆ ನಾನು ನನ್ನ ಬಜ್ಪೆ ಮೆಡಿಕಲ್ಗೆ ತಿಳಿಸ್ತೇನೆ, ನನ್ನ ಕ್ಷೇತ್ರ ಅದು. ರೈಟ್ ಸರಿ, ಖಂಡಿತವಾಗಿ ಅವ್ರು ತಂದು ಕೊಡ್ಬೇಕು. ಎಸ್, ಇನ್ನೊಂದ್ ಕಡೆ ರೊನಾಲ್ಡೋ ಅವರು ಪೆಟ್ರೋಲ್ ಪಂಪ್ ಗಳನ್ನು ಬಂದ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಪಂಪ್ಗಳನ್ನ 12 ಗಂಟೆವರೆಗೆ ಓಪನ್ ಇಡಬೇಕು ಅಂತ ಈಗಾಗಲೇ ಆದೇಶ ಮಾಡಿದ್ದಾರೆ ಡಿಸಿ ಅವರು. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಒಂದು ಅರ್ಜೆಂಟ್ ಬೇಕಾದ್ರೆ, ಆದ್ರೆ ಅದು ದುರುಪಯೋಗ ಆಗ್ತಾ ಇದೆ ಅಲ್ವಾ. ಸಂಪೂರ್ಣ ಬಂದೇ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಬಂದೇ ಮಾಡ್ಲಿಕ್ಕೆ ಡಿಸಿ ಅವರ ಹತ್ರ ಆದೇಶ ಮಾಡ್ಲಿಕ್ಕೆ ಹೇಳ್ಬೋದು ನಾವೆಲ್ಲರೂ ಸೇರಿ. ಯಾಕೆಂತ ಹೇಳಿದ್ರೆ ತುರ್ತು ಬೇಕಾಗುದು ಯಾರಿಗೆ, ಪೊಲೀಸ್ನವರಿಗೆ ಅಥವಾ ತುರ್ತು ಆಂಬುಲೆನ್ಸ್ಗೆ ಅಥವಾ ಇಂಥದಕ್ಕೆ ಬೇಕಾಗಬಹುದು, ತೆಗೆದು ಅವ್ರು ಕೊಡ್ಬೋದು, ಅದನ್ನು ಓಪನ್ ಮಾಡಿ ಕೊಡ್ಬೋದು. ಒಬ್ಬ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ತೆಗೆದು ಕೊಡ್ಬೋದು. ಸರ್, ಎಲ್ರಿಗೂ ಅವಶ್ಯಕತೆ ಇದೆಯಾ? ಎಲ್ಲರ ಪ್ರಶ್ನೆ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಎಸ್, ಅನೇಕ ಜನ ನಾವು ನೋಡ್ತಾ ಇದ್ದೇವೆ, ದ್ವಿಚಕ್ರ ವಾಹನಗಳಲ್ಲಿ 4 ಚಕ್ರ ವಾಹನಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಈ ಸಂದರ್ಭಗಳಲ್ಲಿ ಇದು ಆದ್ರೆ ನಿಜವಾಗ್ಲೂ ಕೂಡ ಸಮಸ್ಯೆ ಒಂದೇನು ಸಮಸ್ಯೆ ಅಂತ ಹೇಳಿದ್ರೆ ಶ್ರೀಕಾಂತ್, ಎಲ್ಲಾ ಕಂಪನಿಗಳು ಖಂಡಿತ ಅದು ಓಪನ್ ಮಾಡಬೇಕು ಅಂತ ಅವರಿಗೆ ಆದೇಶ ಇದೆ. ಇಂಡಿಯನ್ ಇರ್ಬೋದು, HPC ಇರ್ಬೋದು, MRP ಇರ್ಬೋದು, ಈ ಪೆಟ್ರೋಲ್ ಪಂಪ್ ಡೀಲರ್ಸ್ಗೆ ಅವರದ್ದು ಆದೇಶ ಇದೆ, ಯಾವುದೇ ಕಾರಣಕ್ಕೆ ಅದನ್ನು ಬಂದ್ ಮಾಡಬಾರ್ದು ಅಂತ. ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಅಥವಾ ನಮ್ಮ ರಾಜ್ಯ ಸರ್ಕಾರ ಆ ಕಂಪನಿಗಳಿಗೆ ಆದೇಶವನ್ನು ಮಾಡಬೇಕು. ಆ ರೀತಿಯ ಕಾನೂನನ್ನು ಹೇರಬಾರ್ದು ಅಂತ. ಅದಕ್ಕೆ ಹೆದರ್ತಾರೆ ಅವರು, ಡೀಲರ್ಸ್ ಹೆದರ್ತಾರೆ. ನಾನು ಮೊನ್ನೆ ಮೂಡುಬಿದ್ರೆಯಲ್ಲಿ ಬಂದ್ ಮಾಡ್ಲಿಕ್ಕೆ ಹೇಳಿದ್ದಕ್ಕೆ ನಮಗೆ ಕಂಪನಿಯಿಂದ ಹೀಗೆ ಉಂಟು ಸರ್ ಅಂತ ಹೇಳಿ, ಅದಕ್ಕೆ 11-12 ಗಂಟೆವರೆಗೆ ಓಪನ್ ಇಡಿ, ಮತ್ತೆ ಬಂದ್ ಮಾಡಿ ಅಂತ ನಾವು ಹೇಳಿದೆವು. ಓಪನ್ ಇಡಬಾರ್ದು, ನಾವು ಇಡಬೇಕು ಅಂತ ನಮಗೆ ಕಂಪನಿಯಿಂದ ಆದೇಶ ಇದೆ. ಕಂಪನಿಯನ್ನು ಕೂಡಲೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೂಡಲೇ ಆದೇಶ ಮಾಡಬೇಕು, ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಅಂತ ಆದೇಶ ಮಾಡಿಸುವಂತ ಕೆಲಸವನ್ನು ಮಾಡಬೇಕು. ರೈಟ್ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪುತ್ತೂರಿಂದ ಕರೆ ಮಾಡ್ತಾ ಇದ್ದೇನೆ. ಪುತ್ತೂರಿಂದ. ತಮ್ಮ ಹೆಸರು? ಹೌದು, ಅಬ್ದುಲ್ ರಜಾಕ್ ಹಾರಾಡಿ ಅಂತ ಹೇಳಿ. ಓಕೆ, ಮಾತಾಡಿ. ಈಗ ನಾನು ನಿಮ್ಮ ಗಮನಕ್ಕೆ ಕೊಡ್ಬೇಕಾದ, ಈಗ ನಮ್ಮ MLA ಅವರು ನಿಮಗೆ ಪುತ್ತೂರವರು ಇಲ್ಲವಾ ಅಂತ ಕೇಳ್ಬೋದು ಅವರು. ಆದ್ರೆ ಇದೊಂದು ಟಿವಿಯಲ್ಲಿ ಎಲ್ಲರಿಗೂ ನೀವು ಒಂದು ಅನೌನ್ಸ್ ಆಗ್ಬೇಕು. ಏನಂದ್ರೆ ನನ್ನ ಕ್ಷೇತ್ರ MLA ಅವರು ಕೂಡ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ನನಗೆ ಸಿಕ್ಕಿದೆ. ಆದ್ರೆ ಈ ವ್ಯಕ್ತಿ ಒಂದು ಟೈಲರ್, ಶ್ರೀ ರಘುನಾಥ್ ಕೆ ಬಿನ್ ಅವರ ಅನಿರುದ್ಧ ಅಂತ ಅವರ ತಂದೆ ಹೆಸರು, ಶಾಂತಿಗೋಡ್ ಗ್ರಾಮ. ಇವರು ಅಲ್ಲಿ ಮನೆ ವಾಸವಾಗಿದ್ದಾರೆ. ಇವರೊಂದು ಹಳ್ಳಿಯಲ್ಲಿದ್ದಾರೆ. ಇವರಿಗೆ ಏನಂದ್ರೆ ಇವರಿಗೆ ಒಂದು ಸ್ವಲ್ಪ ಬಹಳ ಕಷ್ಟದಲ್ಲಿದ್ದಾರೆ. ಇವರಿಗೆ ನಾನು ತುಂಬಾ ಕಡೆಯಿಂದ ಕಂಪ್ಲೇಂಟ್ ಮಾಡಿದ ಮೇಲೆ ಇವರಿಗೆ ಇವತ್ತು ಎಲ್ಲಿ ಬಿಂದು ಫ್ಯಾಕ್ಟ್ರಿ ಅವರು ಯಾರು ಇದ್ದಾರಂತೆ, ಆ ಬಿಂದು ಫ್ಯಾಕ್ಟ್ರಿಯಿಂದ ಇವತ್ತು 5 kg ಅಕ್ಕಿ ಮತ್ತೆ ಸ್ವಲ್ಪ ಮೆಣಸು ಎಲ್ಲ ಸಿಕ್ಕಿದೆ ಅಂತ ಮಾಹಿತಿ ಕೊಟ್ಟರು. ನನಗೆ ಏನೊಂದು ಬೇಜಾರೊಂದು ಉಂಟು ಅವ್ರ ಅಲ್ಲಿ ಮನೆಗೆ. ಏನಂದ್ರೆ ಅವರಿಗೆ ಮನೆ ಕಟ್ಟಿಸಿ ಎಲ್ಲ ಕೊಟ್ಟುವರು ಕೊಟ್ಟಿದ್ದಾರೆ. ಸರ್ಕಾರದಿಂದ 1,20,000 ರೂಪಾಯಿ ಕೊಟ್ಟಿದೆ ಅಂತ ಅದು ಸಿಕ್ಕಿದೆ ನನಗೆ ಮಾಹಿತಿ. ಆದ್ರೆ ಒಂದು ಟಾಯ್ಲೆಟ್ ಅವ್ರಿಗೆ ಕೊಡ್ಲಿಲ್ಲ ಯಾರು. ಒಂದು ಅದು ಟಾಯ್ಲೆಟ್ ಕಟ್ಟು ಕೊಡೋದಿದ್ರು ಬೇಜಾರಲ್ಲ, ಅವರೊಂದು ತಂಗಿಯ ಮಗನಿಗೆ ಹುಷಾರಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಬೇಕಾಗಿತ್ತು ಅನ್ನುವಂಥದ್ದು ತಾವು ಒಂದು ಹೇಳ್ತೀರಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ? ಅಂದ್ರೆ ಅನೇಕ ಕರೆಗಳು ಬರ್ತಾ ಇದೆ ಸರ್, ಅನೇಕ ಸಮಸ್ಯೆಗಳಿವೆ, ನಾವು ಕರೆ ಸ್ವೀಕಾರ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸರ್ ದಯಮಾಡಿ. ಆಯ್ತು, ಅವರ ತಂಗಿ ಮಗನೊಂದು ಕಾಯಿಲೆಯನ್ನು ನಾನು ನಿಮಗೆ ಟಿವಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅವರ ಮನೆ ಅಡ್ರೆಸ್ ಹೇಳಿದ್ರೆ ಫೋನ್ ನಂಬರ್ ಕೊಡ್ತೇನೆ. ಅವರ ತಂಗಿ ಮಗನಿಗೋಸ್ಕರ ಒಂದು ಆ ಕಾಯಿಲೆ ಮದ್ದನ್ನು ಆ ಮನೆಗೆ ತಲುಪಿಸುವವರಿಗೆ ನಾನು ಸಾವಿರ ಧನ್ಯವಾದ. ಈ ಸಂದರ್ಭದಲ್ಲಿ ಅಲ್ವಾ, ಈ ಮುಖಾಂತರ ಆದ್ರೂ ಪ್ರಚಾರ ಆದ ಮೇಲೆ ಆ ಟೈಲರ್ ಮನೆಗೆ ಹೋಗಿ, ಅವನ ಟೈಲರ್ ಅವನಿಗೆ ಏನು ಉತ್ಪತ್ತಿಲ್ಲ, ಬಹಳ ಕಷ್ಟದಲ್ಲಿದ್ದಾನೆ. ಅವನ ಮನೆ ನಂಬರ್ ಕೊಡ್ತಾನೆ 8861411694. ರೈಟ್ ಸರ್, ರೈಟ್ ಸರ್. ಮಗಂದು ಕಾಯಿಲೆ ನಾನು ಈ ಟಿವಿಯಲ್ಲಿ ಈಗ ಹೇಳಲಿಕ್ಕೆ ನಾನು ಅದು ಬಯಸುದಿಲ್ಲ. ಮನೆಗೆ ಒಂದ್ಸಲ ಹೋಗಿ ಅವನಿಗೆ ಆ ಮಗನಿಗೆ ಏನು ಕಾಯಿಲೆ ಇದೋ ಅದೊಂದು ಮದ್ದನ್ನು ಇಲ್ಲಿ ಸಿಕ್ಕುದಿಲ್ಲ. ಆ ಮನುಷ್ಯ ಪಾಪ ಅಲ್ಲಿ ನಡ್ಕೊಂಡು ಬಂದು ಓಡಾಡ್ತಾ ಪೇಟೆಗೆ ನಂಗೆ ಫೋನ್ ಮಾಡ್ತಿದ್ರು ನನಗೆ. ಓಕೆ, ಇದು ಪುತ್ತೂರು ಅಲ್ವಾ ಸರ್? ಪುತ್ತೂರು ಅಲ್ವಾ? ಹೌದು, ಸಂಜೀವ ಮಠಂದೂರ್ ಅವರು. ಹೌದು, ಸರಿ ಸರ್, ಪುತ್ತೂರಿಂದ ಮಾತಾಡಿ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಪುತ್ತೂರು ಅವರಿಗೆ ಎಲ್ಲರಿಗೂ ಇದು ಈ ಟಿವಿಯಲ್ಲಿ ಗೊತ್ತಾದ್ರೆ ಆ ರಘುನಾಥ್ ಅಂತ ಹೇಳುವ ವ್ಯಕ್ತಿಯ ತಂಗಿ ಮಗನಿಗೆ ಒಂದು ಮಾತ್ರೆ ಮದ್ದನ್ನು ತಲುಪಿಸಿ ರಘುನಾಥ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಸ್ವಲ್ಪ ತಡ ಆದ್ರೂ ಖಂಡಿತವಾಗಿ ನಾವು ಮಾಡ್ತೇವೆ. ಆದ್ರೆ ನೀವು ಅವರ ಬಗ್ಗೆ ಇತ್ತಂತ ಕಾಳಜಿಗೆ ನಿಮಗೆ ಅಭಿನಂದನೆಗಳು. ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಕೂಡ ಥ್ಯಾಂಕ್ ಯು. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಅದೇ ರೀತಿ ಸರ್, ಇನ್ನೊಂದ್ ಕಡೆ ಅಂಗಡಿಗಳಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ,
ತುಂಬಾನೇ ಜಾಸ್ತಿ ರೇಟ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಬ್ರು ಕಮೆಂಟ್ ಹಾಕಿದ್ದಾರೆ, ನಾಗೇಶ್ ಪೂಜಾರಿ ಅವರು. ಏನ್ ಕತೆ ಅಂತ ಹೇಳಿ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋ ವಿಷಯ. ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕು. ಅದು ಕೆಲವು ಅಂಗಡಿಗಳಲ್ಲಿ ಜಾಸ್ತಿ ರೇಟ್ ಹಾಕ್ತಾ ಇದ್ದಾರೆ, ವಿಧಿ ಇಲ್ಲ, ತಗೊಳ್ಬೇಕಾಗುತ್ತೆ, ಆ ರೇಟ್ ಕೊಡ್ಬೇಕಾಗುತ್ತೆ. ಎಲ್ಲಿಂದ ಕೊಡಬೇಕು ಯಕ್ಷ ಪ್ರಶ್ನೆ. ಜಾಸ್ತಿ ರೇಟ್ ಹಾಕಿದವರ ಕೂಡಲೇ ನೀವು ಕಂಪ್ಲೇಂಟ್ ಮಾಡಿ ಅವರನ್ನ ಅಂಗಡಿಯನ್ನು ಸೀಸ್ ಮಾಡುವಂತ ಕೆಲಸ ಖಂಡಿತ ಮಾಡ್ತೇವೆ. ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ರೆ ಖಂಡಿತ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೇಟ್ ಜಾಸ್ತಿ ಮಾಡಿ ಮಾರಬಾರದು, ಖಂಡಿತವಾಗಿ ಮಾರಬಾರ್ದು. ನಾನೀಗ ಈಗಾಗಲೇ ಒಂದು 2-3 ರೇಷನ್ ಅಂಗಡಿಗಳಲ್ಲಿ ದುಡ್ಡು ತಗೊಳ್ತಾರಂತ ಮಾಹಿತಿ ಬಂತು. ಇಮಿಡಿಯೇಟ್ ಅದನ್ನು ಸೀಸ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಇಮಿಡಿಯೇಟ್ ಮುಲಾದಿ ಅಲ್ಲ ಅದರಲ್ಲಿ. ಸರ್, ಇನ್ನೊಂದ್ ಕಡೆ 3 ತಿಂಗಳು ಫ್ರೀ ಗ್ಯಾಸ್ ನ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ ಡೌಟ್ ಇದೆ. ಉಜ್ವಲದಲ್ಲಿ ಗ್ಯಾಸ್ ಪಡ್ಕೊಂಡವರಿಗೆ ನೀವು ಗ್ಯಾಸ್ ತೆಕ್ಕೊಳ್ಳಿಕ್ಕೆ ಹೋಗುವಾಗ ದುಡ್ಡು ಕೊಡಬೇಕು. 1 ವಾರದ ಒಳಗೆ ನಿಮ್ಗೆ ಆ ದುಡ್ಡು ಅಮೌಂಟ್ ನಿಮ್ಮ ಅಕೌಂಟ್ಗೆ ಬೀಳ್ತದೆ. ಫ್ರೀ ನೀವು ದುಡ್ಡು ತೆಕ್ಕೊಳ್ಳಿಕ್ಕೆ ಹೋಗುವಾಗ ಅಥವಾ ಗ್ಯಾಸ್ ತೆಕ್ಕೊಳ್ಳಿಕ್ಕೆ ಹೋಗುವಾಗ ಅಥವಾ ಗ್ಯಾಸ್ ಮನೆಗೆ ಬರುವಾಗ ಡೀಲರ್ಗೆ ನೀವು ದುಡ್ಡು ಕೊಡ್ಲೇಬೇಕು ಮೊದಲ ಹಾಗೆ. ಬಟ್ ನಿಮಗೆ 1 ವಾರದ ಒಳಗೆ ಅಮೌಂಟ್ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ, ಸರ್ಕಾರ ಆಗ್ತದೆ. ಫ್ರೀ ಅದು. ಓಕೆ, ಯಾವುದೇ ಸಮಸ್ಯೆ ಬರಲ್ಲ ಉಜ್ವಲದವರಿಗೆ. ಓಕೆ ಓಕೆ ಸರ್, ಇನ್ನೊಂದ್ ಕಡೆ OTP ನಂಬರ್ ಬೈಜಿಡ ರೇಷನ್ ಸಿಗಬಹುದಾ? ಕೆಲವು ಮೊಬೈಲ್ ಬರೋದಿಜ್ಜಿ ಸರ್, ಪ್ಲೀಸ್ ರಿಪ್ಲೈ ಮಲ್ಪ್ಲೆ ಎಕ್ಕರ್ದಿಂಚ ಪ್ರಶ್ನೆಗೇನೊಂದಿಲ್ಲ. ಇಲ್ಲ ನೋಡಿ, ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಆದೇಶವನ್ನು ಮಾಡಿದ್ರು. ಯಾಕೆಂದ್ರೆ ಸುಳ್ಯದಂತಹ ಭಾಗದಲ್ಲಿ ಅಲ್ಲಿ ಸರ್ವರ್ ಪ್ರಾಬ್ಲಮ್, ಇಂಟರ್ನೆಟ್ ಸಿಗ್ತಾ ಇಲ್ಲ. ಗ್ರಾಮಾಂತರ ಭಾಗ 100ರಲ್ಲಿ 90 ಸುಳ್ಯ, ಆ ಒಂದು ತಾಲೂಕಿಗೆ ಬಿಟ್ಟು ಎಲ್ಲಾ ತಾಲೂಕಿನಲ್ಲಿ OTP ಬೇಕೇ. OTP ಯಾಕೆ ಬೇಕು ಅಂತ ನೀವು ಕೇಳಿದ್ರೆ, ನೀವು ಎಷ್ಟು ರೇಷನ್ ಕಾರ್ಡ್, ಈಗ ನಿಮ್ಮ ಒಂದು ಶಾಪ್ ಅಲ್ಲಿ 250 ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ 250 ರೇಷನ್ ಕಾರ್ಡ್ಗೆ ಮಾತ್ರ ನಿಮಗೆ ಫುಡ್ ಸಪ್ಲೈ ಆಗ್ತದೆ, ಜಾಸ್ತಿ ಆಗುದಿಲ್ಲ. ಲೆಕ್ಕ ಮಾಡಿಯೇ ಸಪ್ಲೈ ಮಾಡುವಂತದ್ದು. ಒಂದು ವೇಳೆ OTP ಇಲ್ಲ ಅಂತ ಹೇಳಿ ಆದ್ರೆ ಹಳೆ ಕಾರ್ಡ್ನವರು ಹೊಸತ ಅರ್ಜಿ ಕೊಟ್ಟವರು ಬಂದು ತೆಕ್ಕೊಂಡು ಹೋದ್ರೆ ಗೊತ್ತಾಗುದಿಲ್ಲ, ನಿಜವಾಗಿ ಕೊಡ್ಬೇಕಾದವನಿಗೆ ಅಲ್ಲಿ ಫುಡ್ ಇರುವುದಿಲ್ಲ. ಆದ್ದರಿಂದ OTP ಬೇಕೇ, ಏನು ತೊಂದರೆ ಆಗುದಿಲ್ಲ. 1 ನಿಮಿಷ 2 ನಿಮಿಷ ತಡ ಆಗ್ಬಹುದು, ಸಾವಕಾಶವಾಗಿ ನಿಂತು ಅದನ್ನು ತೆಕ್ಕೊಳ್ಳುವ, ದಯವಿಟ್ಟು ನಾನು ಹೇಳುವಂತದ್ದು. OTP ಬೇಕು ಅನ್ನೋದು ಪುಷ್ಪಲತಾ ಶೆಟ್ಟಿ ಅವರ ಆಗದಿಂದ ಒಂದು ಡೌಟ್ ಇದೆ, ಗೊಂದಲ ಇದೆ, ಬೇಕು ಅಂತ ಹೇಳಿ. ಎಸ್ OTP ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್. ಇನ್ನೊಂದ್ ಕಡೆ ಸರ್, ಸೂಪರ್ ಮಾರ್ಕೆಟ್ ಅಲ್ಲಿ ಸೆಲ್ಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ, ಪೊಲೀಸ್ ಕೂಡ ಇರಲ್ಲ, ಇದು ಆಗ್ತಾ ಇರುವಂತಹ ಸಮಸ್ಯೆ. ಎಸ್ ಸರ್, ಇದು ಗಂಭೀರವಾಗಿರುವಂತಹ ಸಮಸ್ಯೆ. ಕೆಲವೊಂದ್ ಕಡೆ ನಾವು ರಿಲೀಫ್ ಕೊಡ್ತಾ ಇದ್ದೇವೆ, 7 ರಿಂದ 12 ಗಂಟೆ ತನಕ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದಾಗ ಅನೇಕ ಅಂಗಡಿಗಳನ್ನು ನಾವು ನೋಡ್ತಾ ಇರ್ತೇವೆ. ಸೋಷಿಯಲ್ ಡಿಸ್ಟೆನ್ಸ್ ಅಂತ ಯಾರು ಕೂಡ ಮೇಂಟೈನ್ ಮಾಡಲ್ಲ, ಗೊತ್ತಾಗ್ತಾ ಇಲ್ಲ, ಇದರ ಮಹತ್ವನೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ವೈರಸ್ಗಳು ಹರಡಲ್ಲ, ಮನುಷ್ಯ ವೈರಸ್ಗಳನ್ನು ಹರಡುವಂತೆ ಮಾಡ್ತಾ ಇದ್ದಾನೆ. ಇದು ಭಯಾನಕವಾಗಿರುವಂತಹ ಕತೆ. ಜನ ಇದನ್ನು ಅವರವರೇ ತಿಳ್ಕೊಳ್ಬೇಕು. ಸರ್, ಹೇಗೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಜನರಿಗೆ ಗೊತ್ತಿಲ್ಲ, ಹೇಗೆ ಗೊತ್ತಾಗುತ್ತೆ? ತಿಳ್ಕೊಳ್ಬೇಕು. ಎಲ್ಲಾ ಕಡೆಗಳಲ್ಲಿ ಪೊಲೀಸರನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಪೊಲೀಸ್ಗಳು ಇರಲ್ಲ. ಈಗ ನಾವು ರೇಷನ್ ಶಾಪ್ಗೆ ಏನ್ ಮಾಡ್ತೇವೆ, BA ಅನ್ನ, ಗ್ರಾಮ ಸಹಾಯಕರನ್ನ ಅಲ್ಲಲ್ಲೇ ಹಾಕ್ತೇವೆ ಈ ರೇಷನ್ ಶಾಪ್ ಅಲ್ಲಿ ನಿಲ್ಲಿಸಲಿಕ್ಕೆ. ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಇಲ್ಲೆಲ್ಲ ಪೊಲೀಸ್ ಇಲಾಖೆ ಏನಾದ್ರು ಗಾರ್ಡ್ಗಳನ್ನ, ಆ ರೀತಿಯಲ್ಲಿ ಏನಾದ್ರು ಹೋಮ್ ಗಾರ್ಡ್ಗಳನ್ನ ಏನಾದ್ರು ಹಾಕ್ಬೇಕಾದಿತ್ತು. ಆದ್ರೆ ಅವರು ಹೇಳಿದ್ದು ಕೇಳ್ತಾರ? ನಮ್ಮ ಬಗ್ಗೆ, ನಮ್ಮ ಜೀವದ ಬಗ್ಗೆ ನಮಗೇ ಭಯ ಇಲ್ಲ ಅಂತ ಹೇಳಿ ಆದ್ರೆ ಇನ್ನೊಬ್ಬ ಹೇಳಿದನ್ನು ಕೇಳ್ತಾರೆ. ಆದ್ರೆ ಅವರವರೇ ಇದನ್ನು ಗಮನಿಸಬೇಕು. ನಮ್ಮ ಒಳ್ಳೆದಕ್ಕಾಗಿ ನಾವು ಗಮನಿಸಿ ಒಂದು 3-3.25 ಫೀಟ್ ದೂರದಲ್ಲಿ ನಿಂತ್ರೆ ಅದು ನಮ್ಮ ಒಳಿತಿಗಾಗಿಂದ ನನ್ನ ಭಾವನೆ. ಅದನ್ನು ಪಾಲಿಸಬೇಕು. ಒಂದು ವೇಳೆ ಪಾಲಿಸಿಲ್ಲ ಅಂತ ಇದ್ರೆ ಖಂಡಿತವಾಗಿಯೂ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿ, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ, ಪೊಲೀಸ್ನವರು ಬಂದದನ್ನು ಸರಿ ಮಾಡಿ ಅವರು. ಸರ್, ಇನ್ನೊಂದ್ ಕಡೆ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಏನಾದ್ರೂ ಕಿಟ್ ಕೊಡುವಂತಹ ಕೆಲಸಗಳು ಇದೆಯಾ ಕಿನ್ನಿಗೋಳಿಯಿಂದ ಕೇಳ್ತಾ ಇದ್ದಾರೆ ಜೆರಾಲ್ಡ್ ಡಿಸೋಸ್ ಅವರು. ಹೋಟೆಲ್ ಇಂಡಸ್ಟ್ರಿ ಅವರಿಗೆ? ಹೌದು, ಹೋಟೆಲ್ ಅವರಿಗೆ ಹೋಟೆಲಿನ ಕೆಲಸಗಾರರಿಗೆ. ಎಸ್, ಕೆಲಸಗಾರರಿಗೆ. ಹೊಲಸಿನ ಕೆಲಸಗಾರರಿಗೆ ದನಿಯೇ ಕೊಟ್ರೆ ಬಾರಿ ಒಳ್ಳೇದು, ಒಂದು ಪುಣ್ಯ ಬರ್ತದೆ. ಆ ಹೋಟೆಲಿನ ಮಾಲೀಕರೇ ಅವರನ್ನು ಸ್ವಲ್ಪ ನೋಡಿಕೊಂಡ್ರೆ ಪುಣ್ಯ ಬರ್ತದೆ. ಸಾಧ್ಯ ಇಲ್ಲದಿದ್ರೆ ಖಂಡಿತ ಕೊಡ್ಬೇಕು. ಓಕೆ ಸರ್, ಇನ್ನೊಂದ್ ಕಡೆ ಸುದರ್ಶನ್ ಬಂಗೇರ್ ಅವರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟುವವರಿಗೆ ಗೊಂದಲ ಇದೆ, ಇನ್ಫಾರ್ಮೇಶನ್ ಬೇಕಾಗಿದೆ. ಎಲೆಕ್ಟ್ರಿಸಿಟಿ ಬಿಲ್ ಬಂದು ಕೊಡ್ಬೋದು ಮನೆಯಲ್ಲಿ. ಯಾಕೆಂತ ಹೇಳಿದ್ರೆ ಬಿಲ್ ಕೊಡ್ತಾರೆ, ಮನೆಗೆ ಬರ್ತಾರೆ, ಕೊಡ್ತಾರೆ. ಆದ್ರೆ ನಾನು ಒಂದು ಮಾತು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅದು ಕಟ್ಲೇಬೇಕು. ಇವತ್ತಲ್ಲ ನಾಳೆ, ಬರುವ ತಿಂಗಳಾದ್ರೂ ಮತ್ತೊಂದು ತಿಂಗಳಾದ್ರೂ ಕಟ್ಲೇಬೇಕು. ಸಾಧ್ಯ ಇದ್ದವರು ಈಗಲೇ ಕಟ್ಟಬೇಕು. ಯಾಕೆಂತ ಹೇಳಿದ್ರೆ ಅವರಿಗೂ ಸಂಬಳ ಮಾಡ್ಬೇಕಲ್ಲ ಅಲ್ಲಿ. ಯಾರಿಗೆ? ಈ ಬಿಲ್ ಕಲೆಕ್ಟರ್ಗೆ, KBಯಲ್ಲಿ, ಮೆಸ್ಕಾಂ ಅಲ್ಲಿ ಕೆಲಸ ಮಾಡುವವರಿಗೂ ಸಂಬಳ ಆಗ್ಬೇಕು, ಇಲ್ಲಿಂದಲೇ ಕೊಡ್ಬೇಕು ಅದನ್ನ. ಆದ್ದರಿಂದ ಸಾಧ್ಯ ಇದ್ದವರು ಬಿಲ್ಲು ಬಂದ್ರೆ ಕಟ್ಟಿ, ಸಾಧ್ಯ ಇಲ್ಲದವರು 2 ತಿಂಗಳ 3 ತಿಂಗಳ ಹಿಂದೆ ಬಿಲ್ ಬರ್ತದೆ, ನೀವು ಕಟ್ಟಬಾರದು. ಕಟ್ಟದಿದ್ರೆ ತೊಂದರೆ ಇಲ್ಲ. ಮತ್ತೆ ಮಾತ್ರ ಒಮ್ಮೆಲೆ ಕಟ್ಟಲಿಕ್ಕೆ ನಿಮಗೆ ತೊಂದರೆ ಆದಿತ್ತು, ಇಲ್ಲದ್ರೆ ಮೆಲ್ಲನೆ ಕಟ್ಟಿದ್ರು ತೊಂದರೆ ಇಲ್ಲ. ವಿನಾಯಿತಿ ಅನ್ನುವಂಥದ್ದು, ರಿಯಾಯಿತಿ ಅನ್ನುವಂಥದ್ದು ಇಲ್ಲ. ಬಿಲ್ ಕಟ್ಟಬೇಕು, ಬಿಲ್ ಕಟ್ಟಲೇಬೇಕಾಗುತ್ತೆ. ಈಗ ಒಂದು ಸಾಧ್ಯ ಇಲ್ಲದವರು 2 ತಿಂಗಳು ಅಥವಾ 3 ತಿಂಗಳು ಹಿಂದೆ ಕಟ್ಟಬಹುದು. ಅವರಿಗೆ ಈಗ ಕಟ್ಲಿಕ್ಕೆ ರಿಯಾಯಿತಿ, ಕಟ್ಬೇಕು ಅಂತ ಇಲ್ಲ. ಆದ್ರೆ
ಸಾಧ್ಯ ಇದ್ದವರು ಇದನ್ನು ಕಟ್ಟಲೇಬೇಕು. ಯಾಕೆಂತ ಹೇಳಿದ್ರೆ ಅದು ಚಕ್ರದಾಗೆ, ಯಾಕೆಂದ್ರೆ ಒಬ್ಬ ಕೊಟ್ರೆ ಇನ್ನೊಬ್ಬನಿಗೆ ಕೊಡ್ಲಿಕ್ಕೆ ಆಗುವಂತ. ಆದ್ದರಿಂದ ಅದು ಕಟ್ಟಲಿಕ್ಕೆ ಸಾಧ್ಯ ಇದ್ದವರು ಕಟ್ಟಿ, ಸಾಧ್ಯ ಇಲ್ಲದವರು ಖಂಡಿತ ಒಂದು 2 ತಿಂಗಳು 3 ತಿಂಗಳು ಬಿಟ್ಟು ಕಟ್ಟಿ. ಓಕೆ, 3 ತಿಂಗಳು ಬಿಟ್ಟು ಕಟ್ಟಿದಾಗ ಈ 2 ತಿಂಗಳ ಒಟ್ಟಿಗೆ ಕಟ್ಟಬೇಕಾಗುತ್ತೆ ಅವರಲ್ವಾ? ಹೇಗೆ ಬೇಕಾಗಿ ಕಟ್ಟಬಹುದು, ರಿಯಾಯಿತಿ ಕೊಡ್ತಾರೆ, ಆ ವಿಷಯದಲ್ಲಿ ರಿಯಾಯಿತಿ ಕೊಡ್ತಾರೆ ಹಾಗಾದ್ರೆ. ಅದೇ ಈಗ 3 ತಿಂಗಳು ರಿಯಾಯಿತಿ ಕೊಟ್ಟಿದ್ದಾರಲ್ಲ, ಮತ್ತೆ ಕಟ್ಟುವಾಗ ಆ ತಿಂಗಳಿದ್ದು ಮತ್ತೊಂದು ತಿಂಗಳಿದ್ದು 2 ತಿಂಗಳಿದ್ದು ಕಟ್ಟಬೇಕಾದಿತ್ತು. ಸರಿ ಸರಿ. ಇನ್ನೊಂದ್ ಕಡೆ ಸರ್, ಒಂದು ತಮ್ಮ ಕಡೆ ಒಂದು ಅವೇರ್ನೆಸ್ ಬೇಕಿತ್ತು. ಯಾವ ರೀತಿ ಅಂತ ಹೇಳಿದ್ರೆ, ಈಗಲೂ ಕೂಡ ಗಾಡಿಗಳಲ್ಲಿ ರಸ್ತೆಗಳಲ್ಲಿ ಹೋಗ್ತಾ ಇರ್ತಾರೆ, ಯಾವ್ದು ರೀತಿಯ ಸೀರಿಯಸ್ನೆಸ್ ಅನ್ನೋದು ಇಲ್ಲ, ಬೇಕಾಬಿಟ್ಟಿಯಾಗಿ ಹೋಗ್ತಾ ಇರ್ತಾರೆ, ಗೊತ್ತಾಗ್ತಿಲ್ಲ. ಇದು ಈ ವಿಷಯ ಅನೇಕ ಜನರು ಕೇಳ್ತಾ ಇರುವಂತದ್ದು. ಇದರ ಬಗ್ಗೆ ಏನಾದ್ರೂ ಒಂದು ಅವೇರ್ನೆಸ್ ಕೊಡುವಂತಹ ಮಾತುಗಳು ಉಮನಾಥ್ ಕೋಟೆನವರು ಕೇಳಬೇಕು, ಹೇಳಬೇಕು. ಎಸ್, ಗಾಡಿ ಅವರು ಈ ಬೇಕಾಬಿಟ್ಟಿಯಾಗಿ ಹೋಗ್ತಾ ಇದ್ದಾರೆ, ಸೀರಿಯಸ್ನೆಸ್ ಅನ್ನೋದು ಇನ್ನೂ ಕೂಡ ಬರಲಿಲ್ಲ ಅನ್ನುವಂಥದ್ದು. ಏನ್ ಹೇಳ್ತಾರೆ, ಯಾಕೆ ಈ ರೀತಿ ಆಗಿದೆ, ಅಂಡ್ ಅವೇರ್ನೆಸ್ ಕೊಡುವಂತಹ ಮಾತು ಆಗ್ಬೇಕು ಅನ್ನುವಂತ ಮಾತನ್ನು ಜನರು ಕೇಳ್ತಾ ಇದ್ದಾರೆ. ಉಮನಾಥ್ ಕೋಟೆನವರು ಹೇಳಬೇಕು ಅಂತ ಹೇಳಿ ಒಬ್ರು ಫೋನ್ ಮಾಡಿ, ಗಾಡಿಗಳು 2 ವೀಲರ್ಸ್ ಹಾಗೆ ಅಡ್ಡಾದಿಡ್ಡಿ ಓಡಾಡ್ತದೆ ಅಂತ. ಒಂದು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು, ಖಂಡಿತವಾಗಿಯೂ ತಗೊಳ್ಬೇಕು. ನಾನು ಸಹ ಕಮಿಷನರ್ಗೆ ಹೇಳ್ತೇನೆ, ಕಟ್ಟುನಿಟ್ಟಿನ ಕ್ರಮ. ಯಾಕೆಂದ್ರೆ ಯಾವುದೇ ವಾಹನಗಳು ಬರಬಾರ್ದು, ಅದನ್ನು ಸೀಸ್ ಮಾಡಬೇಕು. ಈಗಾಗಲೇ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗಾಗಲೇ ದಿನಕ್ಕೆ ಇಷ್ಟು 200-300 ಗಾಡಿಗಳನ್ನ ಸೀಸ್ ಮಾಡ್ತಾ ಇದ್ದಾರೆ, ಕಾರ್ ಇರ್ಬೋದು, 2 ವೀಲರ್ಸ್ ಇರ್ಬೋದು. ಇದನ್ನು ಇನ್ನೂ ಟೈಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ಜನ ರಸ್ತೆಯಲ್ಲಿ ಓಡಾಡೋದನ್ನು ನಿಲ್ಲಿಸಬೇಕು. ಆದ್ರೆ ಇವತ್ತು ಬಹಳ ಕಡಿಮೆ ಅಂತ ನಾನು ಕಾಣ್ತೇನೆ. ಇವತ್ತು ನಾನು ತುಂಬಾ ಇವತ್ತಿನ ದಿನ ಸ್ಟ್ರಿಕ್ಟ್ ಆಗಿದೆ, ಆದ್ರೆ ಮುನ್ನೆ 2 ದಿನಗಳಿಂದ ತುಂಬಾನೇ ವೀಕ್ ಆಗಿತ್ತು. ಇವತ್ತಿನಿಂದ ಬಾರಿ ಟೈಟ್ ಆಗಿದೆ. ಇದ್ರೆ ಅಂತದನ್ನ ಖಂಡಿತ ನಿಲ್ಲಿಸುವಂತ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಎಸ್ ಸರ್. ಇನ್ನೊಂದ್ ಕಡೆ ಇವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಒಂದು ಪ್ರಶ್ನೆ ಕೇಳಬೇಕು ತಮ್ಮಲ್ಲಿ ಅಂತ ಹೇಳಿ. ಚಿಟ್ ಫಂಡ್ ಕಂಪನಿ ತಿಂಗಳ ಕಂತು ಕೇಳ್ತಿದ್ದಾರೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮಂಗಳೂರಿನಲ್ಲಿ ಬಜಾಜ್ ಫೈನಾನ್ಸ್ ನವರು ಲೋನ್ ಅಮೌಂಟ್ ಕೇಳ್ತಿದ್ದಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಖಾಸಗಿ ವ್ಯವಹಾರಕ್ಕೂ ಸರ್ಕಾರಕ್ಕೂ ಅಷ್ಟೇನು ದೊಡ್ಡದಾದಂತ ಹಿಡಿತ ಇರುವುದಿಲ್ಲ. ಆದರೂ ಸರ್ಕಾರ ಏನಾದ್ರೂ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಬಜಾಜ್ ಫೈನಾನ್ಸ್ ಅಥವಾ HDFC ಅಥವಾ ಇಂಥ ಬೇರೆ ಬೇರೆ ಖಾಸಗಿ ಬ್ಯಾಂಕ್ಗಳಿಗೆ, ಫೈನಾನ್ಸ್ಗಳಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಸರ್ಕಾರ ಅಂತ ನಾವು ಹೇಳ್ಬೋದು ಅಷ್ಟೇ. ರೈಟ್. ಎಸ್, ಅನೇಕ ಕರೆಗಳು, ಅನೇಕ ಕಮೆಂಟ್ಸ್ಗಳು, ಅನೇಕ ಪ್ರಶ್ನೆ, ಅನೇಕ ಸವಾಲು, ಅನೇಕ ಗೊಂದಲ ಎಲ್ಲವೂ ಕೂಡ ಬರ್ತಾ ಇದೆ. ಆದ್ರೆ ಸಮಯ ಅನ್ನುವಂಥದ್ದು ಅತಿ ಮುಖ್ಯ, ಅತಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಾವು ಏನ್ ನೋಡ್ತಾ ಇದ್ದೇವೆ, ಸ್ಟೇ ಹೋಮ್ ಸ್ಟೇ ಸೇಫ್ ಅನ್ನೋದ ಟೈಟಲ್ ಹಾಕಿದ್ದೇವೆ. ಜನಪ್ರತಿನಿಧಿ ಆಗಿರುವಂತಹ ಶಾಸಕರಾಗಿರುವಂತಹ ಉಮನಾಥ್ ಕೋಟೆ ಅವರು ಕೂಡ ಇದನ್ನೇ ಹೇಳ್ತಾರೆ, ಸ್ಟೇ ಹೋಮ್ ಸ್ಟೇ ಸೇಫ್ ಅನ್ನುವಂಥದ್ದು. ತಾವು ಮನೆಯಲ್ಲಿರಿ, ಖುಷಿಯಾಗಿರಿ, ನಾವು ಬದುಕಬೇಕು ಈ ಹೊತ್ತಿನಲ್ಲಿ, ಬೇರೆ ಏನಿಲ್ಲ. ನಮ್ಮ ಸಮಸ್ಯೆ, ನಮ್ಮ ಸವಾಲು ಬದುಕಬೇಕು, ಬದುಕಿ ತೋರಿಸಬೇಕು ಅನ್ನುವಂಥದ್ದು. ಅದೇ ಎಲ್ಲರೂ ಕೂಡ ಮನೆಯಲ್ಲಿರಿ, ಖುಷಿಯಾಗಿರಿ ಅನ್ನುವಂತ ಹೇಳುವಂತ ಉಮನಾಥ್ ಕೋಟೆಯವರು ನಿಜವಾಗ್ಲೂ ಕೂಡ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಕೆಲಸ ಮಾಡ್ತಾ ಇರ್ತಾರೆ. ಬಿಡುವಿರದ ವೇಳೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಬಂದಿದ್ದಾರೆ. ಜನರು ಕೇಳಿರುವಂತಹ ಅನೇಕ ಪ್ರಶ್ನೆಗಳು, ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು, ಎಲ್ಲದಕ್ಕೂ ಉತ್ತರ ಶಾಸಕರು ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂಡ್ ದಿಸ್ ಟೈಮ್ ಸರ್, ಒಂದು ಪ್ರಶ್ನೆ ಇತ್ತು, ವೈಯಕ್ತಿಕವಾಗಿ ಕೇಳಬೇಕಾಗಿರುವಂತಹ ಪ್ರಶ್ನೆ. ಅಂದ್ರೆ ಎಲ್ಲಾ ರಾಜಕಾರಣಿಗಳನ್ನು ನಾವು ನೋಡ್ತಾ ಇರ್ತೇವೆ, ಜನಪ್ರತಿನಿಧಿಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಡಾಕ್ಟರ್ಸ್, ಯಾವ ರೀತಿ ಸಿಬ್ಬಂದಿಗಳನ್ನು, ಪೊಲೀಸ್ನವರನ್ನು, ಅದೇ ರೀತಿ ಆಶಾ ಕಾರ್ಯಕರ್ತರನ್ನು ಹೊಗಳ್ತೇವೆ, ಯಾವ ರೀತಿ ಅವರಿಗೆ ತಲೆ ತಗ್ಗಿಸಬೇಕು, ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು ಕೂಡ ನಾವು ತಲೆ ತಗ್ಗಿಸಬೇಕಾಗುತ್ತೆ ಅವರ ಮುಂಭಾಗದಲ್ಲಿ. ಯಾಕಂದ್ರೆ ಅವರು ಅಂತಹ ಕೆಲಸ ಮಾಡ್ತಾ ಇದ್ದಾರೆ, ಬೆಳಿಗ್ಗೆಯಿಂದ ರಾತ್ರಿಯ ತನಕ ಅವರವರ ಕುಟುಂಬದವರನ್ನು ನೋಡಿದ್ದಾರೆ, ಅವರವರ ಮನೆಗೆ ಹೋಗಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಆದ್ರೆ ಅವರು ಅವರ ಕ್ಷೇತ್ರದಲ್ಲಿರುವಂತಹ ಜನಸಾಮಾನ್ಯನ ಮನೆಗೆ ಹೋಗ್ತಾ ಇದ್ದಾರೆ, ಅವನಿಗೆ ಬೇಕಾಗಿರುವಂತಹ ಆಹಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಜನರು ಕರೆ ಮಾಡಿ ಅದಿಲ್ಲ ಇದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನುವಂತ ಕೇಳುವವರು ಯಾರಿಲ್ಲ ಒಂದ್ ಕಡೆ. ಅಂಡ್ ಅವರ ಮನೆ, ಅವರ ಮನಸ್ಸು, ಅವರು ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟು ಬಲಯುತರಾಗಿದ್ದಾರೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಅನ್ನುವಂಥ ಮಾತು ಬರುತ್ತೆ. ಹೇಗ್ ಸರ್, ಹೇಗ್ ನಿಭಾಯಿಸ್ತೀರಾ ಈ ಒಂದು ಸದ್ಯದ ಪರಿಸ್ಥಿತಿ? ಉಮನಾಥ್ ಕೋಟೆನವರು ಶಾಸಕರು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಏನು ಓಡ್ತಾ ಇದೆ ಈ ಸಂದರ್ಭದಲ್ಲಿ ತಮ್ಮ ತಲೆ? ನನ್ನ ಒಂದು ಅನಿಸಿಕೆ, ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ನಿನ್ನೆ ನನ್ನ ಶ್ರೀಮತಿಗೆ 1 ವಾರದಿಂದ ಹುಷಾರಿಲ್ಲ. ನಿನ್ನೆ ನಾನು KMCಗೆ ಕಳಿಸಬೇಕು. ನಾನು ಜನರಿಗೆ ಬೇರೆ ಭರವಸೆ ಕೊಟ್ಟಿದ್ದೇನೆ, ಬರ್ತೇನೆ ಅಂತ ಹೇಳಿ. ಬೇರೆ ಯಾರನ್ನೋ ನಾನು ನಮ್ಮ ಮಿತ್ರನನ್ನು ಕರೆದು ಒಂದು ಕಾರಲ್ಲಿ ಕೂರಿಸಿ ಡಾಕ್ಟರ್ ನಮ್ಮ KMC ಹಾಸ್ಪಿಟಲ್ಗೆ ಕಳಿಸಿ ಮಾತಾಡಿಸಿ ಅವ್ರು ಮಧ್ಯಾಹ್ನ ಆಯ್ತು ಬರುವಾಗ. ಇವತ್ತು ನನ್ನ ಅತ್ತೆಗೆ ಹುಷಾರಿಲ್ಲ, ನನ್ನ ಮಗನನ್ನು ಮತ್ತು ಅವರನ್ನು ಕಳಿಸಿ ಬಂದೆ. ಆದ್ರೆ ನನಗೆ ಒಂದು ಏನು ಅಂತ ಹೇಳಿದ್ರೆ, ನಾನು ನನ್ನ ಮನೆಯದ್ದು ಖಂಡಿತ ನೋಡ್ಬೇಕು, ಅದರ ಮೊದಲು ನನ್ನ ಜನರದ್ದು ನಾನು ನೋಡ್ಬೇಕು ಅಂತ ನನ್ನನ್ನು ಸಾರ್ವಜನಿಕವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಜನರ ಯೋಗಕ್ಷೇಮ ನೋಡುವುದು ನನ್ನ ಆದ್ಯ ಕರ್ತವ್ಯ ಅಂತ ನೋಡಿಕೊಂಡು ನಾನು ಜನರ ಕೆಲಸ ಮಾಡಿದಾಗ ನನಗೆ ದೇವರು ಖಂಡಿತವಾಗಿ ನನ್ನ ಮನೆಯವರನ್ನು ಸುರಕ್ಷಿತವಾಗಿ ಇಡ್ತಾನೆ ಎಂಬ ನಂಬಿಕೆಯೊಂದಿಗೆ ನಾನು ಕೆಲಸ ಮಾಡ್ತೇನೆ. ಆದ್ದರಿಂದ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಪ್ರಾಮಾಣಿಕವಾಗಿ ಎಲ್ಲರೂ ಹೇಳುವಂತದ್ದು, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎಂಬ ವಿಶ್ವಾಸ ನನಗಿದೆ, ಅದು ನನಗೆ ಸಾಕು. ಆ ಪ್ರಾಮಾಣಿಕತೆ ನನ್ನನ್ನು ಬಿಡುವುದಿಲ್ಲ. ನಾನು ಹೇಳಲಿಕ್ಕಿದ್ದೆ ನನ್ನ ಶ್ರೀಮತಿ ಹತ್ರ, ನನ್ನ ಮನೆಯವರ ಹತ್ರ ಹೇಳ್ತೇನೆ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ, ಅದು ನಿಮಗೆ ಒಳ್ಳೆಯದನ್ನು ಮಾಡ್ತದೆ. ದೇವರು ಯಾವತ್ತು ನಂಬಿದವರನ್ನು ಕೈ ಬಿಡುವುದಿಲ್ಲ. ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಧರ್ಮ. ನಾನು ಜೀವಮಾನದಲ್ಲಿ ಎನಿಸಲಿಲ್ಲ ನಾನೊಬ್ಬ ಶಾಸಕನಾಗ್ತೇನೆ ಅಂತ, ಆದ್ರೆ ನಾನು ಶಾಸಕನಾಗಿದ್ದೇನೆ. ಅದು ಸಹ ಇನ್ನೊಂದು ಊರಲ್ಲಿ.
ಶಾಸಕನಾಗಿದ್ದೇನೆ ಎನ್ನುವುದಕ್ಕಿಂತಲೂ ಶಾಸಕನಾಗುವಂತ ಯೋಗವನ್ನು ದೇವರು ಕೊಟ್ಟಿದ್ದಾನೆ, ಜನರ ಸೇವೆ ಮಾಡುವಂತ ಭಾಗ್ಯವನ್ನು ಕೊಟ್ಟಿದ್ದಾನೆ. ನನ್ನ ಕಚೇರಿಗೂ ಸೇವಕ ಅಂತ ಹೆಸರಿಟ್ಟಿದ್ದೇನೆ. ಜನರ ಸೇವೆ ಮಾಡಬೇಕೆಂಬ ಒಂದು ಸಂಕಲ್ಪದೊಂದಿಗೆ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ಜನರ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದೆ. ನಾನು ಎಷ್ಟು ವರ್ಷ ಇರ್ತೇನೆ ಎನ್ನುವುದಕ್ಕಿಂತಲೂ ಇದ್ದಷ್ಟು ವರ್ಷ ಎಷ್ಟು ಹೇಗೆ ಕೆಲಸ ಮಾಡಿದ್ದೇನೆ ಅದು ನನಗೆ ಬೇಕು. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಇವತ್ತಿನವರೆಗೆ ಅಂತ ನನಗೆ ನೆಮ್ಮದಿದೆ. ಆ ಪ್ರಾಮಾಣಿಕತನವೇ ನನ್ನ ಸಂಸಾರ, ನನ್ನ ಕುಟುಂಬವನ್ನು ಕಾಪಾಡ್ತದೆ ಎಂಬ ನಂಬಿಕೆಯೊಂದಿಗೆ ಇವತ್ತು ನಿಮ್ಮ ಚಾನಲಲ್ಲಿ ನನ್ನನ್ನು ಕರೆದು ಕೂರಿಸಿ ಜನರೊಟ್ಟಿಗೆ ನೇರವಾಗಿ ಮಾತಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ನಿಮ್ಮ ಇದರ ಮಾಲೀಕರಿಗೆ, ನಮ್ಮ ಕುಡ್ಲದ ದನಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ನನ್ನನ್ನು ಮಾತಾಡಿಸಿದಂಥ ನಿತಿನ್ ಸಾಲಿಯನ್ರವರಿಗೆ ಎಲ್ಲರಿಗೂ ನನ್ನ ಕ್ಷೇತ್ರದ ಜನತಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಈ ಸಂದರ್ಭಗಳಲ್ಲಿ ಜನತೆಗೆ ಕೊಡುವಂತಹ ತಮ್ಮ ಸಂದೇಶ ಅಂದ್ರೆ, ತಾವು ತಳಮಟ್ಟದಿಂದ ಬೆಳೆದು ಬಂದವರು, ಈ ಪಕ್ಷದಲ್ಲಿ ರಾಜಕೀಯವಾಗಿ ಇದನ್ನು ಹೊರತಾಗಿಯೂ ಕೂಡ ತಾವು ತಮ್ಮ ಜೀವನದಲ್ಲಿಯೂ ಕೂಡ ತಳಮಟ್ಟದಿಂದ ಬೆಳೆದು ಈ ಸ್ಥಾನಕ್ಕೆ ಬಂದಿದ್ದೀರಾ. ಎಲ್ಲರೂ ಕೂಡ ಹೆಮ್ಮೆ ಇದೆ. ಅಂದ್ರೆ ಸಾಮಾನ್ಯ ಜನ ಬದುಕಬೇಕು ಅಥವಾ ಸಾಧನೆ ಮಾಡಬೇಕು ಅಂತ ಬಂದಾಗ ದೊಡ್ಡ ಮಟ್ಟದ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಬೇಕು, ಎಲ್ಲವೂ ಬೇಕು ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಒಬ್ಬ ತಳಮಟ್ಟದ ಕಾರ್ಯಕರ್ತ ಅಥವಾ ತಳಮಟ್ಟದ ಒಬ್ಬ ಮನುಷ್ಯ ಬೆಳೆದು ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಒಂದು ಗುರುತಿಸಲ್ಪಡುತ್ತಾನೆ ಅಂತ ಬಂದಾಗ ವಿಶೇಷವಾಗಿರುವಂತದ್ದು. ಸೊ ದಟ್ಸ್ ವೈ ಸರ್, ಯು ಆರ್ ದ ರೈಟ್ ಪರ್ಸನ್. ಒಂದು ಸಂದೇಶ ಈ ಸಂದರ್ಭದಲ್ಲಿ, ಈ ಒಂದು ಕೊರೋನಾ ಒಂದು ಪೀಡಿತ ಒಂದು ಮಹಾಮಾರಿ ಏನಿದೆ ಇದು ನಮ್ಮ ಕಣ್ಣ ಮುಂದೆ ಇದೆ. ಇದರ ಮುಂದೆ ನಾವು ಹೋರಾಡಬೇಕು, ಜನರಿಗೆ ಒಂದು ಸಂದೇಶ ಹೋಗ್ಬೇಕು ಅಟ್ ದ ಸೇಮ್ ಟೈಮ್. ಎಸ್ ಸರ್, ಕೊನೆಯದಾಗಿ ಸರ್, ಪ್ರಾಮಾಣಿಕತೆಯಿಂದ ನಾವು ಬದುಕಿದಾಗ, ಪ್ರಾಮಾಣಿಕತೆಯನ್ನು ನಾವು ಒಪ್ಪಿಕೊಂಡಾಗ, ಧರ್ಮದಲ್ಲಿ ನಾವು ಇದ್ದಾಗ, ಸತ್ಯವನ್ನು ಬಿಡದಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಕಾಪಾಡ್ತಾನೆ. ಆದ್ದರಿಂದ ನನ್ನೆಲ್ಲ ಬಂಧುಗಳಿಗೆ ನಾನು ಹೇಳುವಂತದ್ದು ಇಷ್ಟೇ, ಪ್ರಾಮಾಣಿಕವಾಗಿ ನಿಮಗೆ ಕೊಟ್ಟಂತ ಕೆಲಸವನ್ನು ನಿಭಾಯಿಸಿ. ಏನು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮನೆಯ ಒಳಗೆ ಕೂರಿ ಹೊರಗೆ ಬರಬೇಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಕೊಟ್ಟಂತ ಆ ಒಂದು ದೃಢ ಸಂಕಲ್ಪದಿಂದ ಮಾತನ್ನು ಹೇಳಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ನಾವು ಪಾಲಿಸಿ ಮನೆಯ ಒಳಗೆ ಇದ್ದುಕೊಂಡು ನಮ್ಮ ಸಂಸಾರವನ್ನು ಕಾಪಾಡಿದಾಗ, ನನ್ನ ಮಗ ಬೊಂಬೈಯಲ್ಲಿದ್ದಾನೆ, ನನ್ನ ಮಗಳು ಬ್ಯಾಂಗ್ಳೂರಲ್ಲಿದ್ದಾರೆ, ನಾವು ಏನು ಮಾಡಬೇಕೆಂಬ ಚಿಂತೆಯನ್ನು ಮಾಡಬೇಡಿ. ನೀವು ನಿಮ್ಮ ಮಗನನ್ನು, ನಿಮ್ಮ ಮಗಳನ್ನು ಖಂಡಿತವಾಗಿಯೂ ಅಲ್ಲಿ ದೇವರು ರಕ್ಷಣೆಯನ್ನು ಕೊಡ್ತಾನೆ. ಯಾರೋ ಒಬ್ಬ ದೇವರಾಗಿ ಅಲ್ಲಿ ಹೋಗಿ ಅವರಿಗೆ ಊಟೋಪಚಾರವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ನೀವು ಮನೆಯ ಒಳಗೆ ಇದ್ದು ಸಾಧ್ಯವಿದ್ದರೆ ಅಸಹಾಯಕರು ಪಕ್ಕದಲ್ಲಿ ಯಾರಾದರೂ ನೆರೆಕರೆಯಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡೋದರ ಮುಖಾಂತರ ಈ ದೇಶದ ಪ್ರಧಾನಿ ಕೊಟ್ಟಂತ ಈ ದಿಟ್ಟ ನಿರ್ಧಾರವನ್ನು ನಾವೆಲ್ಲರೂ ಪಾಲಿಸಿ ಜನರಿಗೆ ಅರ್ಪಿಸೋಣಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯದಾಗಲಿ, ದೇವರು ಒಳ್ಳೆಯದು ಮಾಡಲಿ. ಆದಷ್ಟು ಬೇಗ ನಾವು ಒಳ್ಳೆಯ ಆರೋಗ್ಯವಂತರಾಗಿ ಕಷ್ಟವೆಲ್ಲ ಪರಿಹಾರ ಆಗಿ ನಾವು ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕುವಂತ ದಿನಗಳು ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಮುಲ್ಕಿ ಮೂಡಬಿದ್ರೆ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯನ್ ಅವರ ಮಾತುಗಳು. ಎಸ್, ಇಡೀ ದೇಶ ಲಾಕ್ಡೌನ್ ಆಗಿದೆ, ರಾಜ್ಯ ಲಾಕ್ಡೌನ್ ಆಗಿದೆ, ಜಿಲ್ಲೆ ಲಾಕ್ಡೌನ್ ಆಗಿದೆ. ಅಂಡ್ ಜನರು ಮಾಡಬೇಕಾಗಿರುವಂತಹ ಕೆಲಸ ಮನೆಯಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಕೊರೋನಾ ವೈರಸ್ ಅನ್ನುವಂತಹ ಮಹಾಮಾರಿ ಏನಿದೆ ಇದನ್ನು ನಾವು ಹೋಗಲಾಡಿಸಬೇಕು, ಇದರ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಚಿಕಿತ್ಸೆ ಇರುವಂತದ್ದು ರಾಮಬಾಣ, ಲಕ್ಷ್ಮಣ ರೇಖೆ, ಅದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು, ಸಾಮಾಜಿಕ ಅಂತರ, ಇದನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಅದೇ ರೀತಿ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯನ್ ಅವರು ಇವತ್ತು ಅವರ ಕ್ಷೇತ್ರದಲ್ಲಿ ಮುಲ್ಕಿ ಮತ್ತು ಮೂಡಬಿದ್ರೆ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಮಾತ್ರ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಹಲವಾರು ಕರೆಗಳು ಬಂದಿತ್ತು. ಆ ಒಂದು ಸಮಸ್ಯೆಗೆ ಸ್ಪಂದನೆ ಕೊಡ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂಡ್ ಅದೇ ರೀತಿ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಎಲ್ಲರಿಗೂ ಕೂಡ ಇದೆ. ಯಾಕಂದ್ರೆ ಅವ್ರಿಗೆ ಹೇಳ್ತಾರೆ, ಜನಪರವಾಗಿರುವಂತಹ ನಾಯಕ, ಜನ ಸ್ನೇಹಿ ಆಗಿರುವಂತಹ ಕೆಲಸಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿರುವಂತಹ ನಾಯಕ ಅನ್ನುವಂಥದ್ದು. ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯನ್ ಅವರು ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಶೆಡ್ಯೂಲ್ ಅಲ್ಲಿ ಬಿಡುವಿರದ ಒಂದು ವೇಳೆಯಲ್ಲಿ ಇವತ್ತು ಬಂದಿದ್ದೀರಾ. ಅಂಡ್ ಅನೇಕ ಜನರ ಸಮಸ್ಯೆಗಳು, ಸವಾಲುಗಳು, ಗೊಂದಲಗಳು ಪರಿಹಾರ ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ಆಶಯ. ಅದೇ ರೀತಿ ನಾವು ಕೂಡ ಹೇಳುವಂತದ್ದು ಇಷ್ಟೇ, ವೈರಸ್ಗಳು ಹರಡಲ್ಲ, ಮನುಷ್ಯ ಹರಡ್ಕೊಂಡು ಹೋಗ್ತಾನೆ. ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದಾಗ ವೈರಸ್ಗಳು ಹರಡುತ್ತೆ. ಆವಾಗ ಈ ಸಮಸ್ಯೆ ಏನಿದೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಇದು ಯಾವತ್ತೂ ಕೂಡ ಆಗ್ಬಾರ್ದು. ನಮ್ಮ ದೇಶ ವಿಶ್ವಗುರು ಆಗ್ಬೇಕು ಅನ್ನುವಂತಹ ಮಾತು ಅನೇಕ ಜನರು ಹೇಳ್ತಾ ಇದ್ದಾರೆ. ಎಸ್, ಆಗುವಂತಹ ಕಾಲ ಬಂದಿದೆ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಬ್ರೆಜಿಲ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಎಲ್ಲಾ ರಾಷ್ಟ್ರಗಳು ಭಾರತದತ್ತ ನೋಡ್ತಾ ಇದೆ. ಎಲ್ಲಾ ರಾಷ್ಟ್ರಗಳು ಭಾರತವನ್ನು ಹೊಗಳ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ನಿಜವಾಗ್ಲೂ ಕೂಡ. ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಬೆಳವಣಿಗೆಯನ್ನು, ನಮ್ಮ ಗೆಲುವನ್ನು ತೋರಿಸಬೇಕು. ಯಾವ ರೀತಿ ಗೆಲುವು ಅಂತ ಹೇಳಿದ್ರೆ, ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕು, ಇದರಿಂದ ನಾವು ಬದುಕಿ ತೋರಿಸಬೇಕು. ಇದು ನಮ್ಮ ನಿಜವಾಗಿರುವಂತಹ ಗೆಲುವು. ಅಂಡ್ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7.